ಹಿಂಗಟ್ಟು ನೇರವಾಗಿ ಯುದ್ಧಕ್ಕೆ ಹೋಗಿ ಇಂದ್ರನ ಬಳಿಗೆ ಹೋಗಿದ್ದಾನೆ ದೂರ ಇರುವುದಕ್ಕಾಗಿ. ಆ ದೂರನ್ನು ಕೇಳಿದ್ರೆ ಖಂಡಿತ ಇಂದ್ರ ಬಂದೇ ಬಂದನು. ಆದುದರಿಂದ ನಮ್ಮ ಬಗ್ಗೆ ನಮ್ಮ ಜಾಗ್ರತೆಯನ್ನು ಮಾಡಿಕೊಳ್ಬೇಕಲ್ಲ. ಆದುದರಿಂದ ನೀನನ್ನು ಕರೆಸಿದೆ, ಯುದ್ಧಕ್ಕೆ ಹೋಗಿ. ತದನಂತರ ಪಾತಾಳ ಲೋಕದಲ್ಲಿ ನನ್ನದಾದಂತ ಅಧಿಕಾರವನ್ನು ಸ್ಥಾಪಿಸಿ ಅದೆಷ್ಟೋ ವೀರಾದಿ ವೀರರನ್ನು ಸೇನೆಯಲ್ಲಿ ಇರಿಸಿದವನಿದ್ದೇನೆ. ಆದರೆ ಇಷ್ಟರವರೆಗೆ ಅವರು ಯಾವುದೇ ಒಂದು ಯುದ್ಧವನ್ನು ಮಾಡಿದವರಲ್ಲ. ಹಿಂದೂ ಧರ್ಮ ಜಡತ್ವವನ್ನು ಕಳೆಯಬೇಕಾಗಿ ಮಲಗಿಸುತ್ತಾ ಇದ್ದಾರೆ. ಅಂತವರನ್ನೆಲ್ಲ ಒಡಗೂಡಿಕೊಂಡು ಆ ಇಂದ್ರನೊಡನೆ ಯುದ್ಧವನ್ನು ಮಾಡುವುದಕ್ಕೆ ನಾನು ಹೊರಟಿದ್ದೇನೆ. ಬಿಡಿಸಿದ್ದೇನೆ. ಈ ಬಗ್ಗೆ ಯೋಚಿಸಬೇಕಾಗಿಲ್ಲ. ಆದಷ್ಟು ಬೇಗ ಸಿದ್ಧರಾಗಿದ್ದು ಎಷ್ಟು ಹೊತ್ತಿಗೆ ಬಂದ ಅಂತ ಹೇಳಲಿಕ್ಕೆ ಆದಿತು ನಿಮ್ಮ ಇರುವಂತಹ ಸ್ವರ್ಗಲೋಕದ ಸರ್ವಾಧಿಕಾರಿ ಯಾರನ್ನು ಕೇಳಿದ ಮಗಲೇ ಬೇಡಿ ಮನಸ್ಸಿಗೆ ಮಾಡಿ ಕರಿಯೇ ಎನ್ನಯ ನಾನು ಹೋಗಿ ಬರುವಾಗ ನನ್ನ ಹೆಂಡತಿ ತಾರೆಯ ಜೊತೆಯಲ್ಲಿ ಅನುರಕ್ತರಾಗಿದ್ದಾರೆ. ಏನು ಹೇಳಿದಿರಿ ಗುರುಗಳ ನೀವು? ಅವರ ಬೆಸುಗೆಯನ್ನು ಬಿಡಿಸುವ ಸರ್ವ ಪ್ರಯತ್ನವೂ ನನ್ನದು ವ್ಯರ್ಥವಾಯಿತು. ನಿನ್ನಲ್ಲಿ ದೂರು ಕೊಡಬೇಕಾಗಿ ಬಂದಿದ್ದೇನೆ. ನನ್ನ ಹೆಂಡತಿಯನ್ನು ಅವನ ಕೈಯಲ್ಲಿ ಬಿಡಿಸಿಕೊಂಡು
ಯುದ್ಧಕ್ಕೆ ಬಂದವಳು ಓಹೋ. ಸಾಮಾನ್ಯನಲ್ಲ. ಆ, ಪಾತಾಳದ ಅಧಿಕಾರಿಯಾದಂತ ಆ, ಮೇಘದುಂದಿಮೆ ಇದ್ದಾಳೆ. ಓಹೋ. ಈ ಕಾಲದಲ್ಲಿ ನೀನು ನನ್ನ ಬಳಿಗೆ ಯಾಕೆ ಬಂದಿದ್ದೀಯೆಂಬ ಹಾಗೆ ನೀನು ಸ್ಪಷ್ಟವಾಗಿ ಅರಿತವಳಿದ್ದೀಯಾ. ಆ, ನನ್ನ ಬಾಲಿಗೆ ಬಿದ್ದು ನೀನು ಕಾಲಿಗೆ ಶರಣ ಆಗುತ್ತೀಯಾ ಅಲ್ಲ ಪೆಟ್ಟು ಚೋರನ ಬಂಧನದಿಂದ ಲೋಕದಲ್ಲಿ ಅಧರ್ಮವನ್ನೇ ಮುಂದುವರಿಸುವವರುತ್ತಿರುವಂತಹ ದಾನವರು ನೀವು ಅದನ್ನೇ ಪ್ರೋತ್ಸಾಹಿಸಿಕೊಂಡು ಬಂದರೆ ನನ್ನ ಕುಲ ಮುಖ ತಿರುಗಿಸು. ನಿಮ್ಮ ಬಾಯಲ್ಲಿ ಈ ಮಾತು ಆಡಬಾರದು. ಕೆಟ್ಟವ. ಯಾವುದು ಒಳ್ಳೆಯದು ಅದಕ್ಕೆ ಆಶ್ರಯ ಕೊಡ್ಬೇಕು ಗೊತ್ತಾಯ್ತಲ್ಲ. ಓ ನಿಮ್ಮ ಅವಸ್ಥೆ. ನನ್ನ ಹೆಂಡತಿಯನ್ನು ಚಂದ್ರ ಅಪೇಕ್ಷೆ ಮಾಡಿದ ಇಟ್ಟುಕೊಂಡಿದ್ದಾನೆ ಎಂಬ ಕಾರಣಕ್ಕೆ ಬೇಕಾಗಿ ನಾನು ಇಂದ್ರ ದೂರು ಕೊಟ್ಟಾಗ ನೀನು ಅವರ ಪಕ್ಷ ವಹಿಸಿಕೊಂಡು ನಮ್ಮನ್ನು ವಿರೋಧ ಸ್ಥಾನದಲ್ಲಿ ನಿಲ್ಲಿಸಿ ನೀನು ಬಂದಿದ್ದಲ್ಲ. ಏನು? ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ಏನು? ಮೊದಲ ದಿನ ಗೊತ್ತುಂಟು ನನಗೆ, ಈಗಲ್ಲ. ಅಸುರಗುರು ಎಂಬಂತಹ ಖ್ಯಾತಿಯನ್ನು ಹೊಂದಿದಂತ ನಿನಗೆ ನಾನು ಎಷ್ಟಕ್ಕೂ ಸಾಕು. ಸಾರಿ ಹೇಳ್ತಾ ಇದ್ದೇನೆ. ಆ ಈ ಚಂದ್ರವನ್ನು ಕರೆ ನನ್ನ ಹೆಂಡತಿಯನ್ನು ಕೊಡುವ ಹಾಗೆ ಹೇಳು, ಇಲ್ಲದ್ರೆ ನಿನಗೆ ನಿನ್ನ ತಲೆಗೆ ಬರೀತೇನೆ. ನಾಚಿ ಕೆಟ್ಟವರು. ಸತಿಯ ರಕ್ಷಿಸಲು ಸತಿಯ ಶಿಷ್ಯನಿಗೆ ಅತಿ ಅತಿ ಪ್ರಚಂಡರಾಗಿ ಪತಿಗಳು ದಂಡವ ಗುರುಗಳು ಬೃಹಸ್ಪತ್ಯಾಚಾರ್ಯರು. ಅಯ್ಯೋ ನಾಚಿ ಕೆಟ್ಟವರೇ, ತಲೆಯನ್ನು ತಿರುಗಿಸಿಕೊಂಡು ಆ ಕಡೆ ಈ ಕಡೆ ನೋಡುತ್ತಾ ನನ್ನ ಮನಸ್ಸಿಗೆ ನೆಮ್ಮದಿ ಎಂಬುದು ಇಲ್ಲವಲ್ಲ. ಅಯ್ಯೋ, ನೀವು ಯಾರ ಗುರುಗಳು? ಅವನಿಗೆ ಆಶ್ರಯ ಕೊಟ್ಟರೆ ತಪ್ಪಾಯ್ತು. ಯಾರು? ನಾನು ನೀವು? ಚಂದ್ರನ್ ಹ. ವಿದ್ಯಾರ್ಥಿಯಾಗಿ ಬಂದು ಸೇರಿದ. ಸ್ವಲ್ಪ ಯೋಚಿಸಬೇಕಿತ್ತು ಮೊದಲೇ. ಗೊತ್ತಾಗ್ಲಿಲ್ಲ. ಕೆಟ್ಟ ಮೇಲೆ ಬುದ್ಧಿ ಬರ್ತದೆ ನಿಮಗೆ. ನನಗೆ ಗೊತ್ತಾಗ್ಲಿಲ್ಲ. ತಂತ್ರ ತಂತ್ರ ಅಂತ ಹೇಳಿದ್ರೆ ನಾನು ಸ್ವಲ್ಪ ಎಂದು ಮಾತಾಡಿದ್ದೀನಿ. ಹೌದಾ? ವಿದ್ಯೆಯನ್ನು ಕಲಿಸಿದ್ರಿ, ಎಲ್ಲ ವಿದ್ಯೆ ಕಲಿತುಕೊಂಡು ಸಂಪೂರ್ಣ ಈಗ ಕಲಿತುಕೊಂಡಿದ್ದಾರೆ. ನನಗೆ ಅವ ಗುರು ಆಗಿದೆ. ಹೌದಾ? ಓ ಸ್ವಾಮಿ, ನೀವು ದೇವಗುರುಗಳು. ಹೌದು. ನಾಚಿಕೆ ಎಂಬುದು ಯಾಕೆ? ಏಯ್! ಅಯ್ಯೋ, ನನ್ನ ಮತ್ತಷ್ಟು ಕೆರಳಿಸಬೇಡಿ, ಸಿಟ್ಟು ನನಗೆ ಮಾಡಿಸಬೇಡಿ. ನಗು ಬರ್ತದೆ ನಿಮ್ಮ ಅವಸ್ಥೆ ನೋಡಿ. ಹೆಂಡತಿಯರು ಇನ್ನೊಬ್ಬರ ಜೊತೆಲಿ ಬಿಟ್ಟಿದ್ದೀರಿ. ನಿಮ್ಮ ಹೆಂಡತಿಯರು ನಿಮಗೆ ರಕ್ಷಿಸುವುದಕ್ಕೆ ಅಸಾಧ್ಯವಾಗಿ ಹೋದ್ರೆ ಮತ್ತೆ ನಿಮ್ಮ ಹೆಂಡತಿಯ ನನ್ನದು ತಪ್ಪು ಹೇಳಿಬೇಕು. ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ನಾನು ತಿರುಗಾಟ ಹೋದಲ್ಲ, ಅದೇ ತಪ್ಪು. ಅದಕ್ಕೆ ಹೇಳು ತಿರುಗಾಟ ಮಾಡಬಾರ್ದು ಅಂತ. ಬಿಟ್ಟು ತಿರುಗಾಟ ಮಾಡಬಾರ್ದು. ಈಗ ಬಿಡಿಸಿಕೊಡ್ತೀರಾ ಇಲ್ವೋ? ಸ್ವಾಮಿ, ಬಿಡಿಸಲಿಕ್ಕೆ ಹೇಳ್ತೀರಾ ಇಲ್ವೋ? ಗುರು ಗುರುಗಳ ದರ್ಶನ ಒಂದು ಘರ್ಷಣೆ.
ಬಂದಿರಿ ಸುರರ ಸುರರಿಗೆ ಆಚಾರ್ಯರಾಗಿರಿ ಸುರರ ಸುರರಿಗೆ ಆಚಾರ್ಯರಾಗಿರಿ ಉರಿಯುವುದು ಗೌರವಿಲ್ಲದೆ ಕಲದ ನವನಿಗೆ ಕರೆಯಿರಿದೆ ಗುರುಗಳಿರಲು ಬ್ರಹ್ಮದೇವರ ತಡೆ ಮೇಲಿ ನಾನು ಗುರುವೆಂಬ ಅಹಂಕಾರ ಎತ್ತಿಗೇರಿ ಹೋಗಿದೆ. ಒಬ್ಬರು ಸುರಗುರು ಮತ್ತೊಬ್ಬ ಅಸುರ ಗುರು. ಈ ಗುರುಗಳು ಇಬ್ಬರು ಸೇರಿಕೊಂಡು ಮಂತ್ರದಂಡಕ್ಕೆ ನೀವು ಈಗ ಕೆಲಸವನ್ನು ಕೊಟ್ಟು ಈಗ ಲೋಕವನ್ನೇ ಸುಡುವುದಕ್ಕೆ ಮುಂದಾಗಿದ್ದೀರಲ್ಲ. ನೀವು ಸುಡುವಿರಪ್ಪ, ಕಷ್ಟ ಆಗುವುದು ನಷ್ಟ ಆಗುವುದು ನನಗೆ. ನಾನು ಸೃಷ್ಟಿಕರ್ತ, ನಮ್ಮ ಸೃಷ್ಟಿ ಮಾಡಿ ಅದಕ್ಕಾಗಿ ಇದೆಲ್ಲ ಮುಳುಗಿ ಹೋಗಿ ಇಲ್ಲ, ನಾನು ಬ್ರಹ್ಮದೇವ, ನನ್ನ ಮೇಲೆ ಒಂದಿಷ್ಟು ಗೌರವ ಭಕ್ತಿ ಉಂಟು ಅಂತ ನೀವು ಕೈಗೊಂಡಂತಹ ಕಾರ್ಯದಿಂದ ಹಿಂಪಡೆಯಬೇಕೀಗ. ನಿಮ್ಮ ಮಂತ್ರದಂಡವನ್ನು ಇಬ್ಬರು ಹಿಂಪಡೆಯಿರಿ. ನೀವೇ ಬಂದು ಹೇಳಿದ ಮೇಲೆ ನಾನು ಹಿಂಪಡ್ತೀನಿ. ಸರಿ, ನೀವು ಬ್ರಹ್ಮದೇವರೇ, ನಾನು ಕೂಡ ಹಾಕಿ ಸರಿ ಆಯ್ತು, ಜಗಳ ನಿಲ್ಲಿಸಿದ್ದೀರಿ ಅಲ್ವಾ? ಈಗ 10 ಮಂದಿ ಇದ್ದಲ್ಲಿ ಸಮಸ್ಯೆ ಉದ್ಭವಿಸುವುದು ಸಹಜ. ಸಮಸ್ಯೆಯನ್ನು ಮತ್ತಷ್ಟು ಜಟಿಲ ಮಾಡ್ತಾ ಹೋಗುವುದಲ್ಲ, ಸಮಸ್ಯೆಗೆ ಪರಿಹಾರ ಏನು ಅಂತ ಕಂಡುಕೊಳ್ಬೇಕು. ಈಗ ಸಮಸ್ಯೆ ಏನು ನಿಮ್ಮದು? ಹೇಳ್ಬೇಡಿ ನಾಚಿಕೆ. ಅವರ ಮುಂದೆ ನಾವು ಮಾತುಕತೆ ಮಾಡೋದು ಅದೇನು ಹೌದಲ್ಲ, ನಮಗೆ ಮರ್ಯಾದೆ ನನಗೆ ಮರ್ಯಾದೆ. ಈಗ ಎಲ್ಲ ಹೋಗಿ ಆಗಿದೆ. ಶುಕ್ರಾಚಾರ್ಯ, ಮರ್ಯಾದೆ ಹೋದರೆ ಪಡ್ಕೊಳ್ಳುವುದಕ್ಕೂ ನಮಗೆ ಗೊತ್ತುಂಟು, ನಾವು ಸಾಧಕರಲ್ಲ. ಹೌದಪ್ಪ. ಒಮ್ಮೆ ಕಳೆದುದನ್ನು ಮತ್ತೆ ಪುನಃ ಕೂಡಿಸಿಕೊಳ್ಬೇಕು, ಗೊತ್ತಾಯ್ತಲ್ಲ? ಹಾಗಾದ್ರೆ ಇದು ಸಂಪಾದಿಸಿಕೊಳ್ಳುದು. ಸರಿ, ಈಗ ನೀವು ಇವ ಚಂದ್ರನ ಪಕ್ಷಪಾತಿಯಾಗಿ ಬಂದದ್ದು ಕಾಣ್ತದೆ. ನಾನು ಬ್ರಹ್ಮನಾದ್ರಿಂದ ಎಲ್ಲಾ ವೃತ್ತಾಂತವನ್ನು ಇಲ್ಲಿ ಅದನ್ನು ನೋಡಿಯೇ ಬಂದು, ಯಾಕಂದ್ರೆ ನನಗೆ ಕೊರಳಿಗೆ ಬಂದಿದೆ. ಈಗ ಸಮಸ್ಯೆ ಈಗ ಕೊರಳಿಗೆ ಬಂದು ನನಗೆ, ಗೊತ್ತಾಯ್ತಲ್ಲ? ಈಗ ಸಮಸ್ತ ಪರಿಹಾರ ಆಗ್ಬೇಕು. ಸುರಗುರು ಇದ್ದಾರೆ, ಅಸುರಗುರು ಇರಬಾರ್ದು. ಕಳಿಸಿ ಕೊಟ್ಟ ಮಾತಿನಂತೆ ನೀವು ಬೇಕಾದಷ್ಟು ದುಡಿದಿದ್ದೀರಿ. ಇನ್ನು ಎಷ್ಟು ದುಡಿಯುವುದು? ಎಷ್ಟು ದುಡಿದ್ರು ನಿಮ್ಮ ಶಿಷ್ಯರು ಈ ಜನ್ಮದಲ್ಲಿ ಉದ್ಧಾರ ಆಗ್ಲಿಕ್ಕಿಲ್ಲ, ಗೊತ್ತಾಯ್ತಲ್ಲ? ನೀವು ಆದಷ್ಟು ಬೇಗ ವಿಶ್ರಮಿಸಿ. ಆಯ್ತು. ಈಗ ಏನು ಗುರುಗಳೇ, ದಂಡ ಇಳಿಸಿದ ಮೇಲೆ ಪುನಃ ಎತ್ತುತ್ತಾರೆ ದಂಡ. ಎತ್ತಲಿಕ್ಕೆ ಉಂಟು ಕೆಳಗಡೆಯಲ್ಲಿ ಬೃಹಸ್ಪತಿ ಆಚಾರ್ಯ, ಏನು ವಿಷಯ ಏನು? ನಿಮ್ಗೆ ವಿಷಯ ಈಗ ನಿಮಗೆ ವಿಷಯ ಗೊತ್ತಿಲ್ಲ. ನನಗೆ ಬಹಳಷ್ಟು ಗೊತ್ತಿರ್ತದೆ, ಆದ್ರೆ ನೀವು ಈಗ ಸ್ಪಷ್ಟಪಡಿಸಬೇಕು. ಅತ್ರಿ ಪುತ್ರ ಹೌದು, ಚಂದ್ರ ಅಂತ ಸರಿ. ಮನೆಗೆ ಬಂದು ಹಾ. ವಿದ್ಯಾರ್ಥಿಯಾಗಿ ನಿಮ್ಮನ್ನು ಹಾ. ನಾನು ಸೇವಿಸ್ತೇನೆ, ಹಾ. ನನಗೆ ಆಶ್ರಯ ಕೊಡ್ಬೇಕು ಅಂತ ಹೇಳಿ ಒಂದು ವಿದ್ಯಾರ್ಥಿಯಾಗಿ ಬರುವವನಿಗೆ ಹೌದು. ನಾವು ಇದ್ದದನ್ನು ಇಲ್ಲ ಅಂತ ಹೇಳುವ ಗುಣವುಳ್ಳ ಗುರುವ ನಾನು. ಮತ್ತೆ ಸುಲಭದಲ್ಲಿ ಒಬ್ಬ ಗುರು ಅಂತ ಒಪ್ಪಿಕೊಳ್ತಾನೆ ಅಂತಂದ್ರೆ ಗುರುಗಳಿಗೆ ಸುಲಭ ಆಯ್ತಲ್ಲ, ಗುರುಗಳ ಪ್ರತಿಷ್ಠೆ ಮತ್ತು ಹೆಚ್ಚುತ್ತದಲ್ಲ. ಆಗಲ್ಲ ಅವಾಗಿ ಕೇಳಿಕೊಂಡು ಬಂದದ್ದು. ಸರಿ. ನಿಮ್ಮಲ್ಲಿ ಇದ್ದದ್ದನ್ನು ಪಡಿಲಿಕ್ಕೆ ಬಂದಿದ್ದು. ಸರಿಯಪ್ಪ, ಅದು ಸರಿ ಕೇಳಿ ಬ್ರಹ್ಮದೇವರೇ, ನಿಮ್ಮಲ್ಲಿದ್ದದನ್ನು ಪಡೀಲಿಕ್ಕೆ ಬಂದದ್ದು. ನಿಮ್ಮಲ್ಲಿ ಇದ್ದವರು ಪಡೆಯಲಿಕ್ಕೆ ಬಂದದ್ದು. ಹೌದು. ಹಾ. ಈಗ ಎಂತದ್ದು ಜ್ಞಾನ ಜ್ಞಾನ, ಸರಿ. ಹಾ. ಆಯ್ತಂತ ಹೇಳಿದ್ರೆ ಆಶ್ರಯ ಕೊಟ್ಟೆ, ಯಾಗ ಮುಗಿಸಿ ಮರು ದಿವಸವೇ ಮನೆ ಬಿಟ್ಟು ಹೋಗಿದ್ದೆ. ಇವ್ರಾ? ಯಾಗ ಮುಗಿಸಿ ಬರುವಾಗ ಹಾ. ಬಾಗಿಲು ಹಾಕಿ ಹಾ. ಕುಚು ಕೇಳ್ತದೆ ಒಳಗೆ. ಹೌದು. ನನ್ನ ಹೆಂಡತಿ ಮಾತ್ರ ಇರಬೇಕಂತ ಜಾಗದಲ್ಲಿ ಒಂದು ಗಂಟಿನ ಸ್ವರವು ಕೇಳ್ತದೆ. ಬಾಗಿಲು ತೆಗೆಯುವುದಿಲ್ಲ. ಹಾ. ನನಗೆ ಎದುರು ತರವೇ ಕೊಡ್ತಾ ಇದ್ದಾನೆ. ಹಾ. ಸಿಟ್ಟು ಬಂತು. ಹಾ. ಮನೆ ನನ್ನದು, ಬಾಗಿಲು ನನ್ನದು, ಮುರಿದು. ಸರಿ, ಹೋಗ್ಲಿ, ಇನ್ನು ಜೋಡಿಸಬಹುದು. ವಿಶ್ವಕರ್ಮರು ಹೇಗೂ ಇದ್ದಾರೆ. ಅದಲ್ಲ, ವಿಶ್ವಕರ್ಮರಿದ್ದಾರೆ, ಅವರಿಗೆ ಸುಲಭವಾಗಿ ಮಾಡಿಕೊಟ್ಟರು. ಇವರೊಳಗಾದಂತ ಈ ಜೊತೆಯನ್ನು ಬಿಡಿಸುವುದೇ ಜೊತೆಯಾಗಿದ್ದಾರೆ ಇವರು. ಪ್ರತ್ಯಕ್ಷ ಕಂಡಿದ್ದೇನೆ ನಾನು. ನಿನ್ನ ಹೆಂಡತಿ ಮತ್ತೆ ಚಂದ್ರ. ಇದಕ್ಕೇನು ಹೇಳ್ತೀರಿ ನೀವು? ಇದಕ್ಕೇನು ಹೇಳ್ತೀರಿ? ಏನು? ಹೇಳಲಿಕ್ಕೆ ಎಂತದಿಲ್ಲ, ಬರ್ದವರು ಹಾಗೆ ಬರ್ದಾಗ ಮತ್ತೆಂತದ್ದು ಮಾಡುದು. ಬ್ರಹ್ಮದೇವರು ಬರ್ದದ್ದು. ಓ ಸ್ವಾಮಿ, ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ನೀವು ಬರ್ದೇವಂತೆ ಈ ಕಥೆಯನ್ನು. ಹೌದಾ? ಕತೆ ಬರ್ದದ್ದಲ್ಲ, ತಾರೆಯನ್ನು ಚಂದ್ರ ವರಿಸಲು ಇಟ್ಟುಕೊಳ್ಳಲಿ ಅಂತ ನೀವು ಬರ್ದದ್ದ? ಹುಟ್ಟಿಸಿದ ಭೂಲೋಕದ ಬ್ರಹ್ಮ. ಜೀವಿಗಳ ಪ್ರತಿಯೊಬ್ಬರ ಹಣೆಯಲ್ಲಿಯೂ ನಾನು ಇದು ಬರೆಯಲೇಬೇಕಾದ ಸ್ವರ್ಗದ್ದು. ಸೃಷ್ಟಿಯಿಂದ ಸಾಯುವವರೆಗೆ ಹೀಗೀಗೆ ನೀವು ಬದುಕತಕ್ಕದ್ದು ಎಂಬುದಾಗಿ ಬರೆದಿರ್ತೇನೆ. ಈಗ ನನಗೆ ಹೆಂಡತಿ ಬೇಕು. ಹೆಂಡತಿಯ ಹೆಂಡತಿ ಬೇಕು. ಬ್ರಹ್ಮದೇವರೇ ಕರ್ಕೊಂಡು ಹೋಗ್ಲಿ. ಈಗ ಬರುವುದಿದ್ರೆ ಕರ್ಕೊಂಡು ಹೋಗ್ಲಿ, ನಮ್ಮ ಆಕ್ಷೇಪ ಏನಿಲ್ಲ ಅಂತ. ಆಗ ಅವಳು ಹಾಗೆಲ್ಲ ಬಂದವಳ. ಆದ್ರೆ ಒಂದು ಏನು, ಈಗ ಅವರನ್ನು ಕರ್ಕೊಂಡು ಹೋಗಿದ್ರೆ ನಮ್ಮ ಅಭ್ಯಂತರ ಇಲ್ಲ. ಅವಳು ಈಗ ಗರ್ಭವತಿಯಾಗಿದ್ದಾಳೆ. ನಾನು ಕೇಳಲಾರೆ, ಕೇಳಿ ಮಾತನ್ನು ಸಹಿಸಲ್ಲ. ಅಲ್ಲ, ನೀವು ಕೇಳಬೇಕು ಅಂತ ಇಲ್ಲ, ನಾನು ಹೇಳುದಿಲ್ಲ. ಆಗುವುದಾಗಿದೆ ಅಲ್ಲ. ನಾನು ಹೇಳುದು ನಾನು ಹೇಳುದು ಬ್ರಹ್ಮದೇವರೇ. ಸರಿ. ತಾರೆ ಈಗ ನನ್ನ ಹೆಂಡತಿಯಾಗಿ ನನ್ನಿಂದಲಾಗಿ ಮತ್ತೆ ಅದನ್ನೇ ಹೇಳ್ತಾನಲ್ಲ ಇದು. ಅಂತೂ ಗರ್ಭಿಣಿ ಆದುದು ಹೌದಲ್ಲ. ಅವ ಹೇಳಿದ್ ನಾನು ನೋಡ್ಲಿ. ಗರ್ಭಿಣಿಯನ್ನು ಅವ ಬಿಟ್ಟು ಕೊಟ್ಟು ನೀವು ಸ್ವೀಕರಿಸ್ತೀರಾ? ಈಗ ನೀವು ಬ್ರಹ್ಮ
ಈ ತಾರೆ ಹೊಟ್ಟೆಯಲ್ಲಿರುವಂತಹ ಮಗುವಿಗೆ ಅಪ್ಪ ನಾನು. ಬಾಗಿ ಬಾಗಿ ನಾಯಿ ನನಗೆ ವ್ಯವಹಾರ ಮಾಡಿದ ಮೇಲೆ ನನಗೆ ಕೈ ಹಾಕಿ ಮಾತಾಡ್ತಾ ಇದ್ದಾರೆ ಗೊತ್ತಾಯ್ತಾ? ಈಗ ನೀವು ಮನೆಯಲ್ಲಿ ಇರಲಿಲ್ಲ, ಇವರಿಬ್ಬರು ಜೊತೆಯಾಗಿದ್ದುದನ್ನು ನೀವು ಕಂಡಿದ್ದೀರಿ. ಕಂದನಂತೆ ಕಾಣು ಅಂತ ಅವರಿಗೆ ನಾನು ಹೇಗೆ ನಿಮ್ಮ ಮಾಡಿಬಿಟ್ಟು ಹೆಂಡತಿ ಗರ್ಭಿಣಿ ಆಗಿದ್ದಾಳೆ. ಅವ ಹೇಳ್ತಾನೆ ಅವರು ಮನೆಯಲ್ಲಿ ಇರ್ಲಿಲ್ಲ, ಅದು ನನ್ನದು ಅಂತ ಚಂದ್ರ ಹೇಳ್ತಾನೆ. ನೀವು ಮನೆಯಲ್ಲಿ ಇರ್ಲಿಲ್ಲ, ನೀವು ಬಂದ ಮೇಲೆ ಅವಳು ಗರ್ಭವತಿಯಾಗಿದ್ದಾಳೆ, ಹಾಗಾಗಿ ಆ ಮಗು ನನ್ನದು ಅಂತ. ಇದನ್ನು ನಾನು ಯಾವ ಸಾಕ್ಷ್ಯಾಧಾರವೂ ಇಲ್ಲದೆ ಈಗ ಒಪ್ಪಿಕೊಳ್ಳಲೇ ಅವರಿಗೆ ಕೋಪ ಬಂದದ್ದು ಯಾಕೆ? ನಿಮಗೆ ಕೋಪ ಬಂದದ್ದು ಓ ಯಾಕೆ? ಬ್ರಹ್ಮದೇವರು ಆಗುದಿಲ್ಲ ಬಟ್ಟಲು ಯಾರ್ದು ಎಂತದಾಗುದಿಲ್ಲ, ಬಟ್ಟಲು ಯಾರ್ದು ಎಂತದಾಗುದಿಲ್ಲ ಅಂತ. ನೀನು ಆ ಮಗುವಿಗೆ ಅಪ್ಪನಾಗುವುದಿಲ್ಲ. ಅದಕ್ಕೆ ಅಪ್ಪ ನಾನು. ನಾನು ಬಟ್ಟಲು ಯಾರ್ದು ಬ್ರಹ್ಮದೇವರೇ, ಬಟ್ಟಲು ಯಾರ್ದು ಬ್ರಹ್ಮದೇವರೇ, ಅವಳು ವರುಣ ಲೋಕಕ್ಕೆ ಹೋಗಿ ಕೆಲವು ಸಮಯ ಆಯ್ತು, ಆಗ ಗರ್ಭವತಿ ಆದದ್ದು. ಹಾಗಿದ್ರೆ ಅಪ್ಪ ನಾನು ಅವಳು. ಬೇಡ. ಓ ಬ್ರಹ್ಮದೇವರು ಗದ್ದೆ ಇರ್ತದೆ, ಒಬ್ಬ ವ್ಯವಸಾಯ ಮಾಡ್ತಾನೆ, ಆದ್ರೆ ಅದಕ್ಕೆ ಸಲ್ಬೇಕಾದ್ದು ಗದ್ದೆ ಯಜಮಾನನಿಗ, ವ್ಯವಸಾಯ ಮಾಡಿದವನಿಗೆ. ವ್ಯವಸಾಯ ಮಾಡಿದವರಿಗೆ ಅದು ಇತ್ಯರ್ಥ ಹೇಳ್ತೇನೆ ನಾನು. ಅದಕ್ಕೆ ಕಟ್ಟ ಕಡೆಗೆ ಒಂದು ತೀರ್ಮಾನಕ್ಕೆ ಬರೋಣ. ಆದ್ರೆ ನಾನು ಅಪ್ಪ ಅಂತ ನೀವೇ ನಾನು ಚರ್ಚೆ ಅಪ್ಪ, ಮಾಡಬೇಡಿ. ನಾನು ಅಪ್ಪ. ನನ್ನ ಹೆಂಡತಿ ಅವಳು, ನನ್ನ ಮಗು ಅದು. ಮಧ್ಯಸ್ಥಿಕೆಗೆ ನಾನು ಬಂದ ನಂತರ ಬ್ರಹ್ಮದೇವ ಎನ್ನುವಂತ ಒಂದು ಗೌರವ ಉಂಟು. ಅದು ನನಗೆ ಉಂಟು. ನಾನು ಕೊಡುವ ತೀರ್ಪಿಗೆ ನೀವು ಬದ್ಧರಾಗಿರಬೇಕು. ಖಂಡಿತ. ಆದ್ರಿಂದ ನಾನೊಂದು ಚರ್ಚೆ ಬೇಡ. ಆ ತಾರೆಯ ಗರ್ಭದೊಳಗಿರುವ ಆ ಮಗುವಿನೊಡನೆ ಕೇಳುವ. ಅದು ಒಳ್ಳೆ, ಅದು ಒಳ್ಳೆ, ಅದು ಒಳ್ಳೆ, ಅದು ಒಳ್ಳೆ. ಎಲ್ಲ ತಾರಾದೇವಿಯ ಗರ್ಭದಲ್ಲಿರುವಂತಹ ಮಗುವೇ, ಹೇಳಿ. ನಿನ್ನ ಗರ್ಭದಲ್ಲಿ ಉತ್ಪತ್ತಿಗೆ ಕಾರಣರು ಚಂದ್ರನೋ ಅಥವಾ ಬೃಹಸ್ಪತಿಯೋ? ನನಗೆ ಅಪ್ಪ ಚಂದ್ರದೇವ. ನಿನ್ನ ದೃಷ್ಟಿ ಬಿಟ್ಟಿಗೆ ಮುಂದೆ ಲೋಕದಿ ಬಾಣದಿರಲೆಂದು ಗೊತ್ತಾಯ್ತಾ? ನನ್ನ ಅಪ್ಪ ಚಂದ್ರ ಅಂತ ಗರ್ಭದಲ್ಲಿ ಇಟ್ಕೊಂಡು ಹೇಳ್ತಾರಲ್ಲ. ಹೌದು, ಆ ಮಗುವಿನ ಗೊತ್ತು ಎಲ, ಎಲ, ಪಾತಕಿಯೇ. ಯಾರು? ಮಗು ಎಲ, ಪಾತಕಿಯೇ. ಅದು ಪಾತಕಿ ಅಲ್ಲ, ಯುವಕರ ಜೊತೆಯಲ್ಲಿ ಹೆಂಡತಿಯನ್ನು ಬಿಟ್ಟು ಹೋದ ನೀವು ಪಾತಕಿ. ಅಲ್ಲಲ್ಲ, ನಿನ್ನ ಪಾಪ ಅಲ್ಲಿ ಉಂಟು. ಪಾಪ ಅಲ್ಲ, ಪುಣ್ಯ ಅದು. ಆಯ್ತಲ್ಲ ಎಲ್ಲ, ನೀನು ಈ ಪ್ರಪಂಚ ಬೆಳಕನ್ನು ಕಂಡ ಅಕ್ಷರದಲ್ಲಿ ನಿನ್ನನ್ನು ಈ ಪ್ರಪಂಚಕ್ಕೆ ತಾಯಿ ಗರ್ಭದಿಂದ ಪ್ರಪಂಚಕ್ಕೆ ಪ್ರಥಮ ಬಾರಿಗೆ ಬಂದ ವ್ಯಕ್ತಿ ನಿನ್ನ ಮುಖ ದರ್ಶನ ಮಾಡಿದಾಗ ಅಂತವರಿಗೆ ದೋಷ. ಶಾಪ ಇರ್ಲಿ, ಏನೇ ಇರ್ಲಿ. ನನ್ನ ಕೈ ನೋವು ಆದ್ರೆ ನನ್ನ ಕೈ ನೋವು ಪ್ರಾಣವನ್ನು ಬಿಡ್ಲಿಕ್ಕಿಲ್ಲ ಅಂತ ಹೇಳಿ. ನನ್ನ ಹೆಂಡತಿ ನನ್ನ ಮಗು. ಪ್ರಾಣ ಹೋಗುದಿಲ್ಲ ಅಂತ ಗೊತ್ತು. ಹೆಂಡತಿ ನಿಮ್ಮದೇ, ಹೌದು, ಮಗು ನನ್ನದ್ದು. ನಿಮ್ಮ ಹಾಗೆ ನೋಡಿದ್ದೆ. ಈಗ ಎಂತೋ ಮಗುವನ್ನು ಪ್ರಸವಿಸಿ ತಂದಿದ್ದಾನೆ. ಮಗು ಅಂತಾದ ನಂತರ ಎಲ್ಲರೂ ಲೋಕದಲ್ಲಿ ಮಗು ಅಂತಲೇ ಕರೆಯುವುದಕ್ಕಾಗುತ್ತದೆ. ಮಗುವಿಗೆ ಒಂದು ಹೆಸರು ಬೇಡುವ. ನನ್ನ ಮಗುವಿಗೆ ಒಂದು ಹೆಸರಿಡಿ ಬ್ರಹ್ಮದೇವರೇ. ನನ್ನ ಮಗುವಿಗೆ ಒಂದು ಹೆಸರಿಡಿ. ಚಂದ್ರ ಹೌದು, ನನ್ನ ಮಗುವನ್ನು ಚಂದ್ರ ತಾರೆಯರ ಮಗುವಿಗೆ ಇನ್ನು ಮುಂದೆ ಬುಧ ಎನ್ನುವಂತ ನಾಮಕರಣ ಬುಧ ಮಾಡುವ. ಬುಧ. ಹೌದು, ಜನ್ಮಕ್ಕೆ ಬಂದ ವ್ಯಕ್ತಿ ಬುಧನ ಮುಖ ದರ್ಶನ ಮಾತ್ರ ಮಾಡಿದ ಮಾತ್ರಕ್ಕೆ ನಿಮಗೆ ದೋಷ. ಅದು ಆಯ್ತಲ್ಲ, ಮತ್ತೆ ಇಡ್ಸಲ್ಲ ಹೇಳು. ಮತ್ತೆ ಹೇಳ್ತಿರೋದು ಯಾಕೆ ಗೊತ್ತುಂಟ? ಬೇಡ. ಮತ್ತೆ ಆದರೂ ಈ ಮಗುವಿನಿಂದ ಇನ್ನು ಮುಂದಕ್ಕೆ ಚಂದ್ರವಂಶ ಉದ್ಭವವಾಗುತ್ತದೆ. ಚಂದ್ರವಂಶದ ಮೂಲ ಪುರುಷ ಈ ಬುಧನಾಗುತ್ತಾನೆ. ಹೌದಾ? ಹೌದು, ಹಾಗೆ ಪ್ರಖ್ಯಾತವಾಗಿದೆ. ಗೊತ್ತಾಯ್ತಾ? ನನ್ನ ಮಗು ಚಂದ್ರವಂಶದ ಮೂಲ ಪುರುಷ ಇವನು ಬುಧ. ಬುಧ. ಹೌದು, ಇವ ಮಗುವನ್ನು ಎತ್ತಿಕೊಂಡು ಹೋಗ್ತಿದ್ದಾರಲ್ಲ, ನನ್ನ ಹೆಂಡತಿಯನ್ನು ಹಾಳು ಮಾಡಿದ್ದಾನೆ. ನನ್ನ ಮಗುವಿಗೆ ಶಾಪ ನನ್ನ- ಕೊಟ್ಟ. ನನ್ನ ಕ್ಷೇತ್ರದಲ್ಲಿ ಸಂತಾನ ಪಡೆದಿದ್ದಾರೆ. ಹೌದು. ಆದ್ದರಿಂದ ಇವರಿಗೆ ಕುಷ್ಠ. ಏನು ಆಚಾರ್ಯ? ಕ್ಷಯ ರೋಗ ಅಲ್ಲ, ಈ ಪೂರ್ತಿ ಕೆಟ್ಟದ ಕಾರ್ಯ.
ಈಗ ನನ್ನ ಕೈಗೆ ಹಲಸಿನ ಮೇಣ ಮೆತ್ತಿಕೊಂಡಿದ್ದೇನೆ ನಾನು. ಅಲ್ಲ ನಿಮ್ಮ ಅದನ್ನು ಎಣ್ಣೆ ಹಾಕಿ ಸ್ವಲ್ಪ ಬಿಡಿಸಿ ಆದಷ್ಟು ಬೇಗ ಸ್ವಚ್ಛ ಮಾಡೋಣ ಅಂತಾದ್ರೆ ನೀನು ಮೈ ಮೇಲೆಲ್ಲ ಪುನಃ ಮೇಣವನ್ನು ಮೆತ್ತಿಸ್ತಿಯಲ್ಲ. ಹಾಗಲ್ಲ, ಅವರಿಗೊಂದು ರೂಪದ ಮದ ಉಂಟು. ಕಂಡ ಹೆಂಗಳೆಯರನ್ನೆಲ್ಲ ಆ ರೂಪದಿಂದ ಆಕರ್ಷಣೆ ಮಾಡಿ ಅವರನ್ನು ಹಾಳು ಮಾಡಿ ಗಂಡನಿಂದ ಬೇರೆ ಮಾಡಿ ಹೀಗೆ ಸಂತಾನ ಮಾಡುವ ಸಂಬಂಧದ ಬುದ್ಧಿಯನ್ನು ಹೊಂದಿಕೊಂಡಿದ್ದಾನೆ. ಆದ್ರಿಂದ ಎರಡು ಕೈ ಸೇರದ ಚಪ್ಪಳೆ ಆಗ್ತದ. ನಿನಗೂ ನಿನ್ನ ಹೆಂಡತಿಗೂ ಸಮಸ್ಯೆ ಆಯಿತು, ಮಾನ ಮರ್ಯಾದೆ ಹೋಯ್ತು ಅಂತ ಲೋಕಕ್ಕೆ ಕೆಡುಕನ್ನು ಬಯಸುವವನು ಬೃಹಸ್ಪತಿ ಆಗ್ತಾನ, ಲೋಕದ ಗುರು. ಯಾವ ಮನೆಯಲ್ಲಿ ಹೀಗೆ ಆಗ್ತದ ಇಂಥದ್ದೇ ಶಾಪ ಬರ್ತದೆ. ಇನ್ನು ಅವರಿಗೆ ಶಾಪದಿಂದ ಏನಾಯ್ತು ಗೊತ್ತಾ? ಏನಾಯ್ತು? ಚಂದ್ರನೆಂದರೆ ಏನು? ಓಷಧೀಶ. ಆತನ ತಂಪಾದ ಕಿರಣ ಈ ಪ್ರಪಂಚದಲ್ಲೆಲ್ಲ ಬಿದ್ದ ಕೂಡಲೇ ಪ್ರಕೃತಿಯ ಮೇಲೆ ಬಿದ್ದಾಗ ಇಲ್ಲಿರುವಂತಹ ಮರ ಗಿಡ ಬಳ್ಳಿಗಳೆಲ್ಲವೂ ಔಷಧವಾಗುತ್ತವೆ. ಈ ಪ್ರಪಂಚದಲ್ಲಿರುವಂತಹ ಜೀವಿಗಳು ರೋಗಿಷ್ಠರಾದಾಗ ಈ ಪ್ರಕೃತಿಯಲ್ಲಿರುವಂತಹ ಗಿಡಮೂಲಿಕೆಗಳನ್ನು ಆಯ್ದು ತಂದು ಮದ್ದು ಮಾಡಿಕೊಂಡು ಆ ರೋಗದಿಂದ ವಾಸಿ ಮಾಡಿಕೊಳ್ಳುವುದಕ್ಕಾಗುತ್ತದೆ. ಹೀಗಿರುವಾಗ ಈ ಚಂದ್ರ ಇನ್ನು ಕ್ಷಯಿಸ್ತಾ ಹೋದ್ರೆ ಇಲ್ಲಿರುವಂತಹ ಜೀವಿಗಳೆಲ್ಲ ರೋಗಿಷ್ಠರಾದ್ರೆ ಅವರಿಗೆ ಮದ್ದು ಎಲ್ಲಿಂದ? ಅವನಿಗೆ ಅಹಂಕಾರವದೆ ನನ್ನಿಂದ ಪ್ರಪಂಚದಲ್ಲ ಉಪಕಾರವನ್ನು ಹೊಂದುತ್ತದೆ ಎಂಬ ಮದ ಅವನ ತಲೆಯಿಂದ ಅಡರಿದೆ. ಶಾಪ ಬರ್ತಿದ್ದಾರೆ ಈಗ. ಹೀಗೆ ಮಾಡೋಣ. ತಂಪಿಲ್ಲದಿದ್ರೆ ನಿಮಗೆ ಏನಾಗ್ತದೆ ಅಂತ ಗೊತ್ತಾಗುತ್ತದೆ, ಆಯ್ತಾ? ಹೌದು, ಈಗಲೇ ಗೊತ್ತಾಗಿದೆ. ಈ ಬಿಸಿ ಆದ ಕಾರಣ ಇಷ್ಟು ಹಾರಾಡುವುದು ಇಲ್ಲಿ. ನಾನಿಲ್ಲದೆ ಗೊತ್ತಾಗುತ್ತದೆ ನಿಮಗೆ. ಅದನ್ನು ಹೀಗೆ ಮಾಡೋಣ. ಲೋಕದ ಒಳಿತಿಗೆ ಬೇಕಾಗಿ 1 ಮಾಸ ಅಂದರೆ 30 ದಿನ. ಈ 30 ದಿನವನ್ನು 2 ವಿಭಾಗ ಮಾಡಿ 15 ದಿನ ಮಾಡೋಣ. 1ನೇ ದಿನದಿಂದ ಚಂದ್ರ ನಿಮ್ಮ ಶಾಪದಂತೆ ಕ್ಷಯಿಸುತ್ತಾ ಹೋಗುತ್ತಾನೆ. 15ನೇ ದಿನಕ್ಕಾಗುವಾಗ ಯಾರಿಗೂ ಕಾಣದಂತೆ ಪೂರ್ತಿಯಾಗಿ ಕ್ಷಯಿಸ್ತಾನೆ. ಹೌದು, ಅದಕ್ಕೆ ಅಮಾವಾಸ್ಯೆ ಎಂದಾಗಲಿ, ಅದು ಕೃಷ್ಣ ಪಕ್ಷವಾಗಲಿ 16ನೇ ದಿನದಿಂದ ವೃದ್ಧಿಸುತ್ತಾ ಹೋಗುತ್ತಾನೆ. 30ನೇ ದಿನಕ್ಕಾಗುವಾಗ ಪೂರ್ಣ ಕಳೆಯಿಂದ ಶೋಭಿಸ್ತಾನೆ. 16 ಕಳೆ. ಹೌದು, ಅದಕ್ಕೆ ಹುಣ್ಣಿಮೆ ಎಂಬುದಾಗಿ ಹೆಸರಾಗಲಿ, ಮಾತ್ರ ಅಲ್ಲ ಶುಕ್ಲ ಪಕ್ಷ ಎಂಬುದಾಗಲಿ. ಹೀಗೆ ಮಾಸದ 2 ಪಕ್ಷಗಳು, ಹಾಗೆ ಹುಣ್ಣಿಮೆ ಅಮಾವಾಸ್ಯೆ, ಕ್ಷಯ ವೃದ್ಧಿ, ಲೋಕಕ್ಕೂ ಒಳಿತಾಗುತ್ತದೆ, ನಿಮ್ಮ ಶಾಪಕ್ಕೂ ಒಂದು ದಾರಿಯಾಗುತ್ತದೆ. ನೀವು ಹೇಳಿದ ಮೇಲೆ ನನ್ನ 2 ಮಾತಿಲ್ಲ. ಸರಿ, ಮತ್ತೆ ಇನ್ನು ಮಗು ಈಗ ಯಾರಿಗೆ ಅಂತ ಒಂದು ಸಮಸ್ಯೆ ಉಂಟು. ನಾನು ಬಂದ ಕೆಲಸ ಆಯ್ತು, ನಿಮ್ಮಲ್ಲಿದ್ದದನ್ನು ಪಡೆದೆ. ಹೀಗೆ ಮಾಡೋಣ. ಈಗ ಮಾಲೀಕನಿಲ್ಲದಾಗ ಹೊಲ ಹಾಗೆ ಮರಿದಾಗಿರ್ತಾರೆ. ಒಬ್ಬ ಬರ್ತಾನೆ, ಅದಲ್ಲ ಮಾಲೀಕನೇ ಆಗ್ಲಿಪ್ಪ, ಆದ್ರೂ ಬರ್ತಾನೆ, ಅಕ್ರಮವಾಗಿ ಅದನ್ನು ಹುತ್ತು ಬಿತ್ತು ಏನೋ ಅಲ್ಲಿ ಬೆಳೆ ಬೆಳೆಯಿಸ್ತಾನೆ. ಬೆಳೆ ಬೆಳೆಯುವುದಕ್ಕೆ ಕಷ್ಟಪಡುವುದು ಏನಿತ್ತು. ಮಾಲೀಕನಿಗೆ ಬೆಳೆಯಲ್ಲೆಲ್ಲ ಅಧಿಕಾರ ಇಲ್ಲಿ ಹೊಲದಲ್ಲಿ ಮಾತ್ರ. ಆದ್ದರಿಂದ ಈ ಚಂದ್ರ ಬಂದು ಉತ್ತು ಬಿತ್ತಿ ಬೆಳೆದ ಬೆಳೆಯನ್ನು ಅವನೇ ಪಡ್ಕೊಳ್ಳಿ. ಈಗ ಅಕ್ರಮ ಮಾಡಿದ್ರು ನೀವು ಅದನ್ನು ಸರಿ ಅಂತ ಕಷ್ಟಪಟ್ಟಿದ್ದ ಬೆಳೆ ಇದು ಬೆಳೆದಿದ್ದಾನಲ್ಲ, ಅಕ್ರಮ ಅಲ್ಲ, ಇದು ಸಕ್ರಮ. ಅಷ್ಟೇ ಅಲ್ಲ, ಅದನ್ನು ಇವರು ಹಾಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮನೆಯಲ್ಲಿ ಯಜಮಾನ ಇಲ್ಲದಾಗ ಮತ್ತೊಬ್ಬ ಬರ್ತಾನೆ, ಇಲ್ಲಿರುವಂತಹ ಪಾತ್ರೆಯಲ್ಲಿ ತಾನೇ ತಂದ ಸಂಬಾರಗಳನ್ನು ಹಾಕಿ ಅಡುಗೆ ಮಾಡ್ತಾನೆ. ಕಷ್ಟಪಟ್ಟು ಅಡುಗೆ ಮಾಡಿದ್ದಾನಲ್ಲ, ಬೆಂಕಿ ಎದುರು ಕುಳಿತುಕೊಂಡು ಆ ಅಡುಗೆಯನ್ನು ಅವನೇ ಊಟ ಮಾಡಲಿ. ಪಾತ್ರೆಯನ್ನು ಸ್ವಚ್ಛ ಮಾಡಿ ಮನೆಯ ಮಾಲೀಕ ಮತ್ತೆ ಅಡುಗೆ ಬೇಕಿದ್ರೆ ತಯಾರಿಸಿಕೊಳ್ಳಿ. ಅವನ ಊಟ ಕೊಂಡೋಗ್ಲಿ. ಹೌದು, ಕೊಂಡೋಗ್ಲಿ. ಆದ್ದರಿಂದ ಈಗ ಅವನಿಗೆ ಇನ್ನೂ ಸಮಸ್ಯೆ ಇರಬಹುದೇನಾದ್ರೂ ನಾನು ಪರಿಹಾರ ಹೇಳ್ತೇನೆ. ನೀವು ಸತ್ಯಪತ್ಯ ನಿಮ್ಮ ಸಮಸ್ಯೆ ಈಗ ಪೂರ್ಣ ಮುಗಿಲ್ಲ. ನಾನು ಕಳುಹಿಸಿಕೊಡುವುದಕ್ಕೆ ಸಿದ್ಧನಿದ್ದೇನೆ. ಈಗ ತಾರೆ ಹೇಳಬೇಕು. ಹೋಗ್ತೇನೆ. ಅವಳೀಗ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿದ್ರೆ ಮತ್ತೆ ಏನು ಮಾಡುವುದು? ಮಾತು ಕೇಳಿ. ಅಲ್ಲ, ಇವರಿಗೆ ಹೊಡೆಯದ ಕೈ ಯಾಕೆ? ಅಲ್ಲ, ಕರಿಮಣಿ ಕಟ್ಟಿದ್ದು ನೀವಲ್ಲ, ಮಾಲೀಕ ಹೌದಾ ಅಲ್ವ ಅಂತೇಳಿ ಅವಳು ಈಗ ಸ್ಪಷ್ಟ ಒಪ್ಪಿಕೊಳ್ಬೇಕು. ಅದ್ರ ಮೇಲೆ ಮತ್ತೊಂದು ಇವಾಗ ಕಟ್ಲಿಕ್ಕೆ ಸಿದ್ಧನಾದನಲ್ಲ ಅಂತ ಹೇಳಿ. ಕಟ್ಲಿಲ್ಲ, ಸಿದ್ಧನಾದನ. ಒಂದು ಮಾತು ಏನಮ್ಮ? ನಾನೀಗ ನಮ್ಮವರ ಬಳಿಗೆ ಹೋಗಬಹುದು. ನನಗೊಂದು ಲೋಕದ ಅಪವಾದ ಉಂಟು. ಏನು? ಚಂದನಿಂದ ಕೂಡಿ ನನ್ನೊಂದು ಮಗುವಿಗೆ ನನಗೆ ತಾಯಿಯಾಗಿದ್ದೇನೆ. ಸರಿ. ನಾಳೆ ಜನತೆ ನನ್ನ ಹೆಣ್ಣು ಹೇಳಿಕಿಲ್ಲ ಹೇಳಿ ಪಚುರದಿಂದ ಹೆಣ್ಣು ನಡೆದುಗೆಟ್ಟಳು ಅಂತ ಹೇಳಿ ಮಾತು ಬರ್ಲಿಕ್ಕಿಲ್ವಾ? ಆಗ ನಾನು ಬ್ರಹ್ಮ ಸೃಷ್ಟಿಕರ್ತ, ನಾನು ಮಾಡಿದ್ದು ನಾನು ಆಡಿದ್ದು ಮುಂದೆ ಲೋಕದಲ್ಲಿ ಶಾಸನವಾಗುತ್ತದೆ. ಆದ್ದರಿಂದ ನಾನು ಅನುಗ್ರಹಿಸ್ತೇನೆ. ಇನ್ನು ಮುಂದಕ್ಕೆ ನೀನು ಮಹಾ ಪತಿವ್ರತೆಯಾಗಿಯೇ ಇರುತ್ತಿ ಮಾತ್ರವಲ್ಲ, ಇನ್ನು ಮುಂದಿನ ಪತಿವ್ರತ ಹೆಂಗಳೆಯರು ಪ್ರಾತಸ್ಮರಣೀಯವಾಗಿ ನಿನ್ನನ್ನು ಸ್ಮರಿಸ್ತಾರೆ. ನೀನು ಯಾವತ್ತೂ ಪತಿವ್ರತೆಯೇ, ಏನು ಕಳಂಕಿಸಳಲ್ಲ. ಆದ್ದರಿಂದ ನಿನ್ನ ಮುಂದಕ್ಕೆ ಸುಖ ಜೀವನವನ್ನು ಮಾಡಿ. ಬ್ರಹ್ಮದೇವರೇ, ಇದು ಸ್ವರ್ಗಲೋಕದ ಕಥೆ, ಭೂಲೋಕಕ್ಕೆ ಅನುಕರಣೀಯ ಅಲ್ಲ. ಹೇಳಪ್ಪ. ಆದ್ರಿಂದ ನೀನು ಶುದ್ಧ, ನಾನು ಪರಮ ಶುದ್ಧ. ನಿಮ್ಮ ಜೊತೆ ನಾನು ಬರ್ತೀನಿ, ನಾನು ಮಾಡ್ತೀನಿ. ಬ್ರಹ್ಮದೇವರೇ,
ಚಂದ್ರ ಅವರಿಗೆ ಒಂದು ಸಮಾಧಾನ ಮಾಡಿದ್ದೀರಿ. ಸರಿ. ಹಾಗಂತ ನಾನು ಮಾಡಿದ್ದು ಒಂದು ರೀತಿಯಲ್ಲಿ ಅಪರಾಧವೇ. ಹಾ. ವಿದ್ಯಾಭ್ಯಾಸವನ್ನು ಮಾಡುವುದಕ್ಕೆ ಬಂದವ ನಾನು. ಸರಿ. ಯಾಕೋ ಏನೋ ಕಾಲದೋಷವೋ ಕರ್ಮದೋಷವೋ ಮನ್ಮಥನ ಬಾಧೆಯೋ ಏನು ಅಂತೂ ಗುರುಪುತ್ರಿಯನ್ನು ನಾನು ಗುರುಪತ್ನಿಯನ್ನು ಸೇರಿದ್ದೇನೆ. ಸರಿ. ಈ ಪಾಪ ಶಂಕೆ ಅನ್ನೋದು ನನ್ನನ್ನು ಕಾಡ್ತಾ ಇದೆ. ಹೌದೇ ಈ ಶಂಕೆ ಹೋಗಬೇಕು ಅಂತಾದ್ರೆ ಒಂದು ಪರಿಮಾರ್ಜನೆ ಮಾಡಬೇಕು. ನೋಡಪ್ಪ, ಇದು ಒಂದು ಲೋಹದ ದಂಡ. ಇದನ್ನು ಹಿಡಿದು ಭೂಮಿಯ ಮೇಲಿರುವಂತಹ ಎಲ್ಲಾ ಪವಿತ್ರವಾದಂತಹ ತೀರ್ಥಕ್ಷೇತ್ರಗಳಿಗೆ ನೀನು ಪರ್ಯಟನೆ ಮಾಡು. ಅಲ್ಲಿರುವಂತಹ ತೀರ್ಥಗಳಲ್ಲಿ ಇದನ್ನು ಅದ್ದಿ ಇಡು. ಯಾವ ತೀರ್ಥಕ್ಷೇತ್ರದಲ್ಲಿ ಅದು ಒಂದು ದಿನ ತೇಲಾಡ್ತದೋ ಅವತ್ತಿಗೆ ನಿನ್ನ ಅಂಟಿಕೊಂಡಿರುವಂತಹ ಪಾಪವೆಲ್ಲವೂ ಪೂರ್ಣವಾಗಿ ಪರಿಹಾರವಾಗಿ ನೀನು ಶಾಪ ಮುಕ್ತನಾಗ್ತಿ. ಧನ್ಯವಾದ. ತೀರ್ಥಾಟನೆ ಕೈ ಧನ್ಯವಾದ. ಎಲ್ಲರಿಗೂ ಒಳ್ಳೆಯದಾಗಲಿ. ಬ್ರಹ್ಮದೇವರು ಹೇಳಿದ ಹಾಗೆ ಎಲ್ಲ ತೀರ್ಥಾಟನೆಯನ್ನು ನಾನು ಮಾಡಿಕೊಂಡು ಬಂದೆ. ಚಂದ್ರಭಾಗ ಈ ಸರಸ್ಸಿಯ ಬಳಿಯಲ್ಲಿ ಬಂದಾಗ ಹರಸರಸ್ಸಿಯಲ್ಲಿ ದಂಡವನ್ನು ಮುಳುಗಿಸಿದಾಗ ತೇಲುವುದಕ್ಕೆ ಪ್ರಾರಂಭವಾಯಿತು. ಹಾಗಿರುವಾಗ ನನ್ನಲ್ಲಿರುವಂತಹ ಕಳೆಯೆಲ್ಲವೂ ಪಾಪ ಎಲ್ಲವೂ ತೊಲಗಿ ಹೋಯಿತು. ಮೊದಲಿನ ಹಾಗೆ ಶುಭ್ರವಾದ ಬೆಳಕನ್ನು ಕೊಡುವಂತಹ ಚಂದ್ರಮನಾಗಿ ನಾನು ಬೆಳಗುತ್ತಾ ಇರ್ತೇನೆ. ಇನ್ನು ಮುಂದಕ್ಕೆ ಓಷಧೀಶನಾಗಿ ಪ್ರಪಂಚವನ್ನು ಬೆಳಗುವುದಕ್ಕೆ ಮುಂದುವರಿತು. ಅಯೋಧ್ಯೆಗೆ ಅಂತ ಹೇಳಿದ್ದೀರಿ. ನಾನೇ ಸರಿ. ಕೇಳಿರಿ ಕೇಳಿರಿ. ದೇಶ ನಮ್ಮ ಅರಮನೆಯ ಸುತ್ತಲೂ ಸರಯೂ ನದಿ ಹರಿಯುತ್ತಾ ಇದೆ. ಯಾವ ಯೋಧರಿಂದಲೂ ಭೇದಿಸುವುದಕ್ಕೆ ಅಸಾಧ್ಯವಾದ ಕಾರಣ ಅಯೋಧ್ಯೆ ಅನ್ನುವ ಹಾಗೆ ಹೆಸರಾಗಿದೆ. ಕೇವಲ ಒಂದು ಊರಿಗೆ ಅರಸನಾದರೆ ಸಾಲದು, ಆತ ಹೇಗಿರಬೇಕು ಅನ್ನುವುದರ ಬಗ್ಗೆ ಅವನು ಕೂಡ ಸದಾ ಯೋಚನೆಯಲ್ಲೇ ಇರಬೇಕಾಗ್ತದೆ. ಪ್ರಜಾರಂಜಕನಾಗಿ ಬಡವರ ಕಷ್ಟವೇ ನನ್ನ ಕಷ್ಟ, ಬಡವರ ಸಂತೋಷವೇ ನನ್ನ ಸಂತೋಷ ಎಂದು ಅರ್ಥವಿಸಿದವನು ನಾನು. ಚತುರ್ವರ್ಣದವರನ್ನು ಜಾತಿ ಭೇದ ಮಾಡದೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಪರಿಪಾಲಿಸುತ್ತಾ ಬಂದಿದ್ದೇನೆ. ಎಂದಿನಂತೆ ಇಂದು ಕೂಡ ಸಭೆಯನ್ನು ಪ್ರವೇಶ ಮಾಡಿ ರತ್ನಖಚಿತವಾದಂತಹ ಸಿಂಹಾಸನವನ್ನು ಏರಿ ದಾಕ್ಷಣ ನಮ್ಮವರೆಲ್ಲರೂ ಗೌರವದಿಂದ ಎದ್ದು ನಿಂತು ಸುದ್ಯುಮ್ನ ರಾಜನಿಗೆ ಜಯವಾಗಲಿ, ಶುಭವಾಗಲಿ ಎನ್ನುವಂತಹ ಜಯಘೋಷ ಮುಗಿಲೇರುತ್ತಾ ಇದೆ. ಮನಸ್ಸಿಗೆ ಸಂತೋಷ. ಆದ್ರೆ ಈ ಹೊತ್ತಿನಲ್ಲಿ ಏನು ಹೇಳಿದವರು?
ಮಾಡಿದ್ದಾರೆ. ಕಾಡಿನಲ್ಲಿ ವಾಸ ಮಾಡುತ್ತಿರುವಂತಹ ಗಿರಿಜನರು ಅವರು ಮಾಡುತ್ತಿರುವಂತಹ ಕೃಷಿಗೆ ದುಷ್ಟ ಮೃಗಗಳಿಂದ ಅನ್ಯಾಯವಾಗಿದೆ, ಕಷ್ಟ ಆಗ್ತಾ ಇದೆ, ಬದುಕುವುದಕ್ಕೆ ಅವಕಾಶ ಇಲ್ಲ ಅನ್ನುವ ಹಾಗೆ ದೂರ ನಿಂತಿದ್ದಾರೆ. ಅವರಿಗೆ ಧೈರ್ಯವನ್ನೇ ತುಂಬಿದ್ದೇನೆ. ನಿಮಗೆ ಉಪಟಳ ಕೊಡುವಂತಹ ದುಷ್ಟ ಮೃಗಗಳನ್ನು ಕ್ಷಣ ಮಾತ್ರದಲ್ಲಿ ವಧಿಸಿ ನಿಮಗೆ ಕ್ಷೇಮವನ್ನು ಉಂಟು ಮಾಡ್ತೇನೆ ಅನ್ನುವ ಹಾಗೆ. ಹಾಗಾದ್ರೆ ಇಲ್ಲೇ ಇರುವುದಲ್ಲ, ಆದಷ್ಟು ಬೇಗ ಕಾಡನ್ನು ಸೇರಿ ಬೇಟೆಯಾಡಬೇಕು. ನಡೆಯುವೆ. ಸರಿ ಸರಿ, ಹೋಗುವುದೆಲ್ಲ ಸರಿ, ಆದ್ರೆ ಒಂದು ವಿಷಯ ಮರೆತೇ ಹೋಯ್ತಲ್ವಾ? ಯಾವ ಕಡೆಗೆ ಹೋಗುವುದಾದ್ರೂ ಕೂಡ ನಾನು ನನ್ನ ಗುರುಗಳನ್ನು ಬಿಟ್ಟಿದ್ದವನೇ ಅಲ್ಲ. ಗುರುಗಳಲ್ಲಿ ಹೇಳಿ ಮುಂದುವರಿಬೇಕಾದ ನನ್ನ ಕರ್ತವ್ಯ. ಗುರುಗಳೇ, ಒಟ್ಟು ಅವಸರ ಆಯ್ತು ಗುರುಗಳೇ. ಅವಸರದಲ್ಲಿ ಕರೆಸಿಕೊಂಡೇ ಅಲ್ಲ, ಆದ್ರೆ ನೆನಪು ಅಂತಲ್ಲ. ಅಲ್ಲ, ಕೊನೆಗೆ ನೆನಪು ಮಾಡಿಸುವುದು ನನಗೆ ನೆನಪಾಗ್ಲಿಲ್ಲ. ನನಗೆ ಒಂದೇ, ನಮ್ಮವರಿಗೆ ಬದಕಿದ್ದ ಕಷ್ಟ ಪರಿಹಾರ ಮಾಡಬೇಕು ಅಂತ. ಅದೇ ಉತ್ಸಾಹಿಗಳಿಗೆಲ್ಲ ಕೆಲವು ಸಲ ಎಡವಟ್ಟಾಗುತ್ತದೆ. ಆದ್ರೆ ಒಂದು ವಿಚಾರ ಗುರುಗಳೇ, ಯಾವ ಕಡೆಗೆ ಹೋಗುವುದಾದ್ರೂ ಕೂಡ ನಿಮ್ಮಲ್ಲಿ ಹೇಳದೆ ನಾನು ಹೋದವನಲ್ಲ. ಈಗ ಯಾವ ಕಡೆಗೆ ಹೊರಟೆ? ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೊರಟು ನಿಂತದ್ದು ಬೇರೆ ಎಲ್ಲಿಗೆಲ್ಲ. ನಮ್ಮವರಾದಂತ ವನಪಾಲಕರು ಓಡೋಡಿಕೊಂಡು ಬಂದು ಅವರಿಗೆ ಬದಕಿದ ಕಷ್ಟಗಳನ್ನು ಹೇಳಿಕೊಂಡಿದ್ದಾರೆ. ಮೃಗಗಳಿಂದ ಕಷ್ಟ ಆಗಿದಂತೆ, ಅಂತಹ ಮೃಗಗಳನ್ನು ಕೊಂದು ನಿಮ್ಗೆ ಕ್ಷೇಮವನ್ನು ಒದಗಿಸಿಕೊಡ್ತೇನೆ ಅನ್ನುವ ಹಾಗೆ ಧೈರ್ಯವನ್ನು ತುಂಬಿದ್ದೇನೆ. ಗುರುಗಳೇ, ನಾನು ಕಾಡಿಗೆ ಹೋಗ್ತೇನೆ. ನಾನು ಬರುವ ತನಕ ಪುರದ ರಕ್ಷಣೆ ಒಂದು ನೀವು ಮಾಡಿಕೊಂಡಿರ್ಬೇಕು. ರಕ್ಷಣೆಯನ್ನ ಮಾಡಿ ಏನು, ಆದ್ರೆ ಕಾಡಿಗೆ ಹೋಗುವುದಲ್ಲ. ಹೌದು ಗುರುಗಳೇ. ಏನ್ ಗುರುಗಳೇ? ಅರಸರಿಗೆ ದಿವ್ಯಬಲಗಳು ಬೇಟೆಯೋ ಸರ್ವತಾವನ ವಿಹಾರ ಹರಿಯಲ್ಲ ನೋಡುಗೆ ಊರು ಸೇರು ಭೂಮೀಶ ಇದು ನ್ಯಾಯವಾಯಿತು. ಅರಸ, ಗುರುಗಳೇ, ಈಗ ವನಪಾಲಕರಿಗೆ ಕಷ್ಟ ಬಂದಿದೆ. ಹೌದು. ಅದರ ನಿವಾರಣೆಗೆ ಬೇಟೆಗಾಗಿ ಹೋಗುವುದು ನೀನು. ಸರಿ ಸರಿ. ಈ ಬೇಟೆ, ವನವಿಹಾರ, ದ್ಯೂತ ಇತ್ಯಾದಿಗಳೆಲ್ಲ ಈ ಸಪ್ತವ್ಯಸನಗಳಲ್ಲಿ ಕೆಲವು ಬರ್ತವೆ. ಹೌದು ಹೌದು ಗುರುಗಳೇ. ಕ್ಷತ್ರಿಯರಾದವರು ಆ ಸಪ್ತವ್ಯಸನಗಳನ್ನು ಮಾಡಬಾರದೆಂದೇನೂ ಅಲ್ಲ. ಏನು ರೂಢಿ ಇಲ್ಲ. ಹಿತಮಿತವಾಗಿ ಧಾರ್ಮಿಕ ಚೌಕಟ್ಟಿನ ಒಳಗೆ ಯಾವ ಕಾಲದಲ್ಲಿ ಎಷ್ಟು ಅಗತ್ಯವೋ ಅಷ್ಟನ್ನು ಮಾಡಬಹುದು, ಅಷ್ಟನ್ನು ಬಳಸಿಕೊಳ್ಬಹುದು. ಆದ್ದರಿಂದ ಈಗ ನಿನಗೆ ಬೇಟೆಯಾಡುವುದು ಅವರ ರಕ್ಷಣೆಗೆ ಬೇಕಾಗಿ ಅನಿವಾರ್ಯವೇ ಆಗಿದೆ. ಬೇಟೆಗೇನೋ ಹೋಗು, ಆದರೆ ನೀವು ಕ್ಷತ್ರಿಯರು. ಹೌದು. ಬೇಟೆ ಅಂದ ನಂತರ ಕಾಡಿನಲ್ಲಿ ಹಣ್ಣು ಮರ ಗಿಡಗಳಿಂದ ತುಂಬಿ ತುಳುಕುವಂತಹ ಒಂದು ವನ. ಹೌದು ಗುರು. ವನದಲ್ಲಿ ಸೊಬಗು ಸಂಭ್ರಮ ಇರ್ತದೆ. ನೀನು ಬೇಟೆಯಾಡಿ ಆಯಾಸ ಪರಿಹಾರಕ್ಕೆ ಅಲ್ಲಿ ಹೋದಾಗ ಈ ವನದ ಸೊಬಗನ್ನು ಕಂಡು ಅದಕ್ಕೆ ಮಾರು ಹೋಗಿ ಒಂದಿಷ್ಟು ವನವಿಹಾರ ಮಾಡೋಣ ಅಂತಲೂ ಆದೀತು. ಅದರಿಂದ ಬೇಟೆಯನ್ನು ಆದಷ್ಟು ಬೇಗ ಮುಗಿಸಿ ಪುರದ ಕಡೆಗೆ ಲಕ್ಷ್ಯ ಕೊಟ್ಟು ಆದಷ್ಟು ಬೇಗನೆ ಬರಬೇಕು. ಮನಸ್ಸೋ ಇಚ್ಛೆ ಏನಾದ್ರೂ ಇನ್ನು ವನವಿಹಾರಕ್ಕೆ ಅದಕ್ಕೆ ಎಲ್ಲ ಕಾಲ ಕಳೆದು ಬಿಡಬೇಡ, ಇನ್ನು ಸಮಸ್ಯೆ ಆದೀತು. ಗುರುಗಳೇ, ನೀವು ಹೇಳಿದ್ದೆಲ್ಲ ಸರಿ ಗುರುಗಳೇ. ಇಷ್ಟರವರೆಗೆ ಶಿಷ್ಯನ ಉನ್ನತಿಯನ್ನೇ ಬಯಸಿದವರು ನೀವು. ಗುರುಗಳೇ, ನೀವು ಹೇಳಿದ ಹಾಗೆ ಕಾಡಿಗೆ ಹೋಗ್ತೇನೆ. ಕೇವಲ ಮೃಗ ಬೇಟೆಯಾಡಿ ಆಮೇಲೆ ನಾನು ಬರುವುದು ಅಯೋಧ್ಯೆಗೆ. ಸರಿ, ಹೆಚ್ಚು ದಿವಸ ಹೋಗುದಿಲ್ಲ. ಎಷ್ಟು ದಿನ ಆದೀತು? ಒಂದು 6 ದಿವಸ. 6 ದಿವಸ ಬೇಕು. ನೀನು 18 ದಿನ ಇಲ್ಲದಿರು ನಾನು ಇಲ್ಲಿ ಸಂಭಾಳಿಸಿ. ಅಲ್ಲ, ಹೆಚ್ಚು ದಿವಸ ಆದರೆ ನೀನು ಅಲ್ಲಿ ತಪ್ಪುವಾರ್ದಲ್ಲ. ಅಲ್ಲ, ಹೆಚ್ಚು ದಿವಸ ಕಾಡಲ್ಲಿ ನಿಲ್ಲುವುದಿಲ್ಲ ನಾನು. ಕೇವಲ 6 ದಿವಸ. ಸರಿ, ಆಮೇಲೆ ಬರುವುದು ಇಲ್ಲಿಗೆ. ಸರಿ ಸರಿ, ನಾನು ಬರುವ ತನಕ ಮಾತ್ರ. ಸರಿ, ನೋಡಿಕೊಂಡು ಈ ಕಡೆಗೆ ನಿನ್ನ ಕಾಳಜಿ ಬೇಡ. ಗುರುಗಳೇ, ನೀನು ಆ ಹಿಡಿದ ಕಾರ್ಯಕ್ರಮವನ್ನು ಮುಗಿಸಿ ಆದಷ್ಟು ಬೇಗನೆ ಬಂದು ಬಿಡು. ಆಯ್ತು ಗುರುಗಳೇ, ಒಂದು ಆಶೀರ್ವಾದ. ಒಳ್ಳೆಯದಾಗಲಿ. ಕಾಡಿಗೆ ಹೋಗುದಲ್ಲ. ಹೋಗಿ ಬಾ. ಹೋಗಿ ಬರ್ತೇನೆ ನಾಳೆ. ಮೃಗಯಾರಿ
ವಿಧ ವಿಧವಾಗಿ ಬೇಟೆಯನ್ನಾಡಿಯಾಯಿತು. ಏನು ಉಲ್ಲಾಸ, ಏನು ಉತ್ಸಾಹ! ಇಂತಹ ಬೇಟೆಯನ್ನಾಡದೆ ಎಷ್ಟು ವರುಷ ಕಳೆದು ಹೋಯ್ತೋ ಏನು. ನಮ್ಮವರೆಲ್ಲರೂ ಕೂಡ ಉಲ್ಲಾಸದಿಂದಲೇ ಬೇಟೆಯನ್ನಾಡಿದ್ದಾರೆ. ನಾವು ಬರುವಂತಹ ಸಂದರ್ಭದಲ್ಲಿ ನಮಗೆ ಎದುರಾಗಿ ಒಂದಲ್ಲ ಎರಡಲ್ಲ ಅದೆಷ್ಟೋ ಜಾತಿಯ ಪ್ರಾಣಿಗಳು ಮುಂದಾಗಿ ಬಂದವು. ಅದನ್ನೆಲ್ಲ ಸಂಹರಿಸಿದೆ. ಆದ್ರೆ ಈ ಹೊತ್ತಿನಲ್ಲಿ ಮೃಗಬೇಟೆ ಈಗ ತಾನೇ ಮುಗಿಯಿತು. ನಮ್ಮವರೆಲ್ಲ ಹಂದಿಯ ಮಾಂಸ ತಿನ್ನುವುದಕ್ಕೆ ತಾಮುಂದೆ ಅಂತ ಹೋರಾಡ್ತಾ ಇದ್ರು. ಅವರನ್ನೆಲ್ಲ ಸಮಾಧಾನಪಡಿಸಿದ್ದೇನೆ. ಮಾತ್ರವಲ್ಲ, ಕೊಂದಂತಹ ಮೃಗಗಳನ್ನು ನಿಮಗೆ ಎಷ್ಟು ಏನೆಲ್ಲ ಬೇಕು ಅದನ್ನೆಲ್ಲ ಕೊಂಡು ಹೋಗಿ ಎಲ್ಲ ಪುರದ ಕಡೆಗೆ ಹೋಗಿ ಅನ್ನುವ ಹಾಗೆ ಹೇಳಿದ್ದೇನೆ. ಆಗ ರಾಯರೇ ನೀವು ಕೂಡ ಬರಬೇಕು ಅಂತ ಕೇಳಿಕೊಂಡು ನಾನು ಇವತ್ತು ಬರುವುದಿಲ್ಲ. ಒಂದು ದಿವಸ ಇದ್ದು ನಾಳೆಯ ದಿವಸ ಅಯೋಧ್ಯೆಗೆ ಬರ್ತೇನೆ ಅಂತ ನಮ್ಮವರಲ್ಲಿ ಹೇಳಿ ಕಲಿಸಿದ್ದೇನೆ. ನೋಡಿದ್ದೀರಾ ಸ್ವಾಮಿ, ಪ್ರಶಾಂತವಾದ ವಾತಾವರಣ. ಈ ವನವನ್ನು ನೋಡುವಾಗ ಇಲ್ಲೇ ಇರುವುದಲ್ಲ, ಸ್ವಲ್ಪ ತಿರುಗಾಡಬೇಕು ಅನ್ನುವ ಹಾಗೆ ಮನಸ್ಸಾಗುತ್ತಾ ಇದೆ. ಮುಂದುವರಿತೇನೆ. ಕಾಲಗತಿ ಭವಿ ಭವಿ ಅರಸ ಬರದ ಗಿರಿಜೆ ಗಿರಿಜೆ ಶಪಿತವನಗೆ ಅರಿಯದಂತೆಯೇ ಹೋಗಲು ಅಂಬಿಕಾರಣ್ಯದಲ್ಲಿ ಹೆಣ್ಣಾಗಿ ಶೋಭಿಸಿರಲು ಇರಲದೇ ಆಶ್ಚರ್ಯ, ಪರಮಾಶ್ಚರ್ಯವಾಗುತ್ತಾ ಇದೆ. ಒಳದಲ್ಲಿ ಸುತ್ತಾಡುತ್ತಾ ಮುಂದುವರಿದವನು ನಾನು. ಯಾಕೆ ಹೀಗೆ? ನನ್ನ ಶರೀರದಲ್ಲಿ ಬದಲಾವಣೆ. ನಾನು ಮೊದಲಿನ ಹಾಗೆ ಇಲ್ಲ. ಅಯ್ಯೋ, ಕಾಣುತ್ತಾ ಇದ್ದೇನೆ. ಮಹಾರಾಜನಾದಂತಹ ನಾನು ಹೆಣ್ಣಾಗಿ ಬದಲಾವಣೆ ಹೊಂದಿದ್ದೇನೆ. ನನ್ನ ಪ್ರಜೆಗಳನ್ನೆಲ್ಲರನ್ನು ಅರಮನೆಗೆ ಕಳುಹಿಸಿದ್ದೇನೆ. ಏನು ಮಾಡುವುದು? ಅಯ್ಯೋ, ಇದಕ್ಕೆಲ್ಲ ಏನು ಕಾರಣ ಎಂದು ಗೊತ್ತಾಗುತ್ತಾ ಇಲ್ಲ. ಹಾಗಾಗಿ ಈ ವನದಲ್ಲೇ ಸ್ವಲ್ಪ ಮುಂದೆ ನಡೆಯುತ್ತೇನಂತೆ. ಮುಂದೆ ಪುರೋಹಿತನಿಂದ ಇಳೆಯ ಕಳವಳ ಸುಳಿದಳೆ ಅಂಬಿಕಾದಿ. 6 ದಿನಗಳ ಒಳಗೆ ಬೇಟೆಯಾಡಿ ಬರ್ತೇನೆ ಅಂತ ಮಾತು ಕೊಟ್ಟು ಹೋಗಿದ್ದಾನೆ. 6 ದಿನಗಳು ಕಳೆದುವಲ್ಲ, ಬರಲಿಲ್ಲವಲ್ಲ. ಮೊದಲೇ ಎಚ್ಚರಿಸಿದ್ದೇನೆ. ಏನೋ ಎಡವಟ್ಟು ಮಾಡಿಕೊಂಡು ಅಲ್ಲಿ ಕಾಡಿನಲ್ಲಿ ಸಿಲುಕಿಕೊಂಡಿದ್ದಾನೆ ಕಾಣುತ್ತದೆ. ಬಾರೋ ಸುದ್ದಿಮ ನನ್ನ ಮಾತು ಮೀರಿ ಈ ವನದ ಕಡೆಗೆ ಬಂದು ಬಿಟ್ಟೆ. ನಿಜ. ವಿಹರಿಸುತ್ತಾ ಬಂದೆ. ಗಂಡಾದ ನೀನು ಹೆಣ್ಣಾಗಿದ್ದೀಯಲ್ಲ, ಕಾರಣ ಏನು ಬಲ್ಲೆಯ? ಏನು? ನೋಡು, ಇದಕ್ಕೆ ಅಂಬಿಕಾವನ ಅಂತ ಹೆಸರು. ಆ ಹೆಸರು ಯಾಕೆ ಬಂತು ಬಲ್ಲೆಯ? ಒಂದು ಕಾಲದಲ್ಲಿ ಶಿವ ಪಾರ್ವತಿಯರು ಇಲ್ಲಿ ಜಲಕ್ರೀಡೆಯಾಡುತ್ತಾ ಇರುವ ಸಂದರ್ಭದಲ್ಲಿ ಯಾರೋ ವಿಹಾರಾರ್ಥಿಗಳು ಬಂದು ಇವರು ಜಲಕ್ರೀಡೆಯನ್ನು ಕಂಡ್ರು.
ಈ ವನಕ್ಕೆ ಅಂಬಿಕಾವನವೆಂಬುದಾಗಿ ಹೆಸರಾದುದು ಮಾತ್ರವಲ್ಲ, ಇಲ್ಲಿಗೆ ಬಂದಂತ ಪ್ರತಿಯೊಬ್ಬ ಗಂಡಸರು ಸಹ ಅವಳ ಶಾಪದಂತೆ ಆ ಕೂಡಲೇ ಹೆಂಗಸರಾಗುತ್ತಾರೆ. ನನ್ನ ಮಾತು ಮೀರಿ ಈ ಕಾಡಿನೊಳಗೆ ಬಂದು ಬಿಟ್ಟಿದ್ದೀನಿ. ಈಗ ಹೆಣ್ಣಾಗಿದ್ದಿ, ಆದರೂ ಚಿಂತೆ ಇಲ್ಲ, 6 ದಿನದ ಅವಧಿ ಮುಗಿದೋಯಿತು ಎಂಬುದಾಗಿ, ನೀನೇನೋ ಆಪತ್ತಿಗೆ ಸಿಲುಕಿದ್ದಿ ಎಂಬುದಾಗಿ ಮನವರಿಕೆಯಾಗಿ ಬಂದಿದ್ದೇನೆ. ಬಾ, ನಾವು ನಾಡಿಗೆ ಹೋಗೋಣ. ತಂದೆ, ನಾನು ಬರುವುದಿಲ್ಲ ತಂದೆ. ಗುರುವರ ಪದಕ್ಕೆ ಶರಣು ಶರಣು ಹಲಗಾಲ ಬಗೆದು ಗಳಿಸಿರುವ ಫಲ, ಹಲಗಾಲ ಬಗೆದು ಗಳಿಸಿರುವ ಫಲ ನೋಡಿ ನನಗೆ ಕಿವಿಯ ಗುಡಿಪಿರಾಯ ಸುಲಭದೆಯು ಬಂದಿರುವ ಲಲನೆಯು ಚಿಲುವ ಅಡಿಸತಿಯ ಕಾಡಿ ನೆಲೆಸುವೆ ಮುಂದೆ ನಾನು ಗುರುವತಿಯರ ಪದಕ್ಕೆ ಶರಣು. ಗುರುದೇವ, ಶಿಷ್ಯೋತ್ತಮ, ಮಹಾರಾಜ, ಈಗ ಒಮ್ಮೆ ನಿನಗೆ ನಾಡಿಗೆ ಬರುವುದಕ್ಕೆ ಹ. ಗಂಡಾದ ನೀನು ಹೆಣ್ಣಾಗಿ ನಾನು ಬರುವುದು ಹೇಗೆ ಅಂತ ನಾಚಿಕೆ ಆಗಬಹುದು. ಸತ್ಯವ- ನಾಚಿಗಳು ಬೇಡ, ನಾನು ಸ್ವಲ್ಪ ತಪಸ್ವಿ ಇದ್ದೇನೆ. ಹ. ನನ್ನ ತಪೋಬಲದಿಂದ ನಿನ್ನನ್ನು ಇದ್ದಕ್ಕಿದ್ದ ಹಾಗೆ ಮೊದಲನೇ ಹಾಗೆ ಗಂಡನನ್ನಾಗಿ ಮಾಡ್ತೇನೆ. ಹೆದರಬೇಡ, ನಾಚಿಕೊಳ್ಳಬೇಡ, ಬಾ ಹೋಗೋಣ. ತಂದೆ, ನಿಮ್ಮ ತಪಸ್ಸಿನ ಮೂಲಕವಾಗಿ ನನ್ನನ್ನು ಗಂಡು ಆಗಿ ಮಾಡಬಹುದು. ಸರಿ. ಆದರೆ ಅದರಿಂದ ಏನು ಫಲ? ಹ. ಒಂದೊಮ್ಮೆಗೆ ನಾನು ಬಂದೆ ಎಂದಾದರೆ ನನ್ನನ್ನು ಅರಮನೆಯಲ್ಲಿ ಯಾರಾದರೂ ನಂಬುವುದಕ್ಕೆ ಸಾಧ್ಯ ಉಂಟೆ? ಆಹಾ. ಪ್ರಜೆಗಳು ಅವರು ಗುರುತು ಹಿಡಿಯುವುದಕ್ಕೂ ಸಾಧ್ಯವಿಲ್ಲ. ನೀವು ಆಡಿದಂತಹ ಮಾತು ತಪಸ್ಸಿನ ಮುಖೇನವಾಗಿ ನನ್ನನ್ನು ಗಂಡು ಮಾಡುತ್ತೇನೆ ಎನ್ನುವ ಹಾಗೆ. ಹೌದು. ನನ್ನ ಈ ಕರ್ಮಕ್ಕೆ ನೀವು 100 ವರ್ಷಗಳಿಂದ ಮಾಡಿದಂತಹ ತಪಸ್ಸು ಹಾ. ಕಾರಣವಾಗುವುದು ಸರಿಯಲ್ಲ. ಆಹಾ. ಹಾಗಾಗಿ ನೀವು ಇನ್ನು ಹಿಂತಿರುಗಬಹುದು. ಇನ್ನೆಷ್ಟೇ ಕಷ್ಟಕ್ಕೆ ಸಿಲುಕಿದ್ರು ನಿನ್ನ ಉದಾರ ಗುಣ ಒಂದು ಬಿಟ್ಟು ಹೋಗುದಿಲ್ಲ. ನಾನು ರಾತ್ರಿ ಹಗಲು ಕಷ್ಟಪಟ್ಟು ದುಡಿದುದನ್ನು ಯಾಕೆ ಸುಮ್ಮನೆ ವೆಚ್ಚ ಮಾಡ್ತೀರಿ ಅಂತಲ್ಲೋ. ನೀನು ಇಲ್ಲಿ ನಿನಗೆ ಇದೇ ರೂಪ ಹಾಗಾದ್ರೆ ಇಷ್ಟವೋ? ಹಾಗಲ್ಲ, ಸಿಕ್ಕಿದಂತಹ ರೂಪದಲ್ಲಿ ಸುಖವನ್ನು ಅನುಭವಿಸುತ್ತೇನೆ. ಆಗ ನಿನ್ನ ಕರ್ಮ ಏನು ಮಾಡ್ಲಿಕ್ಕಾಗ್ತದೆ? ನಾನು ಮಾಡುವ ಪ್ರಯತ್ನ ಎಲ್ಲ ಮಾಡಿ ಆಯ್ತು. ನಿನಗೇ ಮನಸ್ಸಿಲ್ಲ, ಗಂಡಾದ ನಿನಗೆ ಹೆಣ್ಣಾಗಿಯೇ ಇರಬೇಕು ಅಂತಾದರೆ ಏನೋಪ್ಪ. ಆಯ್ತು, ಅನುಭವಿಸು ಅನುಭವಿಸು ಅನುಭವಿಸು. ಹಾಗಿದ್ದರೆ ನಾನು ಹೆಣ್ಣಾಗಿ ಉಳಿಯುವಂತಾಯಿತಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಏನು ಎಂಬುದಾಗಿ ಅರ್ಥೈಸಿಕೊಳ್ಳಬೇಕು. ಹಾಗಾಗಿ ಇಲ್ಲಿರುವುದು ಸರಿಯಲ್ಲ. ಶಿವನ ಕುರಿತಾಗಿ ಧ್ಯಾನ ಮಾಡಬೇಕು. ಅವನನ್ನು ಭಜನೆ ಮುಖ್ಯನಮ್ಮಾಗಿ ಮೆಚ್ಚಿಸಿ ಅರ್ಚಿಸಿ ಪೂಜಿಸಿ ಒಲಿದಂತ ಅವನಲ್ಲಿ ಇದರ ಬಗೆಯನ್ನು ಕೇಳಬೇಕು. ಹಾಗಾಗಿ ನೇರವಾಗಿ ಕೈಲಾಸ ಬಂದು ಸೇರಿದ್ದೆ ಈ ಕೈಲಾಸ ಪ್ರದೇಶಕ್ಕೆ. ಇನ್ನು ಯಾಕೆ ಸಾವಕಾಶ? ಆ ಪರಶಿವನ ಕುರಿತಾಗಿ ತಪಸ್ಸನ್ನು ಶಂಕರನೇ ಶಶಿಧರ ಉಮಾವರನೆ ಕನಗಿನನು ಕೊಲಿದೆ ಸಾಗೌದಣಿಯರೇ ಬೇಡು ಬೇಕಾದುದನ್ನು ನೀಡು ಬಿರುವಾಂಚಿಯರು ಬೇಡ ದೇವದಯದ ಹೂಡಿ ಬಂದಿರುತ್ತಿದ್ದೀ. ನಿನ್ನ ಅಚಲವಾದ ಭಕ್ತಿಗೆ ಮೆಚ್ಚಿ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ಇಚ್ಛೆಯನ್ನು ಕೇಳಿದರೆ ನಾನು ಈಡೇರಿಸಿಕೊಡುತ್ತೇನೆ. ತಂದೆ, ಸುದ್ಯುಮ್ನ ಮಹಾರಾಜನಾದಂತಹ ಕರುಣ ಸಾಗರ ಭೀಷ್ಮ ಕರುಣಿತು ವಿದಿತವಾಗಿ ತರುಣಿ ರೂಪವ ಮರೆಸಿ ಪುರುಷತ್ವ ನೀಡು. ತರುಣಿ ರೂಪವ ಮರೆಸಿ ಪುರುಷತ್ವ ನೀಡು. ಮಗಳೇ, ಸುದ್ಯುಮ್ನ ಮಹಾರಾಜ ಎಂದರೆ ನಾನು ಪ್ರಜೆಗಳನ್ನು ಕೂಡಿಕೊಂಡು ಈ ಕಾನನದತ್ತ ಬಂದವನು. ಯಾಕೆ ಬಲ್ಲೆಯ? ಈ
ವನದ ಬೇಟೆಯನ್ನಾಡಬೇಕು ಎನ್ನುವ ಹಾಗೆ. ಓಹೋ. ಹಾಗಾಗಿ ನೇರವಾಗಿ ಪ್ರಜೆಗಳನ್ನು ಕಳುಹಿಸಿ ಆ ಬಳಿಕ ನೇರವಾಗಿ ಉಪವನದೆಡೆಗೆ ಬಂದೆ ಎಂದಾದರೆ ಹೆಣ್ಣಾಗಿ ಬದಲಾಗಿದ್ದೇನೆ. ಇದಕ್ಕೆ ಕಾರಣವೇನೆಂದು ಗೊತ್ತಿಲ್ಲ. ಹೆಣ್ಣಾದಂತಹ ನಾನು ಮುಂದಿನಂತೆ ಗಂಡು ಆಗಿ ಮುಂದೆ ಬರಬೇಕು. ಹಾಗಾಗಿ ನೀನೇ ದಾರಿ ತೋರಿಸಬೇಕು. ಮಗಳೇ, ಇದು ನಿನ್ನ ತಪ್ಪಲ್ಲ. ಮತ್ತೆ ಈ ವನಕ್ಕೆ ನನ್ನ ಮಡಜಾದಂತಹ ಪಾರ್ವತಿ ಈ ಹಿಂದೆ ಒಂದು ಶಾಪವನ್ನು ಕೊಟ್ಟವಳಿದ್ದಾಳೆ. ಯಾವ ರೀತಿ? ಹೇಗೆ ಗಂಡಾದವನು ಹೆಣ್ಣಾಗಲಿ, ಹೆಣ್ಣಾದವಳು ಗಂಡಾಗಲಿ ಎಂಬ ಹಾಗೆ. ಅದನ್ನು ಮೀರುವಂತೆ ನಾನು ನಿನಗೆ ಹೊರ ಕೊಡುವ ಹಾಗಿಲ್ಲ. ಆದರೆ ನಿನಗೊಂದು ಪರಿಮಾರ್ಜನೆಯನ್ನು ಹೇಳಬಲ್ಲೆ. ಯಾವ ರೀತಿ? ತಿಂಗಳಾರಕ್ಕೆ ಪುರುಷಾಂಗದಿಂದಿರುತ್ತಾರು ತಿಂಗಳಿಗೆ ಹೆಣ್ಣಾಗಿ, ತಿಂಗಳಾರಕ್ಕೆ ಪುರುಷಾಂಗದಿಂದಿರು 6 ತಿಂಗಳಿಗೆ ಹೆಣ್ಣಾಗಿ ಕಂಡುಳಿಪುದೆ ನಾವು ತಿಳುಕುದ ಮಗಳೇ, ಇದಕ್ಕಾಗಿ ಒಂದು ಪರಿಮಾರ್ಜನೆಯನ್ನು ನಾನು ಹೇಳಬಲ್ಲೆ. ಯಾವುದು? ಹೇಗೆ? ನೀನು 6 ತಿಂಗಳು ಗಂಡಸಾಗಿರು, 6 ತಿಂಗಳು ಹೆಣ್ಣಾಗಿರು. ಗಂಡಾಗಿರುವ ಸಂದರ್ಭದಲ್ಲಿ ನೇರವಾಗಿ ಅಯೋಧ್ಯೆಯನ್ನು ಸೇರಿಕೊ, ರಾಜ್ಯವನ್ನಾಳು. ಅಷ್ಟು ಮಾತ್ರವಲ್ಲ, ಉಳಿದ 6 ತಿಂಗಳು ಈ ವನದಲ್ಲೇ ಕಾಲವನ್ನು ಕಳೆಯುತ್ತಾ ಸಂತೋಷದಿಂದಿರು. ನಿನಗೆ ಮಂಗಳವಾಗಲಿ. ಶಿವನ ಕುರಿತಾಗಿ ತಪಸ್ಸನ್ನಾಚರಿಸಿ ವರವನ್ನು ಪಡೆದಿದ್ದೇನೆ. 6 ತಿಂಗಳು ಹೆಣ್ಣಾಗಿ 6 ತಿಂಗಳು ಗಂಡಾಗಿ ಬದಲಾವಣೆಯಾಗಬೇಕು ಎನ್ನುವ ಹಾಗೆ. ಹಾಗಾಗಿ ಈಗ ಹೆಣ್ಣಾದಂತಹ ನಾನು ನನಗೊಂದು ಹೆಸರು ಬೇಕಲ್ಲವೇ? ಹಾಗಾಗಿ ನಾನೊಂದು ಹೆಸರನ್ನು ಇರಿಸಿಕೊಂಡಿದ್ದೇನೆ, ಇಳ್ಳೆ ಎನ್ನುವ ಹಾಗೆ. ಹಾಗಾಗಿ ಈ ಉಪವನದತ್ತ ನಡೆಯುತ್ತೇನಂತೆ. ಕೋಶಾಧೀಶನಾದಂತಹ ಚಂದ್ರನಿಗೆ ನಾಮಕನಾಗಿ ಹುಟ್ಟಿಕೊಂಡೆ. ಧನ್ಯತೆಯನ್ನು ನಾ ಕಂಡವನಿದ್ದೇನೆ. ಪ್ರಪಂಚದಲ್ಲಿ ಯಾವುದೇ ರೀತಿಯಾದಂತಹ ಔಷಧಿಗಳೇ ಓಷಾಧೀಶರಾಗಿ ಕಾಣಬೇಕು ಅಂತಾದ್ರೆ ಮೂಲ ಕಾರಣ ಚಂದಿರ. ಅವನ ಶೀತಾಂಶವಾಗಿಯೇ ಕಾಣಿಸಿಕೊಂಡಿದ್ದಾನೆ. ಅವನ ಕಿರಣಗಳೇ ಬಿದ್ದ ಕಾರಣದಿಂದಲಾಗಿ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಗಿಡಗಳೇ ಆಗಲಿ ಸಸ್ಯಗಳೇ ಆಗಲಿ ಔಷಧಿಯೋದಾದಂತಹ ಯುಕ್ತಿಯನ್ನು ಪಡೆಯಬೇಕು ಅಂತಾದರೆ ಚಂದ್ರ ಕಾರಣನಾಗಿದ್ದಾನೆ. ಸಂತೋಷದಲ್ಲಿ ನಾನಿದ್ದೇನೆ. ಹಾಗೆಂದು ನನ್ನದಾದಂತಹ ಎತ್ತರದ ವಿಹಾರ ಮೇಲುಗಡೆ. ಆದರೆ ಇಂದು ಹಾಗಲ್ಲ, ಧರೆಯನ್ನು ಸಂಚರಿಸಬೇಕು, ಮನದ ಬೇಸರವನ್ನು ಕಳೆಯಬೇಕು ಎನ್ನುವ ಹಾಗೆ ನಿರ್ಧರಿಸಿದವನಿದ್ದೇನೆ. ತಡ ಮಾಡುವುದಿಲ್ಲ, ಮುಂದುವರಿಸಿ. ಮುಂದೆ ಬರುತ್ತಿರಿ ಶೋಭಿತೆ ಚಂದ್ರದ ಸುಗತಿಯಳು ಅಂಬಿಕಾ ತರುಣಿಯ ಮೋಹನ
ಸಿರಿ ಶಾರದೆ ನೀರೇ ಗೌರಿ ಸಿರಿ ಶಾರದೆಯ ದಿಗಿರಿಯ ನೀರೇ ಮೊದಲ ಕಾಲೇ. ಮರಣಕ್ಕಾಗಿ ಈಕೆ ಗೆಳೆಯಲ್ಲ ಮರಣಕ್ಕಾಗಿ ಈಕೆ ಗೆಳೆಯಲ್ಲ ಈ ಸುಂದರಿಗೆ ಸಮಾನ ಲೋಕವಿಲ್ಲ. ಮರಣಕ್ಕಾಗಿ ಈಕೆ ಗೆಳೆಯಲ್ಲ ಈ ಸುಂದರಿಗೆ ಸಮಾನ ಲೋಕವಿಲ್ಲ. ಅಲ್ಲಯ್ಯ ಆಹಾ, ಭೂಮಿಯ ಸೌಂದರ್ಯವನ್ನು ಕಾಣಬೇಕು ಎನ್ನುವ ಹಾಗೆ ನಾ ಸಂಚರಿಸುತ್ತಾ ಮುಂದುವರಿದು ಬಂದೆ. ಏನಿದು? ನನ್ನ ಕಣ್ಣುಗಳಿಗೆ ಆಕಾಶದ ಮಿಂಚಿನ ಗೊಂಚಲೆ ಬಡಿದಂತ ಒಂದು ಅನುಭವ. ಯಾಕೆ ಹೀಗೆ ಎನ್ನುವ ಹಾಗೆ ನಾ ಕಣ್ತೆರೆದು ನೋಡಿದೆ ಎಂದಾದ್ರೆ ಎನ್ನ ಕಣ್ಣ ಮುಂಭಾಗದಲ್ಲಿ ತರುಣಿಯೋರ್ವಳು ಗೋಚರಿಸ್ತಾ ಇದ್ದಾಳೆ. ಈಕೆಯ ಮುಖವನ್ನು ಕಂಡಾಗ ಮನಸ್ಸು ಹರ್ಷಚಿತ್ತವಾಯಿತು. ಇಷ್ಟರವರೆಗೆ ಇಂತಹ ಅನುಪಮ ಸುಂದರಿಯನ್ನು ನಾ ಕಂಡವನಿಲ್ಲ. ಹಾಗಿದ್ರೆ ಇವಳು ಯಾರಿರಬಹುದು? ಆ ಸಿರಿಯೋ ಅಥವಾ ಆ ಉಮೆಯೋ ಆ ವಾಣಿಯೇ? ಯಾರು ಎನ್ನುವ ಹಾಗೆ ನಾ ಯೋಚಿಸಿದಾಗ ಅವರು ಯಾರೂ ಅಲ್ಲ. ಮತ್ತೆ ಪ್ರಪಂಚದಲ್ಲಿ ಒಂದು ಮಾತುಂಟು, ರತಿಯಷ್ಟು ಸುಂದರವತಿ ಯಾರೂ ಇಲ್ಲ ಎನ್ನುವ ಹಾಗೆ. ಹಾಗಿದ್ರೆ ಆ ರತಿಯ ಧರೆಗಿಳಿದು ಬಂದಿದ್ದಾಳೆ. ಆಹಾ, ಅವಳ ಸೌಂದರ್ಯವನ್ನು ಮೀರಿಸಿದಂತಹ ಸೊಬಗು ಇವಳಲ್ಲಿ ಉಂಟು. ಯಾರು ಎನ್ನುವ ಹಾಗೆ ನನಗೆ ಪ್ರಶ್ನೆ. ಇಂತಹ ಅನುಪಮ ಸುಂದರಿ ಈ ಕಾಡಿಗೆ ಬರಬೇಕು ಅಂತಾದ್ರೆ ಕಾಡಿಗೆ ಕಳುಹಿಸಿಕೊಟ್ಟವರಾದ ಎಂತಹ ಕಟ್ಟು ಹೃದಯ ಇರಬಹುದು ಅವರು. ಏನೇ ಇಲ್ಲಿ ನಾನೇ ಪ್ರಶ್ನಿಸುವುದಲ್ಲ, ಪ್ರಶ್ನೆ ಕೇಳಬೇಕಾದದ್ದು ಯಾರಲ್ಲಿ? ಓ ಚಂಚಲಾಕ್ಷಿ, ಮಿಜುವಟದ ಪಿನ ಚಂಚಲಾಕ್ಷಿ ಅರಸರಂತೆ ಗಮನೆಯಾರೆ ಯಾರೇ ಯಾರೇ ಅಳುಕಡೆ ವಾಂಛಿತ ವಾಂಛಿತ ನಿರ್ವಂಗನೆ ಅರಸಂತೆ ಗಮನೆಯಾರೆ ಅರಸಂತೆ ಗಮನೆಯಾರೆ ಚಂಚಲಾಕ್ಷಿ, ಅಯ್ಯೋ, ನಿನ್ನನ್ನೇ ನಾ ಮಾತಾಡಿಸಿದವ. ನಿನಗೆ ಆಶ್ಚರ್ಯವಾಗಬಹುದು. ಹೌದು. ಚಂಚಲಾಕ್ಷಿ ಎನ್ನುವ ಹಾಗೆ ನಾ ಇವನು ಯಾಕೆ ನನ್ನನ್ನು ಕರೆದಿದ್ದಾನೆ ಎನ್ನುವ ಹ, ನಿನ್ನದಾದಂತಹ ಕಣ್ಣುಗಳು ಆ ರೀತಿಯ ಸೊಬಗನ್ನು ಕಾಣಿಸ್ತಾ ಉಂಟು. ಓಹೋ, ಓ ಹೆಣ್ಣೆ,
ನಿನ್ನನ್ನು ಕಂಡಾಗ ಒಂದು ರೀತಿಯಾದಂತಹ ಮನಸ್ಸಿನೊಳಗೆ ಹ. ಸಂತೋಷ, ಹ. ಜೊತೆಗೆ ಪ್ರಶ್ನೆಯೂ ಮೂಡಿಕೊಂಡಿದೆ. ಯಾವ ರೀತಿ? ಯಾಕೆ ಅಂತ ಕೇಳಿದ್ರೆ ಸಾಮಾನ್ಯವಾದಂತಹ ಸೌಂದರ್ಯ ನಿನ್ನದಲ್ಲ. ಯಾರನ್ನಾದರೂ ಬೆರಗುಗೊಳಿಸುವಂತಹ ಸೌಂದರ್ಯವೇ ಹೌದು. ಸೃಷ್ಟಿಸಿದಂತಹ ಬ್ರಹ್ಮನೇ ಆಗಲಿ, ಒಂದೊಮ್ಮೆಗೆ ನಾನೇ ಸೃಜಿಸಿದಂತಹ ಕನ್ಯೆ ಎನ್ನುವ ಹಾಗೆ ಆಶ್ಚರ್ಯಚಕಿತನಾಗಬೇಕು. ಅಷ್ಟು ಮೇಲೆ ಇಷ್ಟಿದಂತಹ ನಿನ್ನ ಸೌಂದರ್ಯ ಇಷ್ಟರವರೆಗೆ ನಾ ಕಂಡದ್ದಿಲ್ಲ. ಓ ಹೆಣ್ಣೆ, ಏನು? ಇಂತಹ ಅನುಪಮ ಸುಂದರಿಯೋರ್ವಳು ಈ ಕಾಡಿನಲ್ಲಿ ಸಂಚರಿಸುತ್ತೀ ಎನ್ನುವ ಹಾಗೆ ನೋಡಿದಾಗ ನನಗೊಂದು ಆಶ್ಚರ್ಯ. ಯಾವ ರೀತಿ? ಇಷ್ಟು ರೀತಿಯಾಗಿ ಬೆಳೆಸಿ ಹ. ಸಾಕಿದಂತಹ ನಿನ್ನನ್ನು ಈ ರೀತಿಯಾಗಿ ಒಂದು ಕಾಡಿಗೆ ಅಟ್ಟಿದ್ದಾರಲ್ಲ, ಅವರು ಎಂತವರು ಇರಬಹುದು? ಅದಕ್ಕೆ ಹೇಳುವುದು, ಏನು? ಯಾವುದೇ ಕಾಲಕ್ಕೂ ಹ. ಹೆಣ್ಣಾದವಳನ್ನು ನಿರ್ಜನ ಪ್ರದೇಶಕ್ಕೆ ಒಬ್ಬಳಾಗೆ ಕಳುಹಿಸಬಾರದು. ಕಳುಹಿಸಿದರೆ ಏನಾಗುತ್ತದೆ? ಇಂಥದ್ದೇ ಪ್ರಶ್ನೆ ಆಗ್ತದೆ. ಹ. ಒಂದು ಹೆಣ್ಣನ್ನು ಇಷ್ಟು ದೂರ ಕಳುಹಿಸಿದ್ದಾರಲ್ಲ, ಒಂದು ಅವರಿಗೆ ಹೆತ್ತ ತಂದೆ ತಾಯಿಗಳಿಗೆ ಒಂದು ಜಾಗರೂಕತೆ ಅನ್ನುವುದೇ ಇಲ್ವಾ ಎನ್ನುವ ಹಾಗೆ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಏನು? ನನ್ನೊಳಗೆ ಮೂಡಿದಂತಹ ಪ್ರಶ್ನೆ ಬೇರೆ ಅನ್ನುವಲ್ಲ, ನಿನ್ನ ಹೆತ್ತ ತಂದೆ ತಾಯಿಗಳು ಯಾರು, ನೀನು ಯಾರು, ನಿನ್ನ ಹೆಸರೇನು, ಈ ಕಗ್ಗಾಡಿಗೆ ಬರುವುದಕ್ಕೆ ಏನು ಕಾರಣ ಹೇಳುವೆಯಾ? ಕೇಳಯ್ಯ ನಿರ್ಭಾಗ್ಯಳ ಮೂಲನಾಮ ಇಳಯನು ಆಲಯಮಯ ಭಾತಿಕರು ಬಾಳೆ ದುಃಖದಿ ಕೇಳಯ್ಯ ನಿರ್ಭಾಗ್ಯಳ ಅಯ್ಯ ವೀರನೇ, ಏನು? ನನ್ನನ್ನು ಕಂಡಾಕ್ಷಣವೇ ನಾನಾ ರೀತಿಯಾಗಿ ಪ್ರಶ್ನೆಯನ್ನು ಕೇಳುತ್ತಾ ಇದ್ದೀಯ. ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡಬಲ್ಲೆ. ಆದರೆ ಒಂದು ಮಾತು, ಏನು? ಈ ಕಾಡಿನಲ್ಲಿ ಓರ್ವಳೆ ನಾನು ಇದ್ದೇನೆ ಎಂಬ ಹಾಗೆ ನೇರವಾಗಿ ಬಂದಿದ್ದೀಯ. ಸ್ವಲ್ಪ ಆಲೋಚಿಸಬೇಕು. ಏನು? ಹೆಣ್ಣು ಮಕ್ಕಳಲ್ಲಿ ಮಾತನಾಡುವಾಗ ಸ್ವಲ್ಪ ಅಂತರ ಎಲ್ಲ ಎನ್ನುವುದು ಬೇಕು, ಸರಿ ಅಲ್ವೇ? ನೋಡು, ಹ. ಯಾವುದೇ ಒಂದು ನಿರ್ಜನ ಪ್ರದೇಶದಲ್ಲಿ ಹೆಣ್ಣೊಬ್ಬಳು ಇದ್ದಾಳೆ ಎನ್ನುವ ಹಾಗೆ ಇದ್ದಾಗ ಹ. ಒಬ್ಬ ಬಂದು ಮಾತಾಡಿದ ಅಂತ ಕೇಳಿದ್ರೆ ಅದು ಅಪರಾಧ ಆಗುವುದಿಲ್ಲ. ಯಾಕೆ? ಯಾಕೆ? ಅವನದಾದಂತಹ ಜಾಗೃತ ಎನ್ನುವ ಕಾರಣಕ್ಕಾಗಿ ಅವಳ ಒಳಿತಿಗಾಗಿ ಮಾತಾಡಿರಬಹುದಲ್ವಾ? ಹ. ಕೇವಲ ಅವ ಬಂದು ಮಾತಾಡಿದ ಎನ್ನುವುದನ್ನೇ ನೆವನಾಗುವಾಗಿ ಇಟ್ಟುಕೊಂಡು ಅವನನ್ನೇ ದೂಷಣೆ ಮಾಡುವ ಹಾಗಿಲ್ಲ. ನಾ ಬಂದು ಮಾತಾಡಿದ್ದು ಯಾಕೆ? ಯಾಕೆ? ನವಿಲೆ ನಾಚುವಂತೆ ಕುಣಿಯುತ್ತಾ ಇದೆ. ನವಿಲು ಕುಣಿಯುತ್ತಾ ಇರುವಾಗ ನೋಡುವ ಭಾಗ್ಯ ಸಿಕ್ಕಿತಲ್ಲ, ಇಂತಹ ಸೌಂದರ್ಯವನ್ನು ಕಂಡು ನೋಡು, ಕುಣಿಯುವುದು ನೋಡು, ಅದು ಆನಂದ. ಹೌದಾ? ಇಷ್ಟೆಲ್ಲ ಭಾಗ್ಯ ನಮಗೆ ಸಿಕ್ಕಿದ್ರೆ ಇನ್ನೇನು ಬೇಕು ಜೀವನದಲ್ಲಿ? ನಿನ್ನ ಮಾತನ್ನು ಕೇಳುವಾಗ ಸಂತೋಷವಾಗುತ್ತಾ ಉಂಟು. ಸರಿ. ಆದರೆ ಎಲ್ಲರೂ ನಿನ್ನ ರೀತಿಯಾಗಿ ಇರುವುದಿಲ್ಲ. ಕೆಲವರೆಲ್ಲ ದುಶ್ಚಟಗಳಿಗೋಸ್ಕರವಾಗಿ ಹೆಣ್ಣು ಮಕ್ಕಳಲ್ಲಿ ಮಾತನಾಡುತ್ತಾರೆ. ಸರಿ. ಆದರೆ ನಿನ್ನ ನಾನು ಆ ಉದ್ದೇಶದಿಂದ ಮಾತಾಡಿದ್ದಲ್ಲ. ಸಂತೋಷವಾಯಿತು. ಸರಿ. ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀಯ. ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧುಗಳಂತೂ ಇಲ್ಲವೇ ಇಲ್ಲ. ತಾಯಿ ಇಲ್ಲ ಅಂತ ಹೇಳಿದ್ರೆ ಭೂಮಿಯ ಬೆಳಕನ್ನ ಕಾಣುವ ಬಗ್ಗೆ ಸಾಧ್ಯವೇ ಇಲ್ಲ. ಒಂದೋ ಮೇಲಿಂದ ಇಳಿದು ಬರಬೇಕು, ಅಲ್ಲ ಅಂತ ಆದ್ರೆ ಕೆಳಗಿಂದ ಎದ್ದು ಬರಬೇಕು. ಅಯ್ಯ, ಅಷ್ಟು ಮಾತ್ರವಲ್ಲ, ನನ್ನ ಹೆಸರನ್ನು ಕೇಳುತ್ತಾ ಇದ್ದೀಯ. ಏನದು? ಆದ್ರೆ ಕರೆಯುವುದಕ್ಕೆ ನನಗೊಂದು ಹೆಸರು ಉಂಟು. ಹೇಗೆ? ಅದೇ ಇಳೆ ಎನ್ನುವ ಹಾಗೆ. ಇಳೆ? ಹೌದು. ನಿನ್ನ ಹೆಸರು? ನನ್ನ ಪರಿಚಯವನ್ನು ಕೇಳಿದ್ದೀಯ. ನಿನಗೆ ಬೇಕಾದಂತಹ ಉತ್ತರವನ್ನು ಕೂಡ ಹೇಳಿದ್ದೇನೆ. ಆದರೆ ನಿನ್ನಲ್ಲೊಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ. ನನ್ನನ್ನು ಇಷ್ಟೆಲ್ಲ ವಿಚಾರಿಸಿದೆಯಲ್ಲ, ನೀನು ಯಾರು? ನಿನ್ನನ್ನು ವಿಚಾರಿಸಿದ ನನ್ನ ಬಗ್ಗೆ ಹೇಳ್ತೇನೆ, ಆದ್ರೆ ತಡೆದುದಕ್ಕೆ ಕಾರಣ ಏನು ಬಲ್ಲೆಯ? ಸರಸತಿ ನೀರನಂತೆ ವೈಭವಿಯನ್ನ ಮುಂದೆ
ಪರಿಚಯವನ್ನು ಹೇಳಿದ್ದೀಯ. ಕೇಳಿದ ಕ್ಷಣದಲ್ಲಿ ನಾ ತೀರ್ಮಾನಿಸಿದ್ದೇನೆ. ಏನು? ನಿನ್ನಂತಹ ಸುಂದರಿಯನ್ನು ನಾ ಇಷ್ಟರವರೆಗೆ ಕಂಡದ್ದಿಲ್ಲ. ಆದರೆ ಕಂಡ ಕಾಲಕ್ಕೆ ನಿನ್ನ ಸೌಂದರ್ಯವನ್ನು ಪೂಜಿಸಬೇಕು ಎನ್ನುವ ಹಾಗೆ ನಾ ಮನ ಮಾಡಿದ್ದೇನೆ. ಅಷ್ಟೇ ಅಲ್ಲ, ನನ್ನದಾದಂತಹ ಬದುಕಿನಲ್ಲಿ ದಾಂಪತ್ಯ ಜೀವನದಲ್ಲಿ ಬದುಕು ಎನ್ನುವ ಹಾಗೆ ಕೊಡಬೇಕು ಅಂತಾದ್ರೆ ಅದು ನಿನಗೆ ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಓ ಸಾರ ಸಾಕ್ಷಿ, ನನ್ನನ್ನು ವರಿಸಿ ನನ್ನ ಜೊತೆಗೆ ಬರುವೆಯಾ? ಇಂದು ಧರನಾರುಣಿಸಿ ಮುಕ್ತಿ ಸಂಪದನು ಗಂಧಿರು ಭಜನೆಗೆ ನಿಂದಿಸಿ ಬಾಳವೀಗಲಿಗೆ ಹೋಗೆನ. ಇಂದು ಧರನಾರುಣಿಸಿ ಅಯ್ಯ ವೀರನೇ, ಏನು? ತಡೆದು ನಿಲ್ಲಿಸಿದಂತಹ ನೀನು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಹಾಗೆ ನಾನು ಕೇಳಿದಂತಹ ಪ್ರಶ್ನೆಗೆ ಕೂಡ ನೀನು ಉತ್ತರವನ್ನು ಕೊಟ್ಟಿದ್ದೀಯ. ಸರಿ. ನೀನು ಕೊನೆಗೆ ಆಡಿದಂತಹ ಮಾತೇನು? ನನ್ನನ್ನು ವರಿಸುವೆಯೇ ಎನ್ನುವ ನನ್ನ ಹಾಗೆ. ಬಾಳ ಸಂಗಾತಿಯಾಗು. ಅಯ್ಯ, ಏನು? ನಾನು ಓರ್ವಲೇ ಇದ್ದ ಕಾರಣದಿಂದಲಾಗಿ ನನ್ನ ಮನಸ್ಸಿನಲ್ಲಿ ಕೂಡ ಒಂದು ಬದಲಾವಣೆ ಬಯಸುತ್ತಾ ಉಂಟು. ಹೇಗೆ? ಬೇರೆ ಏನು ಅಲ್ಲ, ಈ ಒಂಟಿತನವನ್ನು ಬಿಡಬೇಕು, ಯಾರನ್ನಾದರೂ ಕೈ ಹಿಡಿಯಬೇಕು ಎನ್ನುವ ಹಾಗೆ. ಸರಿ. ಹಾಗಾಗಿ ಮನ್ಮಥನೆ ನನಗೆ ಶರವನ್ನು ಪ್ರಯೋಗಿಸಿದಂತಾಗಿದೆ. ನನ್ನ ಮನಸ್ಸು ಕೂಡ ಬದಲಾವಣೆ ಹೊಂದುತ್ತಾ ಇದೆ. ಸರಿ. ಹಾಗಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಹೇಗೆ? ನೀನು ಕೇಳಿದಂತಹ ಪ್ರಶ್ನೆ ವರಿಸುವೆ ಎನ್ನುವ ಹಾಗೆ ನಿನ್ನನ್ನು ವರಿಸುವುದಕ್ಕೆ ನನಗೆ ಕೂಡ ಮನಸ್ಸಾಗಿದೆಯಾ? ಹಾಗಿದ್ರೆ ನನ್ನದಾದಂತಹ ಮನದಾಸೆಯೂ ಅಷ್ಟೇ. ಮಾರನ ಶರಕ್ಕೆ ನಾ ಬಳಿಯಾಗಿದ್ದೇನೆ, ನೀನೂ ಬಳಿಯಾದವಳಿದ್ದೀಯ. ಈಗ ಬೇರೆ ಏನೂ ಅಲ್ಲ, ನಿನಗೂ ಮನಸ್ಸಿದೆ, ನನಗೂ ಮನಸ್ಸಿದೆ. ದಾಂಪತ್ಯ ಜೀವನಕ್ಕೆ ಯಾವುದೇ ಆದಂತಹ ಕೊರತೆ ಇಲ್ಲ. ಹಾಗಿದ್ರೆ ನಿನಗೆ ನೆಲೆ ಬೆಲೆ ಕಲ್ಪಿಸುವಲ್ಲಿ ನಾ ಪ್ರಯತ್ನ ಮಾಡ್ತೇನೆ. ಹೀಗೆ ಬಾ. ಶಿಶುವಿಗೆ ಇರಿಸಿ ರಾಮ ಸುದ್ದಿಮ್ನನ ಜೀವನದಲ್ಲಿ ಎಂತಹ ದುರ್ಘಟನೆ ನಡೆದು ಹೋಯಿತು. ಅಯೋಧ್ಯೆಯಿಂದ ಮೃಗಬೇಟೆಗೆ ಹೊರಡುವಂತಹ ಸಂದರ್ಭದಲ್ಲಿ ಗುರುಗಳೇ ಹೇಳಿದಂತಹ ಮಾತು, ಹೆಚ್ಚು ವನದಲ್ಲಿ ತಿರುಗಾಡಬೇಡ ಅಂತ. ಯಾಕೋ ಏನು ಗುರುಗಳಾಡಿದಂತಹ ಮಾತೇ ಮರೆತು ಹೋಯಿತು. ವನದಲ್ಲಿ ತಿರುಗಾಡಿದೆ, ಇದ್ದ ಹಾಗೆ ಹೆಣ್ಣಿನ ರೂಪವನ್ನು ಧರಿಸಿದೆ. ನೋಡಿದ್ದೀರಾ, ಕಾಡಿನಲ್ಲಿ ತಿರುಗಾಡುತ್ತಿರುವಂತಹ ಸಂದರ್ಭದಲ್ಲಿ ಬುಧನೇ ಇಳಿದು ಬಂದು ನನ್ನನ್ನು ಸುಖಿಸಿ ನಮ್ಮ ದಾಂಪತ್ಯದ ಪ್ರತ್ಯೇಕವಾಗಿ ಒಬ್ಬ ಮಗನೇ ಜನಿಸಿಕೊಂಡಿದ್ದಾನೆ. ಅವನಿಗೆ ಪುರು ಅಂತ ಹೆಸರನ್ನಿರಿಸಿದ್ದೇನೆ. ಇಲ್ಲಿ ಅಧಿಕಾರ ನನಗೆ ಶಾಶ್ವತ ಅಲ್ಲ. ಅಯೋಧ್ಯೆ ಅಧಿಕಾರವನ್ನು ಅವನಿಗೆ ಒಪ್ಪಿಸಿ ಕಾಡಿನಲ್ಲಿ ತಿರುಗಾಡ್ತಾ ಇದ್ದೇನೆ.
ತಗದಿವಿ ತಗದಿವಿ ತಗಜಣುತಿ ತತ್ತಿ ತಗದಿವಿ ತಗದಿಗುದಿ ತಗದಿ ತಗದಿಗು ತಗಜಣುತಿ ತಗಜಣುತಿ ತಗದಿವಿ ತಗಜಣುತಿ ತಗದಿನತಿ ತಗದಿನತಿ ಆಡಿದ ತಾಲವಾಡಿದ ಆಡಿದ ಆಡಿದ ಬಡು 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 ಹೊರಡಿ ಕಿರಿದಿದೆ ತಾಳವ ಇವತ್ತಿಗೆ ತಾಳವನ್ನು ಕೆಡಿಸಿದೆಯಲ್ಲ ತಾಳವೇನು ಕೆಡಿಸಿ ಆಯ್ತು ಇದರ ಪರಿಣಾಮ ಹೇಗಾಯ್ತು ನನ್ನ ಮೂರನೆಯ ಕಣ್ಣು ತೆರೆದು ಹೋಯ್ತಲ್ಲ ಬೆಂಕಿಯ ಚೆಂಡೊಂದು ಭೂಮಿಯನ್ನು ಸ್ಪರ್ಶಿಸಿದೆ ನಿಮ್ಮಿಂದ ಒಂದೊಂದು ಆಗ್ತದೆ ಏನು ಮಾಡುವುದು ಅದರ ಪರಿಣಾಮ ಏನಾಗುವುದೆಂಬುದಾಗಿ ನಿರೀಕ್ಷೆಯಲ್ಲಿರ್ತೇನೆ ಪರಮಾಶ್ಚರ್ಯವಾಗುತ್ತಾ ಇದೆ ಅಲ್ಲ. ವೈಕುಂಠಾಧಿಪತಿ ಅಂತ ನಾರಾಯಣ ಮಡದಿ ನಾನು ಭೂದೇವಿ ಭೂಮಿಯನ್ನೊಮ್ಮೆ ಸುತ್ತಾಡಬೇಕೆಂಬಂತ ಉದ್ದೇಶದಿಂದಾಗಿ ಮುಂದಿರುತ್ತಾ ಬರ್ತಾ ಇದ್ರೆ ಏನೋ ಒಂದು ಕಪ್ಪಿದೊಂದು ತುಂಡನ್ನು ನೋಡಿದೆ. ಹತ್ತಿರಕ್ಕೆ ಹೋಗಿ ಅದನ್ನು ಎಕ್ಕಿ ಕೈಯಲ್ಲಿ ಎತ್ತಿ ಹಿಡಿದುಕೊಂಡೆ. ಇದೇನು ಆಶ್ಚರ್ಯ ಕಾಣ್ತಾ ಇದ್ದೇನೆ. ಕರೆ ಇರುವಂತಹ ತುಂಡು ಒಂದು ಮಗುವಾಗಿ ಮಾರ್ಪಟ್ಟಿತು. ಹಬ್ಬಾ, ನೋಡುವುದಕ್ಕೆ ಕಪ್ಪು ಕಪ್ಪಾಗಿ ಕಾಣ್ತಾ ಇದೆ. ಮುದ್ದು ಮುದ್ದ ಇದೇನು ಎತ್ತಿ ಹಿಡಿದೇ ತಡ. ಶರೀರದಲ್ಲಿ ಒಂದು ರೀತಿಯ ಉರಿ. ಇದು ಉರಿಯನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಬಿಸಿ ಬಿಸಿ ಆಗ್ತಾ ಇದೆ ಅಲ್ಲ. ಹಬ್ಬಬ್ಬಾ, ಮುಂದೇನು ಮಾಡಲಿ? ಸರಿ, ನನಗಿರುವುದು ಒಂದೇ ದಾರಿ. ಕೈಲಾಸಾಧಿಪತಿ ಅತ್ತ ಪರಶಿವನಲ್ಲಿಗೆ ಹೋಗಬೇಕಾಗಿದೆ. ನೇರವಾಗಿ ಶುಭವಾಗಲಿ. ಕರುಣಿ ಮಣಿ ಯಾರೇ ನೀನು ಸುಂದರಿ ಎಲ್ಲಿಂದ ಮತಿ ಬಣ್ಣದ ಕುಮಾರನ ವಿಚಾರ ಯಾರೇ ನೀನು ಸುಂದರಿ ಮಣಿ. ಯಾರು ನೀನು? ಯಾತಕ್ಕಾಗಿ ಕಡೆ ಬಂದಿರುವೆ? ನಿನ್ನ ಕೈಯಲ್ಲಿ ಏನಿಹುದು? ಎಲ್ಲವನ್ನು ಸವಿಸ್ತಾರವಾಗಿ ನನ್ನ ಮುಂದೆ ತಿಳಿಸು. ತಿಳಿಸುತ್ತೇನೆ ಖಂಡಿತವಾಗಿ. ಧರಣಿ ದೇವಿಯು ನಾನೇ ಬರುತ್ತಿವೆ ದಾರಿಯೋ ಪರಿಕಿಸೆ ಕಪ್ಪಾದ ಕಿವಿಯು ಭರತಿ ಬಾಲಕರಾಗಿರಲು ಎತ್ತಿಕೊಂಡಿದ್ದೀರ ಉರಿ ತಡೆಯದೆ ಬಂದೆ ಧರಣಿ ದೇವಿಯು ನಾನು ಯಾರೆಂಬಂತ ವಿಚಾರವನ್ನು ತಿಳಿಯುವುದಕ್ಕಿಂತ ಪಾಲಿಗೆ ಕಷ್ಟವಾಗಿ ಹೋಯಿತು. ವೈಕುಂಠಾಧಿಪತಿಯಾದಂತಹ ನಾರಾಯಣ ಮಡದಿ ನಾನು ಭೂದೇವಿ ಭೂಮಿಯನ್ನು ಸುತ್ತಾಡುವುದಕ್ಕಾಗಿ ಮುಂದಿರುತ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಕಪ್ಪಾಗಿರುವಂತಹ ತುಂಡನ್ನು ಕಂಡೆ. ಹೋಗಿ ಎತ್ತಿ ಹಿಡಿದುಕೊಂಡೆ. ಎತ್ತಿ ಹಿಡಿದದೇ ತಡ ಆ ಕರವಿರುವಂತಹ ಕಪ್ಪಿನ ತುಂಡು
ಶಿಶುವಾಗಿ ಮಾರ್ಪಟ್ಟಿತ್ತು. ಓಹೋ, ನೋಡುವಾಗ ಕಪ್ಪು ಕಪ್ಪಾಗಿ ಕೈದೆ, ಚಂದ ಇದೆ, ಮುದ್ದಾಡಿದ ನಾನು ಅದನ್ನು. ಅಷ್ಟು ತಳದಲ್ಲಿ ಶರೀರವೆಲ್ಲ ಉರಿಯುವುದಕ್ಕೆ ಮುಂದಾಯಿತು. ಬಿಸಿ ಇರುತ್ತಾ ಇದೆ. ಶಿವನೇ ಮುಂದೇನು ಮಾಡಿದ ನನಗೆ ಅಂದಾರ್ಥವಾಗುವುದಿಲ್ಲ. ನೀನೇ ನೋಡಿದೆ. ಮತಿಯಾದನೀತ ಅಂಗಾರ ಮತಿಯಾದನೀತ ಹೆಸರು ಮಂಗಲ ನಿರುಟೋ ಉಸುರಲಿ ಗ್ರಹರು ಕರುವರು ಎಂದು ಉಸುರಲಿ ಗ್ರಹರು ಕರುವರು ಎಂದು ನೇಮಿತೆ ವಿಷಗಂಧ ಕಳುಕಿದ ಮಸಿಯಾದನಿತ ಅಂಗಾರ ಮಂಗಳ ನೋಡಿದಾಗ ತಿಳಿಯಿತು ಯಾರೆಂದು. ಈ ಹಿಂದೆ ನಾನು ನಾಟ್ಯವನ್ನು ಮಾಡುವ ಸಂದರ್ಭದಲ್ಲಿ ಬ್ರಹ್ಮದೇವ ತಾಳವನ್ನು ತಪ್ಪಿಸಿದ ಆ ಹೊತ್ತಿಗೆ ನನ್ನ ಮೂರನೇ ಕಣ್ಣು ತೆರೆದ ಕ್ಷಣ ಒಂದು ಬೆಂಕಿಯ ಚೆಂಡು ಭೂಮಿಯನ್ನು ಅಪ್ಪಲಿಸಿತು. ಆ ಚೆಂಡಿನ ಪರಿಣಾಮವಾಗಿಯೇ ಈ ಮಗು ಜನಿಸಿದೆ. ಆದ್ದರಿಂದ ಇದು ನನ್ನ ಮಗ. ಮುಂದಕ್ಕೆ ನೋಡುವುದಕ್ಕೆ ಕರಿಯ ಬಣ್ಣವನಾಗಿದ್ದಾನೆ. ಅದಕ್ಕಾಗಿ ಇವನಿಗೆ ಅಂಗಾರಕ ಅಥವಾ ಮಂಗಳ ಎಂಬ ನಾಮವನ್ನು ಇರಿಸಿದವನಿದ್ದೇನೆ. ನನ್ನ ಮಗನಾದ ಕಾರಣ ಇವನಿಗೊಂದು ನೆಲೆಸುವುದಕ್ಕೆ ಒಂದು ಸರಿಯಾದ ಜಾಗ ಬೇಕಲ್ವೇ? ಅದಕ್ಕಾಗಿ ಗ್ರಹಗಳ ಗುಂಪಿಗೆ ಇವನನ್ನು ಸೇರಿಸಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಮುಂದೇನಾಗುತ್ತದೆ ನೋಡಲಿ. ಸೂರ್ಯ ಮತ್ತು ಛಾಯಾನಂದನಾಗಿ ಹುಟ್ಟಿಕೊಂಡಂತಹ ನಾನೇ ರವಿತಾನಯ ಶನಿ ಎಂದು ಎಲ್ಲರೂ ನನ್ನನ್ನು ಕರೆಯುತ್ತಾ ಇದ್ದಾರೆ. ಆದರೆ ಶನಿ ಎಂದು ಯಾರು ಏಕವಚನದಲ್ಲಿ ಕರೆದರೋ ಆ ಕೂಡಲೇ ಅವರ ರಾಶಿ ಚಕ್ರದಲ್ಲಿ ನಾನು ಪ್ರವೇಶವನ್ನು ಪಡೆಯುತ್ತೇನೆ. ಶನಿರಾಯ ಎನ್ನುವುದಾಗಿ ಎಲ್ಲರೂ ಕರೆಯಬೇಕು. ಅಷ್ಟು ಮಾತ್ರವಲ್ಲ, ಗ್ರಹಗಳಲ್ಲಿ ನನಗೆ ವೈಕುಂಠಾಧಿಪತಿಯಾದಂತಹ ಶ್ರೀಹರಿಯ ಸ್ಥಾನವನ್ನು ಕೊಟ್ಟಿದ್ದಾನೆ. ಮಾತ್ರವಲ್ಲ, ಹುಟ್ಟಿದಂತಹ ಜೀವಿಗಳಲ್ಲಿ ಹಿಂದಿನ ಜನ್ಮದ ಪಾಪಕರ್ಮ, ಈ ಜನ್ಮದಲ್ಲಿ ಮಾಡಿದಂತಹ ಪುಣ್ಯಕರ್ಮ ಇದೆಲ್ಲವನ್ನು ಸರಿದೂಗಿಸಿ ಅವರ ರಾಶಿ ಚಕ್ರದಲ್ಲಿ ಪ್ರವೇಶ ಮಾಡಿ ದ್ವಾದಶದಲ್ಲಿ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಪಾಪ ಪುಣ್ಯ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ಈಯುವವನೇ
ಕರ್ಮ ಫಲದಾತ ಶನಿ ಹೀಗೆಲ್ಲ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಆದರೆ ಲಂಕಾ ಪಟ್ಟಣದಲ್ಲಿರುವಂತಹ ರಾವಣೇಶ್ವರ ಅವನ ಮಗನಾದ ಇಂದ್ರಜಿತ್ ಹುಟ್ಟುವಂತಹ ಸಂದರ್ಭದಲ್ಲಿ ಶುಭ ಗಳಿಗೆಯಾಗಿ ಕೂಡಿ ಬರಬೇಕೆಂದು ನವ ಗ್ರಹಗಳನ್ನು ಒಂದೇ ಕಕ್ಷೆಯಲ್ಲಿ ತಂದು ನಿಲ್ಲಿಸಿದ. ಆ ಸಂದರ್ಭದಲ್ಲಿ ನಾನು ಒಂದು ಕಾಲನ್ನು ಹೊರಗೆ ಹಾಕಿದೆ. ಆ ಕೂಡಲೇ ರಾವಣ ಅವನ ಹಿಡಿದಂತ ಗದೆಯಿಂದ ನನ್ನ ಕಾಲಿಗೆ ಹೊಡೆದ. ಆಮೇಲೆ ನನ್ನ ಒಂದು ಕಾಲು ಊನವಾಗಿ ಹೋಯಿತು. ಆದರೆ ಊನವಾದ ಈ ಕಾಲನ್ನು ಹಿಡಿದುಕೊಂಡು ನಡೆಯುವಂತಹ ಸಂದರ್ಭದಲ್ಲಿ ಏನದು ಕೇಳುತ್ತಾ ಇರುವುದು? ನಗು ಎಲ್ಲಿಂದ ಕೇಳಿ ಬರುತ್ತಾ ಇದೆ ಎಂದು ಲಕ್ಷ್ಯವನ್ನು ಹರಿಸಿದರೆ ಕೈಲಾಸಾಧಿಪತಿಯಾದಂತಹ ಆಹಾರ ನನ್ನನ್ನು ನೋಡಿ ನಗಾಡುತ್ತಾ ಇದ್ದಾರೆ. ಯಾವ ರೀತಿ ಗೊತ್ತೇ? ಅಂಗವೂನನಾದಂತಹ ಈತ ಹುಚ್ಚನ ಹಾಗೆ ನಡೆಯುತ್ತಾ ಇದ್ದಾನೆ ಎನ್ನುವುದಾಗಿ ಇಲ್ಲಿಂದಲೇ ಒಂದು ದೃಷ್ಟಿಯನ್ನು ಬೀರಿದ್ದೇನೆ. ಇವನನ್ನು ಈ ಸಲ ಒಂದು ಕೈ ನೋಡಬೇಕು. ಅದಕ್ಕಾಗಿ ನಿಧಾನಗತಿಯಲ್ಲಿ ನೇರವಾಗಿ ಕೈಲಾಸವನ್ನು ಏರುತ್ತೇನೆ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಲಿ, ಎದ್ದೇಳು ಪುಣ್ಯಾತ್ಮ. ಏನು ದೇವ ಅಲ್ವಾ? ಅಯ್ಯ, ಒಬ್ಬರು ಕಷ್ಟದಲ್ಲಿರುವಾಗ ಅವರನ್ನು ನೋಡಿ ನಿನಗೆ ನಗು ಬರ್ತದೆ ಅಲ್ವಾ? ಅಲ್ಲ ಪುಣ್ಯಾತ್ಮ, ನಿನ್ನದಾದಂತಹ ಈ ಪರಿಸ್ಥಿತಿಯನ್ನು ಹಿಡಿದುಕೊಂಡು ಇಷ್ಟು ಎತ್ತರವಾದ ಶಿಖರವನ್ನು ಏರಿಕೊಂಡದ್ದು ಬಹಳ ಆಶ್ಚರ್ಯ. ಹೇಗೆ ಕಷ್ಟ ಆಯ್ತಾ ಹೇಗೆ? ಕಾಲು ಊನವಾಗಿದ್ರು ಕೂಡ, ಮಂದಗತಿಯ ಚಲನೆ ಆದ್ರೂ ಕೂಡ ತಲುಪಬೇಕಾದಂತಹ ಸಮಯಕ್ಕೆ ಸರಿಯಾಗಿ ಬಂದು ಇಲ್ಲಿಗೆ ತಲುಪಿದ್ದೇನೆ. ಬಂದು ನೋಡಿದ್ರೆ ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಾ ಇರುವೆ. ಹಾಗೇನಿಲ್ಲ, ನೋಡುವಾಗ ಸ್ವಲ್ಪ ನಗುವುದಕ್ಕೆ ಬಂತಷ್ಟೇ. ಅಷ್ಟೇ ದೇವ, ಕೈಲಾಸವನ್ನೇರಿ ಬಂದಿದ್ದೇನೆ. ನೀನು ಬಂದದ್ದು ಯಾಕೆ? ಯಾಕೆ ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ನಾವೆಲ್ಲ ಹಿಡಿದ್ರೆ ಸ್ವಲ್ಪ ದೊಡ್ಡವರನ್ನೇ ಹಿಡಿಬೇಕು. ಈಗ ನೀನು ಯಾರನ್ನು ಹಿಡಿಯುವುದಕ್ಕಾಗಿ ಬಂದದ್ದು? ಈಗ ಕೈಲಾಸಕ್ಕೆ ಏರಿ ಬಂದದ್ದು ಯಾಕೆ? ಯಾಕೆ? ನಿಮ್ಮನ್ನು ಹಿಡಿಯುವುದಕ್ಕಾಗಿ ಬಂದಿದ್ದೇನೆ. ಯಾರನ್ನು? ಸಮಯ ಅವಕಾಶ ಕೊಡು. ಶನಿ, ಮೊದಲೇ ಏನಲ್ಲ ಶನಿ, ಈ ಹೊತ್ತಿಗೆ ನೀನು ಬಂದದ್ದು ಯಾಕೆ? ನಿಮ್ಮನ್ನು ಹಿಡಿಯುವುದಕ್ಕೆ. ನಾನು ಯಾರು ಅಂತ ನಿನಗೆ ಗೊತ್ತುಂಟಾ? ಲಯಕರ್ತವಾದ ಪರಮೇಶ್ವರ.
ಪುಣ್ಯಾತ್ಮ, ನೀನು ಬಂದದ್ದೇನೋ ಬಂದಾಗಿದೆ. ಆದರೆ ಏನು ಮಾಡೋದು ಹೇಳಲ್ಲ. ನನ್ನನ್ನು ಹಿಡಿಯುವುದಕ್ಕಾಗಿ ಬಂದಿರುವೆ, ಆದರೆ ಈ ಹೊತ್ತಿಗೆ ನನಗೆ ಸಮಯ ಇಲ್ಲ ಪುಣ್ಯಾತ್ಮ. ನಿಮಗೆ ಸಮಯ ಒಮ್ಮೆ ಸರಿಯಾಗಿ ನೋಡಂತೆ, ಎಲ್ಲ ಭಕ್ತರು ಪೂಜೆಗೆಂದು ಬಂದಿದ್ದಾರೆ. ಈಗ ನನಗೆ ಸಮಯ ಇಲ್ಲ. ಆದ್ದರಿಂದ ನೀನು ನಾಳಿನ ದಿವಸ ಬಾ. ಯಾವಾಗ ನಾಳೆ. ನಾಳೆಯ ದಿವಸ. ಯಾಕೆ? ಸರಿ, ಆಯ್ತು. ಹಾಗಾದ್ರೆ ಹೀಗೆ ಹೋಗ್ಬೇಕು. ನಾಳೆಯ ದಿವಸ ಬರ್ತೇನೆ. ಖಂಡಿತ ಬರಬೇಕು. ಸರಿ, ಆಗಬಹುದು. ನಾಳೆ ಆಗಬಹುದು. ನಾಳೆ ಆಗಬಹುದು. ಇವನನ್ನು ನೋಡುವಾಗ ಇವ ನನ್ನನ್ನು ಬಿಡುವ ಹಾಗೆ ಕಾಣುವುದಿಲ್ಲ. ನಾಳೆ ಖಂಡಿತವಾಗಿ ಇವ ಬಂದೇ ಬರ್ತಾನೆ. ಏನು ಮಾಡುವುದು? ನಾಳಿನ ಒಂದು ದಿವ ತಪ್ಪಿಸಿದರೆ ಮತ್ತೆ ಇವನ ಏನು ಪ್ರಭಾವ ಇರುವುದಿಲ್ಲ. ಅದಕ್ಕಾಗಿ ತಪ್ಪಲು ಪ್ರದೇಶ ನೋಡಿದೆ ಅಂತ ಆದ್ರೆ ಬಿದುರುಗಳು ಕಾಣುತ್ತಾ ಇದೆ. ಆ ಬಿದುರಿನ ಪೊಟಾರದಲ್ಲಿ ಒಂದು ಅಣುವಾಗಿ ಸೇರಿಕೊಳ್ತೇನೆ ಅಂತ ಸೇರಿಕೊಳ್ತೇನೆ. ಯಾವಾಗ ಬಂದದ್ದು? ನಾನು ಆವಾಗಲೇ ಬಂದಿದ್ದೆ. ಎಲ್ಲಿ? ನೀವು ಭಾವಿಸಿದ್ದು ನಾನು ನಿನ್ನೆ ಬರಲಿಲ್ಲ ಅಂತ. ನೀನು ಬರ್ಲೇ ಇಲ್ಲ. ದೇವರೇ, ನಿನ್ನೆ ನಾನು ಬರಲಿಲ್ಲ ಅಂತ ನಿಮ್ಮ ವಾದ. ಹೌದು. ಆದ್ರೆ ನನಗೆಲ್ಲವೂ ಗೊತ್ತುಂಟು. ಹೇಗೆ? ನಾನು ಮೊದಲು ಬಂದ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಓಡುತ್ತಾ ಇತ್ತು ಎಲ್ಲವನ್ನು ತಿಳಿದವ ನಾನಿದ್ದೇನೆ. ಹೌದಾ? ಹಾಗಾಗಿ ಇಲ್ಲಿಂದ ಹೋಗುವಾಗಲೇ ಮೂರು ಬಾರಿ ನಿಮ್ಮ ಮೇಲೆ ವಕ್ರದೃಷ್ಟಿಯನ್ನು ಬೀರಿ ಹೋದವ ನಾನು. ಹೌದು. ಕೇವಲ ನಾನು ದೃಷ್ಟಿಯ ಪ್ರಭಾವಕ್ಕೆ ಒಳಗಾದಂತಹ ನೀವು ಅರೆ ಕ್ಷಣ ಬಿದಿರಿನ ಪೊಟರೆಯ ಒಳಗೆ ಅಣುವಿನ ರೂಪದಲ್ಲಿ ಇದ್ದವರು ನೀವಲ್ಲವೇ ದೇವ? ಹೌದು. ಅದು ನನ್ನ ಪ್ರಭಾವ. ಇದು ನಿನ್ನ ಪ್ರಭಾವ. ಅಯ್ಯ, ಆವಾಗಲೇ ನಾನು ನಿಮಗೆ ತಾಗಿ ಆಗಿದೆ. ಏನೇ ಆಗಲಿ ಸಂತೋಷವಾಯ್ತು. ನೀನು ಮಾಡುವ ಕಾರ್ಯದಲ್ಲಿ ನಿನ್ನ ನಿಷ್ಠೆಯನ್ನು ನೋಡಿ ಮನಸ್ಸಿಗೆ ಸಂತೋಷವಾಯ್ತು. ಅದಕ್ಕಾಗಿ ಇನ್ನು ಮುಂದೆ ನೀನು ಶನೀಶ್ಚರನೆಂದು ಲೋಕಮುಖದಲ್ಲಿ ಪ್ರಸಿದ್ಧಿಯನ್ನು ಹೊಂದು. ಇನ್ನು ಮುಂದೆ ಶನೀಶ್ಚರ, ನಾನು ಇನ್ನು ಮುಂದೆ ಶನೀಶ್ಚರ. ಅಷ್ಟು ಮಾತ್ರವಲ್ಲ, ಭೂಲೋಕದಲ್ಲಿ ಯಾರು ಅಧರ್ಮದಿಂದ ವರ್ತಿಸ್ತಾರೋ ಅವರಿಗೆ ನಿನ್ನ ಪ್ರಭಾವವನ್ನು ತೋರಿಸಿ ಲೋಕರವನ್ನು ಉದ್ಧರಿಸು. ಶುಭವಾಗಲಿ, ಶುಭವಾಗಲಿ. ಪರಮೇಶ್ವರ ದೇವರನ್ನು ಪರೀಕ್ಷೆ ಮಾಡಿ
ಹಾಗಾದ್ರೆ ಇನ್ನೊಬ್ಬ ಇದ್ದಾನೆ ಹನುಮಂತ. ಅವನಿಗುಂಟು ಮೂರು ಲೋಕದಲ್ಲಿ ನನ್ನಷ್ಟು ವೀರರು ಯಾರೂ ಇಲ್ಲ ಎನ್ನುವುದಾಗಿ. ತಡ ಮಾಡುವುದು ಸರಿಯಲ್ಲ. ಮಂದಗತಿಯ ಚಲನೆಯೊಂದಿಗೆ ಸಹಸ್ರನಾಮತುಲ್ಯಂ ಶ್ರೀರಾಮನಾಮವರಾನನೆ ಇತರ ಜನ ಪರ್ವತದಿ ಮರುತಾತ್ಮವ ಹನುಮಂತನೋ ಪೆತ್ತವಳ ಉಪದೀನೋನದಿ ಭಕ್ತಿರೋ ಶ್ರೀರಾಮ ರಘುರಾಮ ಜಯ ರಾಮ. ತಂದೆ ಇಷ್ಟಾರ್ಥಗಳನ್ನು ಕರುಣಿಸುದೇವ ರಾಮ ರಾಮ ರಾಮ. ಏನಿದು ಆಶ್ಚರ್ಯ! ಎಂದಿನಂತೆ ನಮ್ಮದಾದಂತಹ ಪರ್ವತದ ತಪ್ಪಲಿನಲ್ಲಿ ರಾಮ ನಾಮದ ಜಪದಲ್ಲಿ ತೊಡಗಿಕೊಂಡಿದ್ದವ ನಾನು. ಆದರೆ ಒಂದು ರೀತಿಯಾದಂತಹ ಬದಲಾವಣೆಯೇ ಆಗಿ ಹೋಗಿದೆ. ನಮ್ಮದಾದಂತಹ ಪರ್ವತದಲ್ಲಿ ವಿಶೇಷವಾದಂತಹ ಬದಲಾವಣೆ, ವಾತಾವರಣದಲ್ಲಿ ಬದಲಾವಣೆ ಏನಿರಬಹುದು? ಓಹೋ, ಯಾರೋ ನಮ್ಮದಾದಂತಹ ಪರ್ವತದ ಕಡೆಗೆ ಆಗಮಿಸುವುದನ್ನು ಕಂಡೆ. ಇರಲಿ, ಬಂದವರು ಯಾರು, ಯಾಕೆ ಬಂದಿದ್ದಾರೆ ಎನ್ನುವುದನ್ನು ನಿರೀಕ್ಷೆಯಲ್ಲಿರ್ತೇನೆ. ಬರಬೇಕೆಂದೇ ಬಂದವ. ಓಹೋ, ಶನಿರಾಯ ಶನಿರಾಯ ಶನೇಶ್ಚರ. ಆಹಾ, ಯಾಕೆ ಬಂದಿದ್ದೇನೆ? ಏಕೆ ಬಂದೆ? ನಿನ್ನನ್ನು ಒಮ್ಮೆ ಹಿಡಿದರೆ ಹೇಗೆ ಎನ್ನುವುದಾಗಿ. ಹಾ, ಅದಕ್ಕಾಗಿ ಬಂದದ್ದು. ಓಹೋ, ಈಗ ನೀನು ಬಂದದ್ದು ನಿನ್ನನ್ನು ಹಿಡಿಯುವುದಕ್ಕೆ. ಅಯ್ಯೋ ಶನಿರಾಯ, ಹೇಳಿದ ಕೇಳ್ತನಿರಾಯ, ಹೇಳಿದ ಕೇಳ್ತನಿರಾಯ, ಈ ವೇಳು ಜಗಕ್ಕೆ ಪ್ರಕರಾಯ.
ನನ್ನನ್ನು ಕಾಡುತ್ತೇನೆ, ನನ್ನನ್ನು ಪೀಡಿಸ್ತೇನೆ, ಶನಿಯ ಪ್ರಭಾವಕ್ಕೆ ಒಳಪಡಿಸ್ತೇನೆ ಎನ್ನುವ ಹಾಗೆ ಮುಂದುವರಿದವನಿದ್ದೀಯ. ಅಯ್ಯ, ನಿನ್ನದಾದಂತಹ ಕಾಯಕವನ್ನು ಮಾಡುವುದಕ್ಕೆ ಇದು ಸರಿಯಾದ ಸಮಯವೇ ಅಲ್ಲ. ಹೌದು, ಇದು ಸರಿಯಾದ ಸಮಯ ಅಲ್ವೇ? ಇದು ಸರಿಯಾದ ಸಮಯವೇ ಅಲ್ಲ. ಯಾಕದು? ಯಾಕೆ ಹೇಳಿದೆ? ನಾನು ಈ ಸಂದರ್ಭದಲ್ಲಿ ರಾಮ 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 ಎನ್ನುವಂತಹ ರಾಮ ನಾಮ ಜಪದಲ್ಲಿ ತೊಡಗಿಕೊಂಡಿದ್ದೇನೆ. ರಾಮ ಭಜನೆಯನ್ನು ಮಾಡುತ್ತಾ ಇದ್ದಿ? ಹೌದು, ನನಗೆ ರಾಮನೇ ಸರ್ವಸ್ವ, ರಾಮನೇ ಸರ್ವವೂ ಆಗಿದ್ದಾನೆ. ನನ್ನ ಪ್ರಾಣ ಜೀವ ಉಸಿರು ಎಲ್ಲವೇ ರಾಮ ಆಗಿದ್ದಾನೆ. ಹಾಗಿರುತ್ತಾ ರಾಮ ನಾಮವೇ ನನಗೆ ದೊಡ್ಡ ಕಾಯಕವೆನಿಸಿದೆ. ನನ್ನದಾದಂತಹ ಕಾಯಕವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿನ್ನದಾದಂತಹ ಕಾಯಕವನ್ನು ಮಾಡುವುದಕ್ಕೆ ಸರಿಯಾದ ಸಮಯವಲ್ಲ ಎನ್ನುವ ಹಾಗೆ ಹೇಳ್ತಾ ಇದ್ದೇನೆ. ಮಾತ್ರವಲ್ಲ, ನಿನ್ನದಾದಂತಹ ಕಾಯಕವನ್ನು ಮಾಡುವುದಕ್ಕೆ ಅಡ್ಡಿಪಡಿಸುತ್ತಿದ್ದೇನೆ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ನಿನ್ನ ಕಾಯಕವನ್ನು ಮಾಡುವುದಕ್ಕೆ ಮುಂದೊಂದು ದಿನ ನಾನೇ ಅವಕಾಶವನ್ನು ಕೊಡುತ್ತೇನೆ. ಹೌದು, ಆ ಅವಕಾಶಕ್ಕಾಗಿ ನೀನು ಕಾಯ್ತಾ ಇರು. ಅಲ್ಲಿಯವರೆಗೆ ನಿರೀಕ್ಷೆಯಲ್ಲಿರು. ಖಂಡಿತವಾಗಿಯೂ ತೋರಿಸುವುದಿಲ್ಲ. ನಿನ್ನ ಚಮತ್ಕಾರ ಏನುಂಟು ನಾನು ಅವಕಾಶ ಕೊಟ್ಟಾಗ ತೋರಿಸು. ಸರಿ, ಅಲ್ಲಿಯವರೆಗೆ ನೀನು ತೆರಳು. ಮುಂದಿನ ದಿವಸದಲ್ಲಿ ಶನಿಗೆ ಅವಕಾಶವನ್ನು ಕೊಡ್ತೇನೆ ಎನ್ನುವ ಹಾಗೆ ನಾನೇ ಹೇಳಿದ್ದೇನೆ. ಯಾರು ಜೀವನದಲ್ಲಿ ಪರಿಪೂರ್ಣತೆಯನ್ನು ಬಳಸಿಕೊಳ್ತಾರೋ ಅವರಿಗೆ ಯಾವ ಗ್ರಹದ ಗ್ರಹಚಾರವೂ ಹಿಡಿಯುವುದಿಲ್ಲ, ಯಾವುದೇ ದೋಷ ಹಿಡಿಯುವುದಿಲ್ಲ ಎನ್ನುವುದಕ್ಕೆ ಸಾಕ್ಷಿ. ಮಾತ್ರವಲ್ಲ, ಈ ಸಂದರ್ಭದಲ್ಲಿ ರಾಮ ಮಂತ್ರವನ್ನು ಪಠಿಸಿದವನು ನಾನಿದ್ದೇನೆ. ರಾಮ ನಾಮವನ್ನು ಜಪಿಸುವವರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎನ್ನುವುದಕ್ಕೆ ಇದೇ ಸಾಕ್ಷಿ. ಸರಿ, ಅವಕಾಶ ಕೊಟ್ಟಿದ್ದೇನೆ, ನಾನು ನಿರೀಕ್ಷೆಯಲ್ಲಿ. ರಾಕ್ಷಸ ಕುಲೋದ್ಧಾರಕ ಇವತ್ತಃ ಸ್ಥಳ ರಾವಣೇಶ್ವರನೆಂದು ಕೇಳಿ ಬಂದ ಓಲಗವಿತ ವಿಚಾರ
ಬುದ್ಧಿವರ್ಮ ನೀಲಗಳ ನುಡಿದಿರುವ ಮಹಾದೇವ, ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದಂತಹ ನಾನು ನಿತ್ಯಾನುಷ್ಠಾನಗಳನ್ನು ಮುಗಿಸಿಕೊಂಡು ಲಂಕಾ ಆಸ್ಥಾನವನ್ನು ಪ್ರವೇಶ ಮಾಡಿ ಒಡ್ಡಾಲಗಸ್ತನಾಗಿದ್ದಾನೆ. ಹಿಂದೆ ಅಜ್ಜಂದಿರು ಮಾಡಿದಂತಹ ಹೆಪ್ಪಂಡೆಯ ಮೇಲಿನ ಅಭಿಷೇಕ, ಅವರ ಕಣ್ಣೀರನ್ನು ನೋಡಿ ಉಂಟಾದಂತಹ ಆನಂದ, ನಾನು ಸಾಧನೆಯನ್ನು ಮಾಡಬೇಕು, ಲೋಕವನ್ನು ಗೆಲ್ಲಬೇಕು ಎನ್ನುವಂತಹ ಹಂಬಲದೊಂದಿಗೆ ತಂದೆಯನ್ನೇ ಲಂಕೆಗೆ ಕಳುಹಿಸಿ ಇಲ್ಲಿದ್ದಂತಹ ಸಂಬಂಧದಲ್ಲಿ ನನ್ನ ಗಂಡನಾದ ವೈಶ್ರವಣನನ್ನು ಇಲ್ಲಿಂದ ಉಚ್ಚಾಟಿಸಿದ್ದೇನೆ. ಹಾಗೆಯೇ ಕುಬೇರನ ಪುಷ್ಪಕ ವಿಮಾನವನ್ನು ಸ್ವಾಧೀನಪಡಿಸಿಕೊಂಡೆ, ಅಜನಿಂದ ವರವನ್ನು ಪಡೆದಿದ್ದೇನೆ, ಪರಮೇಶ್ವರನನ್ನು ಮೆಚ್ಚಿಸಿದ್ದೇನೆ. ಹಾಗೆಯೇ ದಶಮುಖನಾಗಿ ಗುರುತಿಸಿದಂತಹ ನಾನು ರಾವಣೇಶ್ವರ ಎನ್ನುವಂತಹ ನೆಗಳತೆಯನ್ನು ಪಡೆದಿದ್ದೇನೆ. ಪರಮೇಶ್ವರನಿಂದ ಅನುಗ್ರಹಿತವಾದಂತಹ ಚಂದ್ರಹಾಸ ದಿಗ್ವಿಜಯವನ್ನು ಕೈಗೊಂಡಿದ್ದೇನೆ. ಈರೇಳು ಲೋಕ ಖ್ಯಾತನೆನಿಸಿದ್ದೇನೆ. ಆದರೆ ಅಷ್ಟೇ ಅಲ್ಲ, ಮಯಾಸುರನ ಮಗಳಾದಂತಹ ಮಂಡೋದರಿಯನ್ನು ಮದುವೆಯಾದೆ. ತುಂಬು ಗರ್ಭಿಣಿ, ಸೀಮಂತಾದಿಗಳನ್ನು ಮುಗಿಸಿದ ಮೇಲೆ ಹೆರುವಂತಹ ಸಮಯದಲ್ಲಿ ಯಾರಿಂದ ಯಾವುದೇ ರೀತಿಯ ನ್ಯೂನತೆ ಉಂಟಾಗಬಾರದು ಎನ್ನುವ ಹಾಗೆ ಪ್ರತಿಯೊಬ್ಬರಿಗೂ ಆಜ್ಞೆ ಮಾಡಿದ್ದೇನೆ. ನವಗ್ರಹಾದಿಗಳನ್ನು ಹಿಡಿತದಲ್ಲಿರಿಸಿಕೊಂಡಿದ್ದೇನೆ. ಎಲ್ಲರೂ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಒಂದೇ ತೆರನಾಗಿರಬೇಕು. ಯಾರಾದರೂ ಏನಾದರೂ ಎಲ್ಲಿಯಾದರೂ ತಪ್ಪಿದರೆ ಅವರಿಗೆ ಕೊಡುವಂತಹ ಶಿಕ್ಷೆ ಅಷ್ಟೇ ಕಠಿಣವಾದದ್ದು. ಹೇಳಿದ್ದೆ ತಡ, ಹೆರುವ ಕಾಲಕ್ಕೆ ಶನಿ ಕಾಲನ್ನು ತೆಗೆದಿರಿಸಿದರಲ್ಲ ಹೊರಗೆ, ಅಲ್ಲಿಗೆ ಒಂದು ಈಗ ಗೊತ್ತಲ್ಲ ಶನಿ ಅನ್ನೋದೇ ಹೇಗೆ ಅಂತ. ಎಲ್ಲರೂ ಹೇಳ್ತಾರೆ ಶನಿ ಮಂದ ಮಂದ ಅಂತ. ಕಾರಣ ಯಾರು? ಈ ರಾವಣನೇ ಏನು ಸ್ವರ ಕೇಳ್ತಾ ಇದೆಯಲ್ಲ. ಕಾಲ ಕಂದರ ಕಾಲ ಕಾಲ ಚಂದ್ರಶೇಖರ ಜಯ 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 ಜಯ. ಅತಿಥಿಯನ್ನು ಹಾಗೆ ಭಾವಿಸಿ ಗುರುವಿನ ಸ್ಥಾನದಲ್ಲಿಯೂ ಕಾಣುತ್ತಾ ಆದರ ಆತಿಥ್ಯದಿಂದ ಸ್ವಾಗತಿ ಪೂಜಿಸ್ತಾ ಇದ್ದೇನೆ. ಸ್ವಾಮಿ, ಲಂಕಾ ರಾಷ್ಟ್ರವನ್ನು ಪ್ರವೇಶ ಮಾಡಿದ್ದೀರಿ, ರಾವಣನನ್ನು ಆಶೀರ್ವದಿಸುವುದಕ್ಕ ನ್ಯೂನತೆಯನ್ನು ತಿದ್ದುವುದಕ್ಕ ಈ ಬಂದಿದ್ದೀರಿ ಎನ್ನುವ ಹಾಗೆ ನಾನು ಭಾವಿಸ್ತೇನೆ. ಅಪರೂಪವಾದಂತಹ ಸ್ವಾರಿ ಇಲ್ಲಿಗೆ ಆಗಬೇಕಿದ್ರೆ ಏನು ಕಾರಣ? ಕಾರಣ ಉಂಟು ರಾವಣೇಶ್ವರ. ರಾವಣನ ಜಗತಿ ವಲಯದೊಳಗೆ ವಿಭವ ವಿಭಾವಿಕೆಯ ಬಗೆಗೆ ಭಾವಿತವ್ಯರ ಜೀವನಿಯನ್ನು ಕೋವಿದವರಿಗೆ ಅವರಿಗೆ ಸರಿಯ ಸರಚಿತದ ಭಾವಮರಿಯದೆನ್ನುವುದೇ ರಾವಣನೇ ಜೀವನದೊಳಗೆ ನಿನಗಾರಿಯೇ ಈ ವಿಭವವನ್ನು ನಾಡಿಕೆಯ ಬಗೆಗೆ ಬರಲು ಕಾರಣ ಉಂಟು. ಏನು ಸ್ವಾಮಿ? ಮುಕ್ಕಾಲು 3 ಗಳಿಗೆಯಲ್ಲಿ 3 ಶ್ಲೋಕವನ್ನು ಸುತ್ತಬಲ್ಲ ಸಾಮರ್ಥ್ಯ ನನ್ನಲ್ಲಿ ಆ ವೇಗ ಇನ್ನೊಬ್ಬರಿಗಿಲ್ಲ ಬಿಡಿ. ಹೌದು, ಆದ್ರೆ 3 ಲೋಕದಲ್ಲಿ ನಿನ್ನದ್ದೇ ಪ್ರಚಾರ. ಹೇಗೆ? ರಾವಣೇಶ್ವರ ಸಾಮಾನ್ಯನವನಲ್ಲ, ಸಾಧನಾಶೀಲ. ಅವನ ಪೌರುಷಕ್ಕೆ ಏನೇ ಇಲ್ಲ. ದೇವತೆಗಳನ್ನು ಸದೆ ಬಡೆದಿದ್ದಾನೆ. ಅಖಂಡ ಆರ್ಯಾವರ್ಧದ ಮಂಡಲಾಧಿಪರ ಮಂಡೆಯನ್ನು ಮೆಟ್ಟಿ ನಿಂತಿದ್ದಾನೆ. ಅಷ್ಟು ಮಾತ್ರವಲ್ಲ, ನವಗ್ರಹಗಳನ್ನೇ ಸೋಲಿಸಿ ಅವರನ್ನು ಕೌಚಿ ಮಲಗಿಸಿ, ಎಲ್ಲಿ ನಿನ್ನ ಸಿಂಹಾಸನಕ್ಕೆ ಹೋಗುವ ದಾರಿಯಲ್ಲಿ ಕೌಚಿ ಮಲಗಿಸಿದ್ಯಾ. ಹೌದು, ಎಲ್ಲರನ್ನೂ ಸೋಲಿಸಿದ್ಯಾ. ಹೌದು, ಬೆನ್ನ ಮೇಲೆ ಕಾಲ ನಿಲ್ಲಿಸಿ ಬಂದು ಹೊಗಳಿಕೆ ನಿನ್ನ. ಆದ್ರೆ ಎಲ್ಲರನ್ನೂ ಸೋಲಿಸಿದ್ಯಾ. ಒಬ್ಬ
ಅವನನ್ನು ಸಂಪೂರ್ಣವಾಗಿ ಸೋಲಿಸಲಿಲ್ಲ ನೀವು. ಇಲ್ಲ ಇಲ್ಲ ಬಿಡಿ, ಯಾರನ್ನು ಬಿಡ್ಲಿಲ್ಲ ನಾನು. ಉಂಟು, ಯಾರು ಇದ್ದಾರೆ? ಒಬ್ಬ ಇದ್ದಾನೆ. ಯಾರು? ಶನಿ. ನವಗ್ರಹ ಹೆಸರು ಕೇಳುವುದಕ್ಕೆ ಒಳ್ಳೇದಾಗುವುದಿಲ್ಲ. ಈಗ ಒಳ್ಳೆಯದಾಗುವುದಿಲ್ಲ. ಬಾಕಿ ಹೆಸರು ಹೇಳಿ ನೀವು. ಹಾ. ರವಿ, ಶಶಿ, ಕುಜ. ಹಾ. ಶನಿ ಅಂತ ಹೇಳಿದ ಕೂಡಲೇ ಏನೋ ಒಂದು. ಹಾಗೆ ಅವನನ್ನು ನೀನು ಸಂಪೂರ್ಣವಾಗಿ ಸೋಲಿಸಲಿಲ್ಲ. ಯಾಕೆ? ಯಾಕೆ? ಅವನನ್ನು ನೀನು ಕೌಚಿ ಮಲಗಿಸಿದ್ಯೋ, ಅವನ ಮೇಲೆ ನೀನು ನಡೆದುಕೊಂಡು ಹೋಗ್ತೀಯಲ್ಲ, ಹೌದು. ಅವನಿಗೆ ನೋವಾಗ್ತದ? ಬಾಕಿ ಎಲ್ಲ ಮೃದು ಮೃದು. ಹಾ. ಆದ್ರೆ ಅವನ ಬೆನ್ನ ಮೇಲೆ ಕಾಲಿಡುವಾಗ ಕಲ್ಲಿಟ್ಟ ಹೌದು, ಅವನಿಗೆ ನೋವೇ ಆಗುದಿಲ್ಲ. ಯಾಕೆ? ಯಾಕೆ? ಒಮ್ಮೆ ಆದ್ರೂ ಗೊಬ್ಬ ಇಟ್ಟದ್ದು ಕಣ್ಣಿಗೆ. ಚರ್ಮದಪ್ಪ ಅದಕ್ಕೆ. ಹಾಗೆ ಅವನನ್ನು ನೀನು ಸುಮ್ಮನೆ ಬಿಡಬಾರ್ದು. ಅವನನ್ನು ಮಗುಚಿ ಅವನ ಎದೆಗೆ ಕಾಲಿಟ್ಟು ಆಸ್ಥಾನದಲ್ಲಿ ಕೂತ್ಕೊಳ್ಳುವ ಅಂದ ಚಂದವನ್ನು ನಾನು ಕಾಣ್ಬೇಕು. ಮೂರು ಲೋಕದಲ್ಲಿ ನಿನ್ನ ಪ್ರಚಾರ ಆಗ್ಬೇಕು. ತಿಳಿಯಲಾರೆ ಮುನಿ ಒಂದು ಪ್ರಶ್ನೆ ಕೇಳ್ತೇನೆ. ಶನಿಯಿಂದ ನಿಮಗೇನು ತೊಂದರೆ ಆಗ್ಲಿಲ್ವಲ್ಲ? ಯಾಕಂತ ಕೇಳಿದ್ರೆ ಅವನನ್ನ ಗುರುತಿಸಿ ಇಂತಹದ್ದನ್ನು ಮಾಡು ಎನ್ನುವ ಹಾಗೆ ನೀವು ಹೇಳುವಾಗ ಎಲ್ಲಿಯಾದ್ರೂ ನಿಮ್ಮೊಳಗೆ ಹಳೆ ದ್ವೇಷ ಉಂಟು ಅಂತ ನಾನು ಒಳಗೆ ಹಳೆ ದ್ವೇಷ ಅಲ್ಲ, ತಿಳಿಯದಾದೆ ನಾನು. ಆ ಲೋಕದಲ್ಲಿ ಎಲ್ಲರಿಗೂ ಅವ ಹಾಗೆ ಅಪಚಾರ ಮಾಡಿದ್ದಾನೆ. ಓರೆ ದೃಷ್ಟಿಯಿಂದ ಅವನನ್ನು ನೋಟಿಸಿ ಅವನನ್ನು ಶಿಕ್ಷಿಸಿ ಅವ ಬಿಟ್ಟಿದ್ದಾನೆ. ಅವ ಮಾಡಿದ ಕೃತ್ಯಕ್ಕೆ ಶಿಕ್ಷೆ ಇದೇ ಆಗ್ಬೇಕು. ಹೌದಲ್ಲ? ಯಾರಿಂದಲೂ ಸಾಧ್ಯವಾದದ್ದನ್ನು ರಾವಣ ಸಾಧಿಸಿ ತೋರಿಸಿ. ಹೌದು, ನಿಮ್ಮ ಕಣ್ಣ ಮುಂದೆ ಈ ಕೆಲಸ ಮಾಡ್ತೇನೆ. ನಿಮ್ಮ ಕಣ್ಣ ಮುಂದೆ ಕೆಲಸ ಮಾಡ್ತೇನೆ. ನನ್ನ ಕಣ್ಣ ಮುಂದೆ. ನಾನು ಯಾಕೆ ಬೇಡ, ನಾನು ಹೋಗ್ತೇನೆ. ಆದ್ರೆ ಈ ವಿಚಾರ ಪ್ರಚಾರದಲ್ಲಿ ಬರ್ಬೇಕು. ಮೂರು ಲೋಕದಲ್ಲಿ ಕೂಡ ನನ್ನಲ್ಲಿ ಬಂದು ಹೇಳು. ಇನ್ನು ನಾಳದ್ರ ಮುಂದೆ ಹೀಗಾಯ್ತು ಅಂತ ಆಗುದು ಬೇಡ. ಅಪಪ್ರಚಾರ ಸರಿ, ಇನ್ನೊಮ್ಮೆ ಕಾಣುವ. ಆವಾಗ ಬನ್ನಿ. ಬರ್ತೇನೆ. ಯಾವಪ್ಪನೂ ನಿನ್ನ ಕುರಿತಾಗಿ ಒಳ್ಳೆಯ ನುಡಿಗಳನ್ನಾಡುವುದಿಲ್ಲ. ಇಂದು ರಾವಣನ ಕೈಗೆ ಸಿಕ್ಕಿಬಿದ್ದ ಮೇಲೆ ನೀನು ಹಿಂದಕ್ಕೆ ಹೋಗುವ ಹಾಗೂ ಇಲ್ಲ. ಇಷ್ಟರವರೆಗೆ ನಿನ್ನ ಬೆನ್ನು ಮೆಟ್ಟುತ್ತಿದ್ದೆ. ಇನ್ನು ಹಾಗಲ್ಲ, ನಿನ್ನ ಎದೆ ತೊಳೆಯುವುದಕ್ಕಿದ್ದಾರೆ. ಏಯ್ ಶನಿರಾಯ, ಮಗುಚಿ ಮಲಗ, ಮಗುಚಿ ಮಲಗ. ಏಯ್ ಮಲಗುತ್ತ ಹೇಳಿದಲ್ಲ, ಕೇಳುವುದಿಲ್ಲ ನಿನಗೆ? ಹಾ, ಬಂದೆ ನಿನ್ನ ಯಾತಕ್ಕೆ ತಿಳಿಯೋದು. ನಷ್ಟಗೊಳಿಸಲಿದ್ದ ಶನಿಯನು ತನ್ನ ಹಾತಗೈದು ನನ್ನ ಎದೆಗೆ ಮೆಟ್ಟಿದೆಯೋ ಈ ಕ್ಷಣಕ್ಕಾಗಿ ಕಾಯುತ್ತಾ ಇದ್ದವ ನಾನು. ಈ ನೀವು ಎದೆಗೆ ಮೆಟ್ಟುವಂತ ಈ ಸಂದರ್ಭದಲ್ಲಿ ನೀನು ನಿನ್ನ ಕಾಲಿನಲ್ಲಿ ನಾನು ಹಿಡಿದುಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ನಡೆಯುವಂತಹ ರಾಮ ರಾವಣರ ಸಂಗ್ರಾಮದಲ್ಲಿ ನಿನ್ನ ಎಲ್ಲಾ ಸೇನೆ, ನಿನ್ನ ಬಳಗ, ನಿನ್ನ ಕುಟುಂಬ ಎಲ್ಲವೂ ಸರ್ವನಾಶವಾಗಲಿ. ಮಾತ್ರವಲ್ಲ, ಚಪಲ ಚಿತ್ತವ
ರೂಪವನ್ನು ಹೊಂದಿದಂತಹ ಕೋತಿಗಳಿಂದ ನಿನ್ನ ಎಲ್ಲರ ಸರ್ವನಾಶವಾಗಿ ಹೋಗು. ಇವಂತಲ್ಲ ಯಾರಾದ್ರೂ ಹೀಗೆ ಆಡುವುದೇ? ಎದೆಯ ಮೇಲೆ ಕಾಲು ತುಳಿಯುವಾಗ ಯಾವುದೋ ಆಗದಿದ್ದೀತ ಪಾಪ ಇವನೆಲ್ಲ ಆಡಿದ್ದು ನಡೀತದೆ ಅಂತಲ್ಲ, ಮುಂದೇನಾಗ್ತದೆ ನೋಡುವ. ಸಮುದ್ರ ತಡದಿಂದ ಲಂಕೆಗೆ ಸೇತುವೆಯನ್ನು ಕಟ್ಟುವಂತಹ ಕಾರ್ಯ ಮಾರ್ಗವಾಗಿ ನೆರವೇರುತ್ತಾ ಉಂಟು. ಕಪಿವೀರರೆಲ್ಲ ಶ್ರಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶನಿಗೆ ನೀಡಿದಂತಹ ಮಾತೊಂದು ನೆನಪಿಗೆ ಬರ್ತಾ ಉಂಟು. ನಿನ್ನದಾದಂತಹ ಕಾಯಕವನ್ನು ಮಾಡುವುದಕ್ಕೆ ಅವಕಾಶವನ್ನು ಕೊಡ್ತೇನೆ ಎನ್ನುವ ಹಾಗೆ ಅವ ಭಾವಿಸಿರಬಹುದು. ಇವ ಕೇವಲ ಕಪಿ ಎನ್ನುವ ಹಾಗೆ. ಆದ್ರೆ ಅವನಿಗೇನು ಗೊತ್ತು, ನಾನು ಚಾರಿತ್ರ್ಯವಂತರಿದ್ದೇನೆ, ಬಲವಂತರಿದ್ದೇನೆ, ಛಲವಂತರಿದ್ದೇನೆ ಎನ್ನುವ ಹಾಗೆ. ಸರಿ, ಅವಕಾಶವನ್ನು ಕೊಡ್ತೇನೆ. ಶನಿ ಬಾಲಿನಂತಹ ಕಾಯಕವನ್ನು ಮಾಡು. ಬಾ, ಬಾ, ಬಾ. ಬಹುಶಃ ನೀನು ಅವಕಾಶಕ್ಕಾಗಿ ಇಲ್ಲಿಯವರೆಗೆ ಕಾಯ್ತಾ ಇದ್ದಿ. ಯಾವಾಗ ಕರೆಯುತ್ತಿ ಎನ್ನುವುದಾಗಿ ಅದೇ ನಿರೀಕ್ಷೆಯಲ್ಲಿ. ಹೌದಾ? ನೊಂದೆಯಾ? ಬೆಂದೆಯಾ? ಬಳಲಿದೆಯಾ? ಇದು ಸರಿಯಾದ ಸಮಯ ಬಂದಿದೆ. ನಿನ್ನದಾದಂತಹ ಕಾಯಕವನ್ನು ಮಾಡುವುದಕ್ಕೆ ಇವತ್ತೇ ಸೂಕ್ತವಾದಂತಹ ಸಮಯ, ಸೂಕ್ತವಾದಂತಹ ದಿನ. ಹಾಗಿರುತ್ತಾ ನಿನ್ನದಾದಂತಹ ಕಾಯಕವನ್ನು ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದೇನೆ. ಆದ್ರೆ ಒಂದು ಸಂದೇಹ, ನೀನು ಎಲ್ಲಿಂದ ಪ್ರಾರಂಭಿಸ್ತಿ? ನಾವು ಯಾವತ್ತೂ ಕೂಡ ಒಬ್ಬರನ್ನು ಹಿಡಿಯುವಾಗ ಕೆಳಗಿನಿಂದ ಮೇಲೆ ಹಿಡಿಯುತ್ತಾ ಹೋಗು. ಅಂದ್ರೆ ನಿನ್ನದಾದಂತಹ ಕೆಲಸ ಮಾಡುವಾಗ ಕೈಕಾಲಿ ಹಿಡಿದೇ ಮಾಡುದಿಲ್ಲ, ಸ್ವಂತ ಶ್ರಮದಿಂದ ಮೇಲೆ ಬರುವುದಲ್ಲ, ಮತ್ತೆ ಕೈಕಾಲಿ ಹಿಡಿದೇ ಬರುದು. ರಾಶಿ ಚಕ್ರವನ್ನು ಪ್ರವೇಶ ಮಾಡುವಾಗ ಕೆಲವು ಸಲ ಸಮಯವನ್ನು ನೋಡ್ತೇವೆ. ಯಾಕೆ? ಯಾರಾದರೊಬ್ಬರು ಊಟ ಮಾಡುವುದಕ್ಕೆ ಹೋಗುವಾಗ, ಮನೆಯ ಒಳಗೆ ಪ್ರವೇಶಿಸುವ ಮೊದಲು ಕಾಲನ್ನು ತೊಳೆಯುವಾಗ, ಎಲ್ಲಿಯಾದರೂ ಕಡೆ ಕಾಲು ಸ್ವಲ್ಪ ಒದ್ದೆಯಾಗುವುದಕ್ಕೆ ಅಲ್ಲಿ ಬಾಕಿ ಇದ್ರೆ ನಾವು ಆ ಕೂಡಲೇ ಪ್ರವೇಶವನ್ನು ಮಾಡ್ತೇವೆ. ಹಾಗೆ ಯಾವಾಗಲೂ ಕೆಳಗಿನಿಂದಲೇ ಮೇಲೆ ಹಿಡಿಯುವುದು. ಈಗ ನಿನ್ನದಂತ ಕಾಯಕವನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದೆ. ಇದು ಪ್ರಾರಂಭಿಸಿ. ಸರಿ, ಹಿಡಿತೇನೆ. ಹಿಡಿ ಹಿಡಿತೇನೆ. ಹಿಡಿ ಹಿಡಿ. ಹಿಡಿಯುತ್ತ ಗಾಳಿ ಒಡನೆ ಬರುವ ಬಲವಂತ ಜಲವಂತ ಪ್ರತಿವಂತ ಗುಣವಂತ ಇಳೆಯೊಳಗೆ ಹನುಮಂತ ಶ್ರೀರಾಮ ಭಕ್ತನಿಜ
ಓಹೋ, ಒಮ್ಮೆ ಏನಾದ್ರೂ ಬೆನ್ನಿನ ಮೇಲೆ ಇಟ್ಟದ್ದು ಒಮ್ಮೆ ತೇಗಿ ಪುಣ್ಯ. ನಿನ್ನ ಕಾರ್ಯ ಆಗಬೇಕಿದ್ರೆ ನನ್ನ ಕಾರ್ಯ ಒಂದು ಆಗಬೇಕು. ಏನು? ಅಯ್ಯೋ ನನ್ನ ಬೆನ್ನು ಮುರಿದು ಹೋಯ್ತು. ಒಮ್ಮೆ ನಾನು ಹೇಳಿದ ಹಾಗೆ ಮಾಡ್ತೀಯಾ? ದಮ್ಮಯ ಒಮ್ಮೆ ತೆಗಿ. ಹೀಗೆ ಬಾಯಿ ಮಾತಿನಲ್ಲಿ ಹೇಳಿದ್ರೆ ನಾನು ನಂಬುವುದಿಲ್ಲ. ನಿನ್ನದಾದಂತಹ ಕರವನ್ನು ತಟ್ಟಿ ನನಗೆ ಭಾಷೆಯನ್ನು ಕೊಡಬೇಕು. ಈಗ ನಾನು ಪರ್ವತದ ಅಡಿಯಲ್ಲಿದ್ದೆ, ನಿನಗೆ ಭಾಷೆ ಕೊಡುವುದಾದ್ರೂ ಹೇಗೆ? ಓಹೋ, ಸರಿ, ಹಾಗಾದ್ರೆ ಬಾಯಿ ಮಾತಿನಲ್ಲಿ ನಂಬ್ತೇನೆ. ಸರಿ. ನೀನು ಮಾಡಬೇಕಾದದ್ದು ಇಷ್ಟೇ. ನಾನು ಕಪಿಕುಲದಲ್ಲಿ ಹುಟ್ಟಿದವ. ಮುಂದಕ್ಕೆ ನಮ್ಮದಾದಂತಹ ಕಪಿಕುಲದವರಿಗೆ ಯಾರಿಗೂ ನೀನು ಬಾಧೆಯನ್ನು ನೀಡಬಾರದು. ಮಾತ್ರವಲ್ಲ, ಅವರ ಕರ್ಮ ಗುಣವಾಗಿ ನೀನು ಬಾಧೆಯನ್ನು ನೀಡಿದ್ರೂ ಕೂಡ ನಿನ್ನದಾದಂತಹ ಶನಿ ಪ್ರಭಾವವನ್ನು ತಗ್ಗಿಸಬೇಕು. ಮಾತ್ರವಲ್ಲ, ಹನುಮಂತ ಶ್ರೀರಾಮ ಎನ್ನುವ ಹಾಗೆ ಯಾರು ನಾಮವನ್ನು ಸ್ಮರಣೆ ಮಾಡ್ತಾರೋ ಅವರಿಗೆ ಉಪಟಳವನ್ನು ಕೊಡಬಾರದು. ನಾನು ಹೇಳಿದಂತಹ ಕಾರ್ಯವನ್ನು ಮಾಡುವುದಿದ್ರೆ ನಿನಗೆ ಮುಕ್ತಿ, ಇಲ್ಲದಿದ್ರೆ ಇದೇ ಸ್ಥಿತಿಯಲ್ಲಿ ನೀಡಿರಬೇಕು. ಓ ರಾಮ ಕಿಂಕರ, ಹಾ, ನೀನು ಹೇಳಿದ ಹಾಗೆ ಎಲ್ಲವನ್ನೂ ನೆರವೇರಿಸಿ ಕೊಡ್ತೇನೆ. ಹೇಳಿಕೊಡು. ಒಮ್ಮೆ ಇದನ್ನು ತೆಗಿ. ಸರಿ, ಇತ್ತಿದ್ದೇನೆ. ಒಮ್ಮೆ ಕೈ ಕೊಡು. ನೀನು ಇಷ್ಟು ಜೋರು ಇದ್ದಿತ್ತು ನನಗೆ ಈಗಲೇ ಗೊತ್ತು. ಅದಕ್ಕೆ ಹೇಳುದು, ನಾನು ಛಲವಂತ, ಬಲವಂತ, ಧೈರ್ಯವಂತ, ವಜ್ರಕಾಯ ಎನ್ನುವ ಹಾಗೆ. ಆಗಲಿ. ಹಾ, ಜೊತೆಗೆ ನೀನು ಮತಿವಂತನೂ ಹೌದು. ನೀನು ಹೇಳಿದ ಹಾಗೆ ವಾನರರನ್ನು ಯಾವತ್ತೂ ಕೂಡ ಈ ಶನಿಯು ಬಿಡಿಸುವುದಿಲ್ಲ. ಮಾತ್ರವಲ್ಲ, ಶ್ರೀರಾಮಧ್ಯಾನ ಮಾತ್ರವಾದಿ ಹನುಮಂತರಾದ ನಿನ್ನನ್ನು ಯಾರು ದಿನಾವು ಪೂಜೆ ಮಾಡಿ ನಾಮೋಚ್ಚರಣೆಯನ್ನು ಮಾಡುತ್ತಾರೋ ಅಂತವರನ್ನು ಯಾವತ್ತೂ ಈ ಶನಿ ಹಿಡಿಯುವುದಿಲ್ಲ. ಶನಿ, ನೀನು ಸೂರ್ಯ ನನ್ನ ಗುರುವಿನ ಪುತ್ರ ಎನ್ನುವ ಹಾಗೆ ನಿನಗೆ ಮೋಕ್ಷವನ್ನು ನೀಡಿದ್ದೇನೆ. ಮಾತ್ರವಲ್ಲ, ನೀನು ಮುಂದಕ್ಕೆ ಪೀಡಿಸಬೇಕಾದದ್ದು ಯಾರನ್ನು? ಸಚ್ಚಾರಿತ್ರ್ಯವನ್ನು ಧರ್ಮದ ಪಥದಲ್ಲಿ ಯಾರೆಲ್ಲ ಸಾಕ್ತಾರೋ ಅಂತವರನ್ನು ಪೀಡಿಸುವುದಲ್ಲ. ಬದಲಾಗಿ ಲೋಕದಲ್ಲಿ ಯಾರು ಅಧರ್ಮವನ್ನು ಮಾಡ್ತಾರೋ, ಅನಾಚಾರವನ್ನು ಮಾಡ್ತಾರೋ, ಲೋಕಕ್ಕೆ ಕೆಡುಕನ್ನು ಬಯಸ್ತಾರೋ, ಕೆಡುಕು ಕಾರ್ಯವನ್ನು ಮಾಡ್ತಾರೋ ಅವರ ಜೀವನದಲ್ಲಿ ನೀನು ಪ್ರವೇಶ ಮಾಡಿ ಅವರನ್ನು ಬದಲಾಯಿಸಿ ಶಿಕ್ಷೆಯೇ ಶಿಕ್ಷಣದ ಮೂಲ ಎನ್ನುವ ಹಾಗೆ ತೋರಿಸಬೇಕು. ಆದಿತಲ್ವಾ? ಸರಿ. ರಾವಣನಿಗೆ ಸಮದಂಡಿಯಾಗಿ ಹೋರಾಡಬೇಕೆನ್ನುವಂತಹ ದಶೆಯಲ್ಲಿ ಶಕ್ರನ ಆಯುಧವನ್ನು ರಥವನ್ನು ಕವಹಿದನ. ಸರಿ, ಕುಳಿತ ನಿನಗೆ ಮಾಡು ಯುದ್ಧ. ಇಷ್ಟರವರೆಗೆ ರಾಮರಾವಣರಿಗೆ ನಡೆದಂತಹ ಯುದ್ಧದಲ್ಲಿ ಅನೇಕ ಬಾರಿ ಪ್ರತಿಸ್ಪರ್ಧಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕವಾಗಿ ಅನೇಕ ಮಾಯಾವಿದ್ಯೆಗಳನ್ನು ಮಾಡುತ್ತಾ ನಮ್ಮವರನ್ನು ಮತ್ತು ನಮ್ಮನ್ನು ಗೆಲ್ಲಬೇಕು ಎನ್ನುವಂತ ಛಲದಿಂದ ಮುಂದುವರಿದವರು ನೀನು. ಆದುದರಿಂದ ಮಾಯ, ಮಾಟ, ಮಂತ್ರ, ಕುತಂತ್ರ ಇವುಗಳಿಂದ ಯುದ್ಧ ಮಾಡಿ ಸೋಲಿಸಬೇಕು ಎನ್ನುವಂತ ಹಂಬಲ ಉಂಟುಂತಾದ್ರೆ ಮಗದೊಮ್ಮೆ ಮಾಟ ಮಂತ್ರ
ಅಂತ ಇಷ್ಟು ಮಂದಿಗೆ ನಾ ಶರಣು ಬರುವನಲ್ಲ ದಿಕ್ಕಿದು ಅಮರ ರಾವಣ ರಾಕ್ಷಸರಾದಂತಹ ನಮಗೆ ಅಷ್ಟಸಿದ್ಧಿಗಳು ಹುಟ್ಟಿನಿಂದಲೇ ಬರುತ್ತವೆ. ಸರಿ. ಅದರಲ್ಲಿಯೂ ನಾವು ಅದನ್ನು ಸಿದ್ಧಿಯನ್ನು ಪಡೆದವರು. ಆದ ಕಾರಣ ಮಾಯ ಮಾಟ ಮಂತ್ರ ತಂತ್ರಗಳನ್ನು ಮಾಡುವುದರ ಮೂಲಕವಾಗಿ ವಿರೋಧಗಳನ್ನು ಗೆಲ್ಲುವ ಪ್ರಯತ್ನ ಮಾಡ್ತೇನೆ. ಮೊದಲಾಗಿ ನಿನ್ನನ್ನು ಸದಬಡಿದು ಚಕ್ರನನ್ನು ಪಡೆಯದೇ ಇದ್ದರೆ ನಾನು ರಾವಣನಲ್ಲ. ಹಿಂದೆ 3 ಬಾರಿ ಓಡಿ ಓಡಿ ನಾ ಕಾರೋಗಿ ನನ್ನ ಮತ್ತು ನಿನ್ನ ಯುದ್ಧ ಏನು ಹೊಸತೇನಲ್ಲ. ಈ ಹಿಂದೆ 3 ಬಾರಿ ನನ್ನಲ್ಲಿ ಹೋರಾಟವನ್ನು ಮಾಡುವುದಕ್ಕಾಗಿ ನಿಂತಹ ವೇಳೆಯಲ್ಲಿ ಈ ರಾಮನ ಒಂದೇ ಶರಪ್ರಯೋಗದಿಂದಲಾಗಿ ವಿವಸ್ತ್ರನಾಗಿ ನಾಚಿಕೆಗೆಟ್ಟು ನಿನ್ನ ಹೆಂಡತಿಯೊಂದಿಗೆ ಕಳುಹಿಸಿದವನು ನಾನು. ಅನೇಕ ಯುದ್ಧಗಳು ನಡೆದರೂ ಕೂಡ ನಿನ್ನ ಜೀವನದಲ್ಲಿ ಎಲ್ಲ ಸೋಲನ್ನೇ ಅನುಭವಿಸಿದವ. ಮತ್ತು ನಿನಗೆ ಬುದ್ಧಿ ಬರಲಿಲ್ಲ ಅಂತಾದ್ರೆ ರಾಮನನ್ನು ಎದುರಿಸುವುದಕ್ಕಾಗಿ ಸಿದ್ಧನಾದ್ರೆ ಮರಣವು ಏನವು ರಾಘವನು. ಸರಿ ಸರಿ, ನನಗೂ ರಾವಣನಿಗೂ ಯುದ್ಧ ನಡೆಯುತ್ತಿರುವಂತಹ ವೇಳೆಯಲ್ಲಿ ಇವನದ್ದಾದಂತಹ ಕರಗಳನ್ನು ಕತ್ತರಿಸಬೇಕು ಎನ್ನುವ ಹಾಗೆ ಶರಪ್ರಯೋಗ ಮಾಡಿದೆ ಎಂದಾದ್ರೆ ಮತ್ತಷ್ಟು ಚಿಗುರುತ್ತಾ ಉಂಟಲ್ಲ. ಆಶ್ಚರ್ಯಚಕಿತನಾಗಿ ಏನು ಮಾಡೋಣ ಎಂಬ ಹಾಗೆ ಶರಣಶ್ರೇಷ್ಠನಾದಂತಹ ವಿಭೀಷಣನಲ್ಲಿ ಕೇಳಿದಂತಹ ಹೊತ್ತಿನಲ್ಲಿ ಇವನಿಗೊಂದು ಶಾಪ ಉಂಟಂತೆ ಇವನ ಜೀವನದಲ್ಲಿ. ನಂದಿಯನ್ನು ಕಾಣುವುದಕ್ಕಾಗಿ ಹೋದಂತಹ ವೇಳೆಯಲ್ಲಿ ನಂದಿಯನ್ನು ಹೀಯಾಳಿಸಿದ ಕಾರಣಕ್ಕಾಗಿ ಯಾರು ನಿನಗೆ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಾರೋ ಅವರಿಂದಲೇ ನಿನಗೆ ಮರಣ ಎನ್ನುವ ಹಾಗೆ ವಿಭೀಷಣ ಹೇಳಿದಂತಹ ಮಾತು ಕಾಲಾವಕಾಶ ಮಾಡುವುದಲ್ಲ. ಬ್ರಹ್ಮಾಸ್ತ್ರ ನಿನ್ನದಾದಂತಹ ದುರಹಂಕಾರದಿಂದ ಎಲ್ಲವನ್ನು ಕಳೆದುಕೊಂಡವನಿದ್ದಿ. ಸ್ವಲ್ಪ ಅಹಂಕಾರ ಇತ್ತು ಅಲ್ವಾ? ಈಗೆಲ್ಲ ಇಳಿದು ಹೋಗಿದೆ, ಏನು ಮಾಡೋಣ ಹೇಳು. ಹಾಗಂತಾದ್ರೆ ಅದನ್ನು ಪಡೆಯಬೇಕು ಅಂತಾದ್ರೆ ಒಂದು ದಾರಿ ಉಂಟು ಅಂತ ನೀನು ಹೇಳಿದ್ದೆ. ಹೌದು ಅಲ್ವೇ? ಆದರೆ ನಮ್ಮವರಿಂದ ವಿಚಾರವನ್ನೆಲ್ಲ ತಿಳಿದ ಬಳಿಕ ಒಪ್ಪಂದದ ಮೇರೆಗೆ ಸಮುದ್ರ ತೀರಕ್ಕೆ ಬಂದಿದ್ದೇವೆ. ಹೌದು ಅಲ್ವೇ? ಮೊದಲಾಗಿ ಸ್ಮರಿಸಬೇಕಾದ್ದು ಯಾರನ್ನು? ಆ ದೇವರನ್ನು. ಹೌದು, ನಾರಾಯಣ. ಹಾಗೂ ಅಸುರರೇ, ನನ್ನ ಮಾತಿನ ಪ್ರಕಾರವಾಗಿ ಸಮುದ್ರವನ್ನು ಮತಿಸಿದವರು ನೀವು. ಕಳೆದು ಹೋದಂತಹ ಸುವಸ್ತುಗಳೆಲ್ಲ ಈ ಸಂದರ್ಭದಲ್ಲಿ ಹುಟ್ಟಿ ಬಂದಿದೆ. ಇಷ್ಟಕ್ಕೆ ಸಾಕಾಗುವುದಿಲ್ಲ, ಇನ್ನು ಸಮುದ್ರವನ್ನು ಮತಿಸಬೇಕು. ಮುಂದುವರಿ. ಆರಂಭಿಸಿ. ಅನುಗ್ರಹಿಸಿ. ಸಮುದ್ರವನ್ನು ಮತಿಸಿದಂತಹ ಸಂದರ್ಭದಲ್ಲಿ ಈ ಹೊತ್ತಿನಲ್ಲಿ ಅಮೃತ ಹುಟ್ಟಿಕೊಂಡು ಬಂದಿದೆ. ಈ ಅಮೃತವನ್ನು ಕುಡಿಯುವುದಕ್ಕೆ ಬೇಕಾಗಿ ನೋಡಿದ್ದೀರಾ, ರಾಕ್ಷಸರೆಲ್ಲರೂ ಜಗಳವನ್ನೇ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇವರಿಗೆ ಹಂಚಲೇಬೇಕು. ಈ ರೂಪದಲ್ಲಿ ಕಾಣಿಸುವುದಲ್ಲ, ಮೋಹಿನಿಯಾಗಿ ಕಾಣಿಸುತ್ತದೆ. ನೋಡಿ ಕೂಡೆ ಮನಮೋ ರೂಢಿ ಗಂಜರಿಯ ಮೋಗಿನಿಯ
ಕೊನೆಗೂ ಮಾತಾಡಿಸಿದ ಬಲಿಯಾಗನು ಮೋಗಿನಿಯರು ಯಾರೇ ನೀನು ಪೋಪುದಲ್ಲಿ ನೀರ ಜಾಬಲಿ ನೀರ ಜಾಬಲಿ ನೀರ ಬೆತ್ತವರ ಬಾರು ಮಾಡಿದ ಮುಗಿ ನೀರಲು ಬೆತ್ತವರ ಬಾರು ಮಾಡಿದ ಮುಗಿ ಸಾರಿದ ನೀರಿಗೆ ಕಾಯಬೇಡದು ಸಾರಿದ ನೀರಿಗೆ ಕಾಯಬೇಡದು ಮಾರವರಿಯ ನೀನು ಹಿಂದೆ ಹೋಗುವುದು ಯಾರೇ ಹೋಗುವುದು ನೀರ ಜಾವತಿ ನೀರ ಜಾವತಿ ನೀರ ಜಾವತಿ ಆಶ್ಚರ್ಯ ಪರಮಾಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ನಮಗೆ ಎಂಬುದಾಗಿ ನಾನು ವಾದ ಮಾಡುತ್ತಿರುವಂತಹ ಸಂದರ್ಭಕ್ಕೆ ಸುಂದರವಾದಂತಹ ತರುಣಿ ಆಕೆ ಯಾರೆಂಬುದನ್ನು ಆಕೆ ಬಳಿಯಲ್ಲೇ ಕೇಳಬೇಕು. ಓ ತರುಣಿ, ಯಾರು ನೀನು? ನಿನ್ನ ಅಪ್ಪ ಅಮ್ಮ ಯಾರು? ಇಲ್ಲಿಗೆ ಬರುವುದಕ್ಕೆ ಉದ್ದೇಶವೇ? ಎಲ್ಲಿಂದ ಬಂದವಳು? ಯಾಕೆ ಬಂದದ್ದು? ಎಲ್ಲವನ್ನು ಹೇಳುವೆಯಾ? ಏನು ಕೇಳಬೇಕು. ನಿಮ್ಮನ್ನು ಕಾಣುವಾಗ ನೀವು ಬಲಯುತರ ಹಾಗೆ ಕಾಣುತ್ತಾ ಇದ್ದೀರಾ. ನಿಜ. ದೇವರೇ, ಏನು ಒಂದೊಂದು ಆನೆಯ ಹಿಂಡುಗಳ ಹಾಗೆ ಇದ್ದೀರಾ ನೀವು. ಹೌದಾ? ನೋಡಿ, ನನ್ನನ್ನು ಕಂಡಂತಹ ನೀವು ಪರಿಚಯವನ್ನು ಕೇಳೋದಕ್ಕೆ ಮುಂದಾಗುತ್ತಾ ಇದ್ದೀರಾ. ಪರಿಚಯ ಹೇಳಬೇಕದ್ದು ನನ್ನ ಧರ್ಮವೇ ಹೌದು. ಈಗ ಪರಿಚಯವನ್ನು ಹೇಳಿಕೊಳ್ಳಬೇಕಾದ್ರೆ ಮೂಲ ಎಂಬುದು ಸರಿ ಬೇಕು ಎಂಬುದು ಬೇಕು. ಮೂಲ ಅಂದ್ರೆ ಯಾವುದು? ಅಪ್ಪನಿಂದ. ನನ್ನ ಅಪ್ಪನ ಬಗ್ಗೆ ಕೇಳ್ತೀರಾ? ಹೇಳುದಕ್ಕೆ ಮನಸ್ಸಿಗೆ ಯಾಕೆ ಕೊಂದಿರಿದಂತಹ ಬೇಸರನ್ನಲ್ಲಿ ಅಯ್ಯೋ ಅಪ್ಪ 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 ಗೋವಿಂದ, ಅಪ್ಪ ಗೋವಿಂದ. ಗೋವಿಂದ ಭಟ್ರ ಮಗಳೆಲ್ಲ ನಾನು. ಮತ್ತೆ ನನ್ನ ಅಪ್ಪ ಆ ಗೋವಿಂದನ ಪಾದವನ್ನು ಸೇರಿಕೊಂಡಿದ್ದಾರೆ ಅಂತ. ತಂದೆಯನ್ನು ಕಳೆದುಕೊಂಡಿದ್ದೆ. ಹೌದು. ಅಮ್ಮ 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 ಎಲ್ಲಿದೆ? ಅಮ್ಮ ಉಮ್ಮ. ನೀವು ಆ ಸಂತಾನದವಳ? ಯಾವುದು? ಈಗ ಹೇಳಿದ್ದು ಯಾವುದು? ಉಮ್ಮ. ಉಮ್ಮನ ಜಾತಿ ನಾನಲ್ಲ. ಮತ್ತೆ ಅಮ್ಮ ಯಾರುಂಟೆ ಹೇಳಿ ಗೊತ್ತಿಲ್ಲ ಅಂತ. ಹಾಗಾದ್ರೆ ಅಮ್ಮನೂ ಇಲ್ವಾ? ಅಪ್ಪ ಅಮ್ಮನ ಕಳೆದಂತಹ ಅನಾಥ ಶಿಶು ನಾನು. ಹಾಗಾದ್ರೆ ಇಷ್ಟು ಎತ್ತರಕ್ಕೆ ಬೆಳೆದದ್ದು ಹೇಗೆ? ಅಯ್ಯೋ ದೇವರೇ, ನಮ್ಮ ಊರಿನ ಒಳ್ಳೆ ಜನರು ನಮ್ಮನ್ನು ಎತ್ತಿ ಸಾಕಿ ಸಲಹಿದವರು. ಇದು 10 ಸಂವತ್ಸರ ಕೊಡುಗೆ. ಹೌದು, ಆಗಿರಬಹುದು. 10 ಸಂವತ್ಸರ ಕೊಡುಗೆ. ಹೌದು, 10 ಜನರ ಕೈ ತೆತ್ತು ಉಂಡು ಬೆಳೆದಂತಹ ಕೂಸು ನಾನು. ನನ್ನ ಸರಿಯಾಗಿ ನೋಡಿದ್ದಿ ನೋಡಬಾರದೆ? ಅಲ್ಲ, ನೀವು ಕೊಡುವುದೇನು ಬೇಡಪ್ಪ, ಸರಿ ನೋಡಿದ್ರೆ ಸಾಕು. ಈಗ ಇಲ್ಲಿಗೆ ಬಂದದ್ದು ಯಾಕೆ ಅಂತ ಗೊತ್ತಾಗ? ನಾನು ಪ್ರಾಯಪ್ರಬುದ್ಧಳಾಗಿದ್ದೀನಿ. ಈ ಹೊತ್ತಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಎನ್ನುವಂತಹ ಸಂಸ್ಕಾರ ಆಗಬೇಕು. ನನಗೆ ಒಪ್ಪಂತಹ ಗಂಡನ ಹುಡುಕುದಕ್ಕೆ ಹೋದಳು ನಾನು. ನನಗೆ ಒಪ್ಪಂತಹ ಗಂಡು ಎಲ್ಲೂ ಸಿಗ್ಲಿಲ್ಲ. ಮನಸ್ಸಿಗೆ ಬೇಸರವಾಯಿತು. ಈ ಮದುವೆ ಬೇಡಿರುವ ಹಾಗೆ ನನ್ನ ತೀರ್ಮಾನ ಮಾಡಿಕೊಂಡೆ. ನನಗೊಂದು ರೋಗ ಉಂಟು. ವಾಸಿ ಆಗುದ್ದ ಆಗದ್ದ? ಅಲ್ಲಲ್ಲ, ಇದು ಈ ವಯಸ್ಸಿಗೆ ಆಗುವಂತಹ ರೋಗ. ಇದು ಮಲಗ್ಲಿಕ್ಕೆ ಗೊತ್ತಿಲ್ಲ. ಮಲಗಿದ ತಕ್ಷಣವಾಗಿ ಒಂದು ಕನಸು ಬೀಳುವುದು. ಆ ಕನಸಿನಲ್ಲಿ ಒಬ್ಬ ಹುಡುಗ ಬರುದು. ಹುಡುಗ ಬಂದು ಇನ್ನೇನು ಮುತ್ತು ಕೊಡಬೇಕೆನ್ನುವಷ್ಟರಲ್ಲಿ ನನಗೆ ಎಚ್ಚರ ಆಗುವುದು. ಹೌದಾ? ಕಂಡಂತಹ ಹುಡುಗ ಎಲ್ಲೂ ಇಲ್ಲ. ಆಮೇಲೆ ನನಗೆ ಮನಸ್ಸಿಗೆ ಏನೋ ಬೇಸರ. ಅದೆಲ್ಲ ಹೌದು. ನನ್ನ ಹೆಸರು ನೀವು ಕೇಳಲೇ ಇಲ್ಲ. ನೀವು ನನ್ನ ಹೆಸರು ಮೋಹಿನಿ. ಮೋಹಿನಿಯ? ಹೌದಪ್ಪ, ಒಳ್ಳೆ ಹೆಸರು. ಈ ದಾರಿಯಲ್ಲಿ ಬರುತ್ತಿರುವಂತಹ ಸಂದರ್ಭದಲ್ಲಿ ನನಗೆ ನನಗೆ ನನಗೆನ್ನುವ ಹಾಗೆ ಬೊಬ್ಬೆ ಕೇಳುತ್ತಾ ಉಂಟು. ಯಾಕಪ್ಪ ಈಗ ಈ ರೀತಿ ಬೊಬ್ಬೆನೋ ಹಾಗೆ ಈ ಧ್ವನಿಯನ್ನು ಅರಸುತ್ತಿರನ್ನು ಬಂದವಳು ಬಂದು ಕಾಣ್ತೀನಿ. ಎಂತದು ಹೇಗೆ ನೀವು ಯುದ್ಧ ಮಾಡುದು? ಇದು ಅಮೃತ, ಇದು ನಮಗೆ ಸೇರ್ಬೇಕಾದ. ಹಾಗಾಗಿ ಅವ ಹೇಳುತ್ತಾನೆ ಅವನಿಗೆ ಸೇರ್ಬೇಕು. ಅದು ಮೊದಲೇ ಮಾತಾಗಿದ್ದಿ. ಹೌದು, ಹಾಗಾಗಿ ನಾವು ಕೊಡುದಿಲ್ಲ, ಇದು ನಮಗೆ. ಅದು ನಮಗೆ ಬೇಕು. ಈಗ ನೀವು ಹೇಗೆ ಗಲಾಟೆ ಮಾಡಿಕೊಳ್ಳುದ? ಹೌದು, ಮತ್ತೆ ಏನು ಮಾಡುದು? ಈಗ ಒಂದು ಏನಾದ್ರು ಪರಿಹಾರ ಎಂಬುದು ಬೇಕಲ್ಲ. ಹೇಗೆ ಪರಿಹಾರ ಆಗಬೇಕಾದ್ರೆ ಯಾರಾದ್ರೂ ಬಿಡಿಸಬೇಕು. ಯಾರು? ಸುದಯ ಕಲಶವೆನಗೆ ಕೊಟ್ಟರೆ ತರಸಾಪುರನಿಗೆ ಸುದಯ ಕಲಶವೆನಗೆ ಕೊಟ್ಟರೆ ತರಸಾಪುರನಿಗೆ ಕೊಟ್ಟರೆ ಕಡೆಗೆ ಮುನಿಪು
ಏನು ಹಾಕಬೇಡಿರಿ. ಮತ್ತೆಂತ ಮಾಡು? ಈಗ ಸರಿಯಾಗಿ ಸಮಪಾಲವಾಗಿ ಹಂಚಿಕೊಳ್ಳಬೇಕಾ? ಹೌದು. ಒಂದು ಕೆಲಸ ಮಾಡುವ ಈಗ. ನನ್ನ ಮುಖ ನೋಡಿ ಅಂತಿ. ನನ್ನ ಮುಖ ಹೇಗುಂಟು? ಇದು ಪಾಪದ ಮುಖ, ಏನು ಅರಿದಂತಹ ಮುಖ ಇದು. ಮತ್ತೊಂದು ಹೇಳಬೇಕಾ, ಈ ಬಡಿಸುವುದರಲ್ಲಿ ಯಾರು ಜಾಣರಂತೆ ಕೇಳಿದ್ರಿ, ಅದು ಹೆಣ್ಣು ಮಕ್ಕಳಿರಂತೆ. ಯಾರಿಗೆ ಎಷ್ಟು ಬಡಿಸಬೇಕು, ಯಾರಿಗೆ ಎಷ್ಟು ಕೊಡಬೇಕು, ಅದರಲ್ಲಿ ನಿಪುಣರು ಅವರಾಗಿದ್ದಾರೆ. ಹಾಗಾಗಿ ಈ ಕಲಶದ ಕೈಯಲ್ಲಿ ಕೊಟ್ಟೆ ಅಂತ ಆದ್ರೆ ಖಂಡಿತವಾಗಿಯೂ ಎಲ್ಲರಿಗೆ ಸಮಪಾಲ ಬರುವ ಹಾಗೆ ನಾನು ಬಡಿಸ್ತೇನೆ. ನಂಬಬಹುದಪ್ಪ. ಇವಳನ್ನು ಕಾಣುವಾಗ ಸ್ವಲ್ಪ ನಮಗೆ ವಿನಿಮಯ ಮಾಡುವುದರಲ್ಲಿ ನನಗೆ ನಂಬಿಕೆ ಬಂದಿದೆ. ನಂಬಿಕೆ ಬಂದಿದೆ. ಆದೀತು. ಹಾಗಾದ್ರೆ ಮೊದಲು ನಮಗೆ ಬಡಿಸಬೇಕು. ಆಗ್ಲಿ ಆಗ್ಲಿ. ಓ ದೇವರೇ, ನಿಮ್ಮ ಕಥೆ ಇಲ್ಲಿಗೆ ಮುಗೀತು ಅಂತ ಲೆಕ್ಕ. ನನ್ನ ಕೈಗೆ ಸೇರಿತಲ್ಲ. ಕುಡಿಲೇ ಇಲ್ಲ ಅಲ್ಲ ಹಾಗಲ್ಲ, ಕತೆ ಮುಗಿದಂದ್ರೆ ಹೇಗೆ? ಇಲ್ಲಿ ಬಡಿಸಿದಲ್ಲಿ ನಾನು ಕತೆ ಮುಗಿಸ್ತೇನೆ ಅನ್ನೋ ಹಾಗೆ. ಆದ್ರೆ ಒಂದು ಹೀಗೆ ಬಡಿಸ್ಲಿಕ್ಕೆ ಆಗುದಿಲ್ಲ. ನೀವು ಇರುದಿಲ್ಲಿ ಉಪ್ಪು ನೀರಿನಲ್ಲಿ, ನೀವು ಸ್ನಾನವನ್ನು ಮಾಡಬೇಕಾದ್ರೆ ಸಿಹಿ ನೀರಿಗೆ ಹೋಗಬೇಕು. ಈಗ ಸಿಹಿ ನೀರಲ್ಲಿ ಸ್ನಾನ ಆಗಬೇಕು. ಸ್ನಾನ ಆಗಬೇಕು. ಈ ನೀರಿದ್ದು ಸಾಕಾಗುದಿಲ್ಲ. ಇದಾಗುದು ಉಪ್ಪು ನೀರಿದು. ಆಮೇಲೆ 2 ಪಂಕ್ತಿಯನ್ನು ಮಾಡಬೇಕು, ಒಂದು ದೇವತೆಗಳಿಗೆ ಮತ್ತೊಂದು ನಿಮಗೆ. ಹಾಗಾಗಿ ಮೊದಲನೇ ಕೆಲಸ ಯಾವುದು? ನೀವು ಸ್ನಾನವನ್ನು ಮುಗಿಸಿ ಬರಬೇಕು. ಹೋಗಿ 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 ಹೋಗಿ. ಎಲ್ಲರೂ ಬಂದಾಯ್ತಲ್ಲ. ಹಾಗಾದ್ರೆ ಈಗ ಬಡಿಸುವಂತಹ ಕಾರ್ಯಕ್ರಮ ಈಗ ಮೊದಲಿಗೆ ಬಡಿಸಿ. ಯಾರಿಗೆ? ಓ ಕೆಟ್ಟ, ನನಗೆ ಏನು ಗೊತ್ತಾಗುವುದೇ ಇಲ್ಲ. ನೋಡು, ಈಗ ಅಮೃತ ಇರೋದು ಎಲ್ಲಿ? ಅಡಿಭಾಗದಲ್ಲಿದ್ದಂತಹ ಅಮೃತಕ್ಕೆ ಅಂಶಕ್ಕೆ ಬೆಲೆ ಹೆಚ್ಚು. ಅಡಿದು ಬೇಕಾ ಮೇಲ್ಭಾಗದ ಬೇಕಾ ಹೇಳು? ಮೇಲ್ಭಾಗದ ಯಾವುದು? ತೆಳು ಭಾಗ. ದೇವತೆಗೆ ಕೊಡುವ ಏನು? ಅದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ನಾನು ಮಾಡ್ಲಿಕ್ಕೆ ಆಗುದಿಲ್ಲ. ನಿನಗೆ ಬೇಕಾದದ್ದು ಯಾವುದು? ಅಡಿಭಾಗದು ಬೇಕು, ನಮಗೆ ದಪ್ಪದ್ದು ಬೇಕು. ದಪ್ಪದು ಬೇಕು. ತೆಳು ಭಾಗದ ಯಾರಿಗೆ ಬೇಕು? ಅದು ಅವರಿಗಿಲ್ಲ. ಹಾಗಾದ್ರೆ ನಾನು ಮೊದಲಿನಿಂದ ಅವರಿಗೆ ಬೆಳೆಸ್ಕೊಂಡು ಹೋಗ್ತೇನೆ. ಏನು ಶಶಿ ಸೂರ್ಯರಿರದೆ ಅರುಗೆ ಚಕ್ರದಿಂದ ಆಶ್ಚರ್ಯ. ಅಂಬರಪದಿಂದ ಸೂರ್ಯ ಚಂದ್ರರು ಹೇಳುತ್ತಾ ಇದ್ದಾರೆ, ದೇವತೆಗಳ ಪಂಕ್ತಿಯಲ್ಲಿ ಸ್ವರ್ಗವಾದಂತಹ ದಾನವ ಅಮೃತವನ್ನು ಪಾನ ಮಾಡುತ್ತೇನಂತೆ. ತಡ ಮಾಡು ಸರಿಯಲ್ಲ. ಹಿಡಿದಂತಹ ಚಕ್ರದಿಂದ ಆತ ರುಂಡವನ್ನ ಒಳ್ಳೆ ಬುದ್ಧಿವಂತವನ್ನು ತೋರಿಸಿದೆಯಲ್ಲ, ನನ್ನಲ್ಲಿ ಮೋಸ ಮಾಡಿದೆ, ಸುಮ್ಮನೆ ಬಿಡುವುದಿಲ್ಲ. ನಿನಗೆ ತಕ್ಕದಾದಂತ ಶಿಕ್ಷೆಯನ್ನು ನಾನು ಕೊಡ್ತೇನೆ. ನೀನು ಮಾಡಿದಂತಹ ಕರ್ಮಕ್ಕೆ ಸರಿಯಾದ ಶಿಕ್ಷೆ ನಿನಗಾಗಿದೆ. ಯುದ್ಧಕ್ಕೆ ಬರುತ್ತೀಯಾ?
ಜನರ ಮೇಲೆ ಪ್ರಭಾವ ಬೀರುತ್ತ ಶಾಶ್ವತದಲ್ಲಿ ಲಕ್ಷ್ಮೀಶನಿಡಿಗೆ ತುಂಡಾದ ಸ್ವರ್ಭಾನುಬರಲಿ ರಾಹುಕೇತುಗಳೇ, ಈ ಸಂದರ್ಭದಲ್ಲಿ ಸಮುದ್ರವನ್ನು ಮತಿಸುತ್ತಿರುವಂತಹ ಸಂದರ್ಭ ಅಮೃತ ಹುಟ್ಟಿಕೊಂಡು ಬಂತು. ಅದನ್ನು ಕುಡಿಯುವುದಕ್ಕೆ ದೇವತೆಗಳ ಸಾಲಿನಲ್ಲಿ ಸೇರಿಕೊಂಡವನು ಸ್ವರ್ಭಾನು ಅನ್ನುವಂತಹ ದಾನವ. ಅವನ ಶಿರವನ್ನು ನಾನು ಕತ್ತರಿಸಿದೆ. ಆ ಸಂದರ್ಭದಲ್ಲಿ ಬೇರೆ ಮುಂಡ ಬೇರೆ ಆಗಿ ಹೋಯಿತು. ಅದರಿಂದಲೇ ಕಾಣಿಸಿಕೊಂಡವರು ನೀವು ರಾಹುಕೇತುಗಳು. ಅಯ್ಯ, ಇನ್ನು ಮುಂದಕ್ಕಾದರೂ ನೀವು ಇಲ್ಲಿರುವುದಲ್ಲ, ಗೃಹ ಮಂಡಲದಲ್ಲಿ ನಿಮಗಿರುವುದಕ್ಕೆ ನಾನು ಸ್ಥಳವನ್ನು ಕಲ್ಪಿಸಿಕೊಟ್ಟಿದ್ದೇನೆ. ಆದ ಕಾರಣ ಅಲ್ಲಿದ್ದುಕೊಳ್ಳಿ, ನಿಮಗೆ ಶುಭವಾಗಲಿ. ರಾಹುಕೇತುಗಳಿಗೆ ಗೃಹ ಮಂಡಲದಲ್ಲಿ ಇರುವುದಕ್ಕೆ ಸ್ಥಳವನ್ನು ನಾನು ಕಲ್ಪಿಸಿಕೊಟ್ಟಿದ್ದೇನೆ ಅನ್ನುವಲ್ಲಿಗೆ ಎಲ್ಲವೂ ಮಂಗಲಕರವಾಗಿದೆ ಅನ್ನುವುದು ಸ್ಪಷ್ಟವಾಯಿತಲ್ಲ. ಈ ನವಗ್ರಹ ಮಹಾತ್ಮೆ ಅನ್ನುವಂತಹ ಪುಣ್ಯ ಆಖ್ಯಾನವನ್ನು ಯಾರು ಆಡಿದರು, ಯಾರು ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು, ಯಾರು ಭಕ್ತಿಯಿಂದ ನೋಡಿದ್ರು, ಅವರಿಗೆಲ್ಲ ನಾವು ನಂಬಿಕೊಂಡು ಬಂದಂತಹ ಕಲಾಮಾತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕರುಣಿಸಲಿ ಅನ್ನುವ ಹಾಗೆ ಬೇಡುತ್ತಾ ಈ ಪುಣ್ಯ ಕಥೆಗೆ ಮಂಗಳ ಗೀತೆಯನ್ನು ಆಡುವುದಕ್ಕೆ ಸಭಿಕರಲ್ಲಿ ಅಪ್ಪಣೆಯನ್ನು ಯಾಚಿಸುತ್ತೇನೆ. ಭದ್ರಂ ಶುಭಂ ಮಂಗಳ. ಶ್ರೀ ಜಯ ಮಂಗಲ ನಿತ್ಯ ಮಂಗಲ ಶುಭ ಮಂಗಲ